ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनीति नामिने। नमस्ते सरस्वते देवी गौरवाणी प्रचारिणे निर्विशेषाय शून्यवादी पाश्चात्यदेशतारिणे। जयो श्रीकृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। सप्तकाञ्चन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಒಂದು ನಿಮಿಷ ವಾಯ್ಸ್ ಕಮ್ಮಿ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಸ್ವಾಗತ, ಎಲ್ಲರಿಗೂ ಸ್ವಾಗತ. ಇವತ್ತು 7ನೇ ಅಧ್ಯಾಯ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಸೊ ಇವತ್ತು ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ನಮ್ಮ ಇಸ್ಕಾನ್ ಮಂಗಳೂರು ಡಿಟೀಸ್ ಶ್ರೀ ರಾಧಾ ಗೋವಿಂದ್ ಅವರ ಒಂದು ಆಶೀರ್ವಾದ ತಗೊಳ್ತಾ ಇವತ್ತಿನ ಒಂದು ಅಧ್ಯಾಯವನ್ನು ಶುರು ಮಾಡೋಣ. ಸೊ ಹಾಗೂ ಪ್ರಭುಪಾದ್ ಅವರ ಆಶೀರ್ವಾದ ತಗೊಳ್ತಾ. ಸೊ ನಿನ್ನೆ ಅಧ್ಯಾಯದ ಸಮರಿ. ಸೊ ಹೇಗೆ ಅಷ್ಟಾಂಗ ಯೋಗವನ್ನ ಹೇಗೆ ಮಾಡುದು ಅಂತ ನಾವು ನೋಡಿದ್ವಿ. ಭಗವಂತ ತೋರಿಸಿದ ಹೇಗೆ ಅಷ್ಟಾಂಗ ಯೋಗದಿಂದ ಭಗವಂತನನ್ನ ಅಂದ್ರೆ ಸಮಾಧಿ ಸ್ಥಿತಿಯವರೆಗೆ ಹೇಗೆ ಭಗವಂತನನ್ನ ನಾವು ಪರಮಾತ್ಮನ ರೂಪದಲ್ಲಿ ಹೇಗೆ ಕಾಣ್ಬೋದು ಅಂತ ಹೇಳಿ. ಅದರಲ್ಲಿ ಯಾವ ಸ್ಟೇಜಸ್ ಇದೆ ಅಷ್ಟಾಂಗ ಯೋಗದಲ್ಲಿ. ಯಮ ನಿಯಮ, ಅಂದ್ರೆ ಪ್ರತ್ಯಾಹಾರ, ಇದು ಆಸನ, ಇದೆಲ್ಲ ನೋಡಿದ್ವಿ. ಅದಾದ ಮೇಲೆ ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡುವಂತದ್ದು ಅಂತ. ಸೊ ಭಗವಂತ ಹೇಳುವಂಥದ್ದು ಅಭ್ಯಾಸ ಹಾಗೂ ವೈರಾಗ್ಯ ಹಾಗೂ ಅಭ್ಯಾಸದಿಂದ ಮನವನ್ನ ಕಂಟ್ರೋಲ್ ಮಾಡ್ಬೋದು ಅಂತ. ಹಾಗೂ ಯಾರು ಈ ಕೃಷ್ಣ ಪ್ರಜ್ಞೆಯಲ್ಲಿ ಮಧ್ಯದಲ್ಲಿ ಯಾರಾದ್ರೂ ಬಿಟ್ರೆ ಅದರಲ್ಲಿ ಅವರ ಒಂದು ಸ್ಥಾನ ಏನು, ಅವರ ಡೆಸ್ಟಿನೇಷನ್ ಏನು ಅನ್ನೋದನ್ನ ಭಗವಂತ ಹೇಳ್ತಾನೆ. ಅಂದ್ರೆ 2 ರೀತಿಯಲ್ಲಿ. ಒಬ್ರು ಒಂದು ಸ್ವಲ್ಪ ಮಾಡಿದ್ರೆ ಅವರು ಶ್ರೀಮಂತ ಕುಟುಂಬದಲ್ಲಿ ಜನನ ಆಗುತ್ತೆ. ಹಾಗೂ ತುಂಬಾ ಮಾಡಿ ಅವರು ಮಾಡಿದ್ರೆ ಹಿಂದಿನ ಜೀವನದಲ್ಲಿ, ಆಗ ಅವರಿಗೆ ಮುಂದಿನ ಜೀವನದಲ್ಲಿ ಒಂದು ವೈಷ್ಣವ ಕುಟುಂಬ ಅಥವಾ ಭಕ್ತರ ಕುಟುಂಬದಲ್ಲಿ ಒಂದು ಜನನ ಆಗುವಂಥದ್ದು. ಅಂದ್ರೆ ಸಣ್ಣ ಮಗುವಿಂದನೇ ಅವರು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯೋ ತರ ಒಂದು ಅವಕಾಶವನ್ನ ಭಗವಂತ ಮಾಡಿ ಕೊಡ್ತಾನೆ ಅಂತ ನೋಡಿದ್ವಿ. ಅದಾದ್ಮೇಲೆ ಎಲ್ಲ ಈ ಅಷ್ಟಾಂಗ ಯೋಗವನ್ನೆಲ್ಲ ಭಗವಂತ ಹೇಳ್ದ. ಆದ್ರೆ ಕೊನೆಯಲ್ಲಿ ಹೇಳುವಂಥದ್ದು ಭಗವಂತ ಭಕ್ತಿ ಯೋಗಿನೇ ಹೈಯೆಸ್ಟ್ ಅಂತ ಹೇಳಿ. ಯೋಗಿನಾಮಪಿ ಸರ್ವೇಶಾಂ ಮದ್ದತೆ ನಂತರಾತ್ಮನ. ಅಂದ್ರೆ ಎಲ್ಲ ಯೋಗ ಬೇರೆ ಯೋಗಗಳಿಂದ, ಜ್ಞಾನ ಯೋಗ ಅಥವಾ ಜ್ಞಾನಿ ಇರ್ಬೋದು ಅಥವಾ ಸಿದ್ಧಿ ಇರ್ಬೋದು, ಸಿದ್ಧಿಗಾಮಿ, ಬೇರೆಯವರಿಂದ ಕರ್ಮಯೋಗಿ, ಎಲ್ಲರಿಗಿಂತ ಭಕ್ತಿ ಯೋಗಿನೇ ಹೈಯೆಸ್ಟ್ ಅಂತ ಹೇಳಿ ಭಗವಂತ ಹೇಳುವಂಥದ್ದು. ಸೊ ಇವತ್ತಿನ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಸೊ ಇವತ್ತಿನ ಅಧ್ಯಾಯದಲ್ಲಿ ಭಗವಂತ ಅವನ ಒಂದು ಬೇರೆ ಬೇರೆ ಎನರ್ಜೀಸ್ ಏನಿದೆ, ಅಂದ್ರೆ ಶಕ್ತಿಗಳ ಬಗ್ಗೆ ಹೇಳುವಂಥದ್ದು. ಅಂದ್ರೆ ಈಗ ಭಗವಂತನ ಏನಿಚ್ಛೆ ಅಂತ ಹೇಳಿದ್ರೆ ಹೇಗಾದ್ರೂ ಮಾಡಿ ಭಗವಂತನ ಹತ್ರ ನಮ್ಮನ್ನ ಅಟ್ರಾಕ್ಟ್ ಮಾಡುವಂಥದ್ದು. ಸೊ ನಮಗೆ ದೇವರ ಹತ್ರ ಹೋಗಕ್ಕೆ ಅಂದ್ರೆ ನಮಗೆ ಇಷ್ಟ ಇಲ್ಲ. ಅಂದ್ರೆ ಈ ಭೌತಿಕ ಜೀವನದಲ್ಲೇ ನಾವು ಇಲ್ಲಿರೋ ಎಲ್ಲಾ ಅನುಕೂಲಗಳನ್ನ ಎಂಜಾಯ್ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗೋ ತರ ಇದೀವಿ ನಾವಲ್ವಾ. ಅಂದ್ರೆ ನಮಗೆ ನಿಜವಾದ ಉದ್ದೇಶ ಗೊತ್ತಿಲ್ಲ, ನಾವು ಯಾಕೆ ಇಲ್ಲಿ ಬಂದಿದ್ದೇವೆ ಅಂತ ಹೇಳ್ಬಿಟ್ಟು. ಈಗ ಯಾರಾದ್ರೂ ಈಗ ಅಂದ್ರೆ ಮನೇಲಿ ಈಗ ಮಗ ಯಾರಾದ್ರೂ ಈಗ ಔಟ್ ಸ್ಟೇಷನ್ ಹೋಗಿದ್ದಾನೆ,
ಈಗ 5 ದಿನ ಆದ್ಮೇಲೆ ಮನೆಗೆ ಬರ್ಬೇಕಲ್ವಾ, ರಿಟರ್ನ್ ಬರ್ಬೇಕು. ಅದೇ ರೀತಿ ನಾವು ಇಲ್ಲಿಗೆ ಬಿಲಾಂಗ್ ಆಗಲ್ಲ. ಅಂದ್ರೆ ಈ ಭೌತಿಕ ಜಗತ್ತು ನಮ್ದಲ್ಲ. ಬಟ್ ಕೃಷ್ಣನ ನಮ್ದು ಧಾಮ ಬಂದ್ಬಿಟ್ಟು ನಾವು ಕೃಷ್ಣನ ಒಂದು ಧಾಮಕ್ಕೆ ಹೋಗ್ಬೇಕಾಗಿರೋದು. ಆದ್ರೆ ನಾವಿಲ್ಲಿ ಅದನ್ನ ಮರ್ತೋಗಿದೀವಿ. ಈ 3 ಗುಣಗಳಿಂದ ಏನಿದೆ ನಾವು ಈ ಭೌತಿಕ ಜಗತ್ತಿಗೆ ಬಂದಾಗ ಅದನ್ನ ಮರ್ತೋಗಿದೀವಿ. ಸೊ ಭಗವಂತ ಬೇರೆ ಬೇರೆ ವಿಧಾನದಲ್ಲಿ ನಮಗೆ ಹೇಗೆ ಭಗವಂತ ನಮಗೆ ಸಪೋರ್ಟಿವ್ ಆಗಿದ್ದಾನೆ, ಇಲ್ಲಿ ಒಂದು ಎಲ್ಲದ್ರ ಮೇಲೆ ನಾವು ಎಷ್ಟು ಡಿಪೆಂಡ್ ಆಗಿದ್ದೇವೆ ಅಂತ ಹೇಳಿ ಭಗವಂತ ಇದರಲ್ಲಿ ಹೇಳುವಂಥದ್ದು. ಸೊ ಇದ್ರಲ್ಲಿ ಕೃಷ್ಣನ ಎನರ್ಜೀಸ್ ಬಗ್ಗೆ ಹೇಳುವಂಥದ್ದು. ಹಾಗೂ ಈಗ ಮೊದಲನೇ 6 ಅಧ್ಯಾಯದಲ್ಲಿ ನಾವು ನೋಡಿರುವಂತದ್ದು ಕರ್ಮದಿಂದ ಭಗವಂತನನ್ನ ಹೇಗೆ ಅರ್ಥ ಮಾಡ್ತೀವಿ. ಸೊ ಈಗ 7ನೇ ಇಂದ 17ನೇ ಅಧ್ಯಾಯದಲ್ಲಿ ಡೈರೆಕ್ಟ್ ಭಕ್ತಿಯಿಂದನೇ ಹೇಗೆ ನಾವು ದೇವರನ್ನ ಅರ್ಥ ಮಾಡ್ಕೊಳ್ಬಹುದು. ಸೊ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಇದು ಭಕ್ತರ ಮೂಲಕ, ಅಂದ್ರೆ ಭಕ್ತರ ಒಂದು ಕೃಪೆ ಇದ್ರೆ ಮಾತ್ರ ಸಾಧ್ಯ. ಒಂದು ಪ್ಯೂರ್ ಡಿವೋಟಿಸ್ ನಾವು ಯಾವಾಗ ಕನೆಕ್ಟ್ ಆಗ್ತೀವಿ ಅಂದ್ರೆ, ಒಬ್ರು ಈಗ ಬಾನಫೈಡ್ ಆಚಾರ್ಯ ಅವರಿಗೆ ಎಲ್ಲ ಈ ದೇವರ ಒಂದು ತತ್ವಜ್ಞಾನ ಏನು ತಿಳ್ಕೊಂಡಿರ್ತಾರೆ. ಸೊ ಅವರಿಂದ ನಾವು ಅದನ್ನ ತಿಳ್ಕೊಳ್ಬೇಕು. ಸೊ ಗುರು ಕೃಷ್ಣ ಕೃಪೆ ಭಕ್ತಿ ಲತಾ ಬೀಜ್, ಅಂದ್ರೆ ಈ ಭಕ್ತಿ ಲತಾ ಬೀಜ್, ಈ ಭಕ್ತಿ ಬರ್ಬೇಕು ಅನ್ನೋದು ಅದು ಎಲ್ಲರಿಗೂ ಬರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಪೆ ಬೇಕು. ಯಾರ್ದು? ಭಗವಂತಂದು ಹಾಗೂ ಕೃಷ್ಣಂದು ಹಾಗೂ ಸ್ಪಿರಿಚುವಲ್ ಮಾಸ್ಟರ್ ಯಾರಿದ್ದಾರೆ ಅವ್ರದ್ದು ಒಂದು ಕೃಪೆ ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳಿ. ಸೊ ಆ ಒಂದು ಸಬ್ಮಿಸಿವ್ನೆಸ್ ಅಲ್ಲಿ ನಾವು ಯಾವಾಗ ಭಗವದ್ಗೀತೆಯನ್ನು ಕಲಿತೀವಿ, ನಮಗೆ ಅದರಲ್ಲಿರೋ ಒಂದು ಮಿಸ್ಟ್ರೀಸ್ ಏನಿದೆ ಅದು ಅರ್ಥ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಮುಂದೆ ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜಂ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಸಿ ತತ್ ಶೃಣು. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು. ಇಲ್ಲಿ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಹೈಲೈಟ್ ಮಾಡಿರುವಂತದ್ದು. ಒಂದು ಆಸಕ್ತವಾದ ಮನಸ್ಸಿನಿಂದ ಅಂದ್ರೆ ಶ್ರದ್ಧೆ ಇರ್ಬೇಕು. ಸೊ ಭಕ್ತಿಯ ಸ್ಟೇಜಸ್ 9 ಸ್ಟೇಜ್ ಅಲ್ಲಿ ಮೊದಲನೇದು ಬರುವಂತದ್ದು ಶ್ರದ್ಧಾ, ಮತ್ತೆ ಬರುವಂತದ್ದು ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ಹಾಗೆ ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಂತ ಬರುವಂತದ್ದು. ಸೊ ಅದರಲ್ಲಿ ಈಗ ಮೊದಲನೇದೇ ಶ್ರದ್ಧೆ ಬೇಕು ಅಂತ ಹೇಳಿ. ಸೊ ಈಗ ನಾವೆಲ್ಲ ಶ್ರದ್ಧೆ ಇಟ್ಕೊಂಡು ಭಗವದ್ಗೀತೆಯನ್ನ ಕಲೀಲಿಕ್ಕೆ ಬಂದಿದ್ದೀವಲ್ವಾ. ಸೊ ಆ ಶ್ರದ್ಧೆ ಬೇಕು ಅಂತ ಭಗವಂತ ಹೇಳುವಂಥದ್ದು. ಇನ್ನೊಂದೇನಂತ ಹೇಳಿದ್ರೆ, ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಕಣ್ಣಿನಿಂದ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ 2 ರೀತಿ. ಒಂದು ಚರ್ಮ ಚಕ್ಷು ನಮ್ಮ ಹತ್ರ ಇರುವಂತದ್ದು, ಒಂದು ಮೆಟೀರಿಯಲೈಸ್ ಅಂದ್ರೆ ಚರ್ಮ ಚಕ್ಷು. ಆದ್ರೆ ಕೃಷ್ಣನ ಅರ್ಥ ಮಾಡ್ಕೋಬೇಕಾದ್ರೆ ಅದು ಪ್ರೇಮ ಚಕ್ಷು ಆಗ್ಬೇಕು. ಅಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಒಂದು ಶ್ಲೋಕ ಇರುವಂತದ್ದು, ಪ್ರೇಮಾಂಜನಾಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರ ಮತಿಯಂ ಅನಂತ ರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪ್ರೇಮಾಂಜನ ಚುರಿತ, ಪ್ರೀತಿಯಲ್ಲಿ ತುಂಬಿರುವಂತ ಒಂದು ಆ ಕಣ್ಣಿನಿಂದ ನೋಡೋದ್ರಿಂದ ಅವರಿಗೆ, ಆ ಯೋಗಿಗಳಿಗೆ, ಆ ಭಕ್ತನಿಗೆ ಯಾವಾಗಲೂ ಹೃದಯದಲ್ಲಿ ಭಗವಂತ ಶ್ಯಾಮ ಸುಂದರ ಗುಣ ಅವನು ಹೃದಯದಲ್ಲಿ ಯಾವಾಗ್ಲೂ ಕಾಣುವಂಥದ್ದು ಅಂತ ಹೇಳಿ. ಸೊ ಆ ಪ್ರೀತಿ ಈಗ ಪ್ರಭುಪಾದ ಹತ್ರ ಒಂದ್ಸತಿ ಹೇಳ್ತಾರೆ ಒಬ್ಬ ಜರ್ನಲಿಸ್ಟ್, ಪ್ರಭುಪಾದ್ ನೀವು ಭಗವಂತನನ್ನ ನೋಡಿದ್ದೀರಾ ಅಂತ. ಸೊ ಪ್ರಭುಪಾದ್ ಕೇಳ್ತಾರೆ, ನಾನ್ ನೋಡಿದ್ದೀನಿ ಅಂತ ಹೇಳಿದ್ರೆ ನೀನ್ ನಂಬ್ತೀಯಾ? ಸೊ ಅವನಿಲ್ಲ ಅಂತ ಹೇಳ್ತಾನೆ. ಸೊ ಹಾಗಿದ್ರೆ ನಿನ್ನ ಪ್ರಶ್ನೆ ಕೂಡ ಗುಣ ಅಲ್ಲ. ಅಂದ್ರೆ ಮೊದಲಿಗೆ ನಾವು ನಂಬಿಕೆ ಬೇಕು. ಸೊ ನಮ್ಮ ಶಾಸ್ತ್ರಗಳಲ್ಲಿ ಹಾಗೂ ನಮ್ಮ ಆಚಾರ್ಯರಲ್ಲಿ ನಮಗೆ ನಂಬಿಕೆ ಇದ್ರೆ ಮಾತ್ರ ನಮಗೆ ಈ ಒಂದು ಮಿಸ್ಟ್ರಿ ಏನಿದೆ, ಈ ಒಂದು ಆಧ್ಯಾತ್ಮಿಕ ವಿಷಯದ ತಿಳ್ಕೊಳ್ಳಿಕ್ಕೆ ಸಾಧ್ಯ. ನಾವು ಡೌಟ್ ಇದ್ರೆ ಯಾವಾಗ್ಲೂನು ಸಂಶಯ ಇದ್ದವನು ಯಾವಾಗ್ಲೂ ಸಂಶಯಾತ್ಮ ಪ್ರಣಶ್ಯತಿ ಅಂತ ಕೃಷ್ಣ. ಸಂಶಯ ಇದ್ದವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಸಾಧ್ಯ ಇಲ್ಲ ಅಂತ. ಸೊ ಈಗ ಭಗವಂತನನ್ನ ಈಗ ಹೇಗೆ ಅಂತ ಹೇಳಿದ್ರೆ, ಈಗ ನಮಗೆ ಕಣ್ಣೆದುರುಗಡೆ ಬಂದ್ರು ಸಹ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಏನಂದ್ರೆ ಒಂದ್ಸತಿ ಏನಾಯ್ತು, ಒಂದ್ ಅಜ್ಜಿ ಕಟ್ಟಿಗೆನ ಇಟ್ಕೊಂಡು ಕಾಡಲ್ಲಿ ಹೋಗ್ತಾ ಇಲ್ಲ. ಸೊ ಅದೇನಾಯ್ತು, ಕಟ್ಟಿಗೆ ಅವಳ ಕೈಯಿಂದ ಬಿತ್ತು. ಪ್ರಾಯ ಆಗಿತ್ತು ಅಜ್ಜಿಗೆ, ನಡಿಯಕ್ ಆಗ್ತಾ ಇರ್ಲಿಲ್ಲ. ಸೊ ಕಟ್ಟಿಗೆ ಕೈಯಿಂದ ಬಿತ್ತು. ಆಗೇನಾಯ್ತು, ಅವಳು ಕೃಷ್ಣ ಅಂತ ಕರೆದ್ಲು. ಸೊ ಕೃಷ್ಣ ಬಂದ ಅಲ್ಲಿ. ಸೊ ಕೃಷ್ಣ ಬಂದಾಗ ಏನ್ ಮಾಡ್ಬೇಕು ಅಜ್ಜಿ?
ಅಂದ್ರೆ ಏನ್ ಬೇಕು ಹೇಳು ಅಂತ ಕೇಳ್ತಾನೆ. ಆಗ ಅವಳು ಏನ್ ಹೇಳ್ಬೇಕು, ಈ ಬೇರೆ ಏನಾದ್ರು ಕೇಳ್ಬೋದಲ್ಲ, ಅಂದ್ರೆ ಏನ್ ಬೇಕಿದ್ರು ಕೇಳ್ಬೋದಿತ್ತು, ಅಥವಾ ನಿನ್ನ ಒಂದು ಧಾಮಕ್ಕೆ ಬರ್ಬೇಕು, ಅಥವಾ ಬೇರೆ ಏನೋ ಕೇಳ್ಬೋದು. ಆದ್ರೆ ಅಜ್ಜಿ ಹೇಳುವಂತದ್ದು ಆ ಕಟ್ಟಿಗೆಯನ್ನ ನನ್ನ ತಲೆ ಮೇಲೆ ಇಡು ಅಂತ. ಸೊ ನಮ್ಮ ಪರಿಸ್ಥಿತಿ ಸಹ ಹಾಗೆ. ಈಗ ನಮಗೆ ಸರಿಯಾಗಿ ಏನ್ ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಭಗವಂತ ಬಂದ್ರು ಸಹ ನಮ್ಮ ಎದುರುಗಡೆ ಕಂಡಿರ್ತಾರೆ, ನಮಗೆ ಏನ್ ಕೇಳ್ಬೇಕು ಅನ್ನೋದು ಜ್ಞಾನ ಈಗ ಇಲ್ಲ. ಸೊ ಹಾಗೂ ಇಲ್ಲಿ ಭಗವಂತ ಇವರು ಕೇಳು ಅನ್ನೋ ವರ್ಡ್ ಸಹ ತುಂಬಾ ಇಂಪಾರ್ಟೆಂಟ್. ಅದನ್ನ ಕೇಳು. ಸೊ ಎಲ್ಲವನ್ನ ನಾವು ಕೇಳಿ ತಿಳ್ಕೊಬೇಕಾಗಿರೋದು. ಈ ಆಧ್ಯಾತ್ಮಿಕ ವಿಷಯ ಏನಿದೆ ಇದನ್ನ ನಾವು ನಮ್ಮ ಓನ್ ಎಕ್ಸ್ಪೆರಿಮೆಂಟ್ ಇಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ 4 ದೋಷಗಳಿವೆ. ಅದು ಯಾವ್ದು ಹೇಳ್ಬೋದಾ ಇರೋದು? ನಮ್ಮ 4 ದೋಷಗಳು ಯಾವುದೆಲ್ಲ? ಯಾರ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. 4 ದೋಷಗಳಿದೆ ನಮಗೆ. ಅದಕ್ಕೆ ನಮಗೆ ಯಾವುದೆಲ್ಲ ಅದು 4 ದೋಷಗಳು? ಹರೇ ಕೃಷ್ಣ. ಚಾಟ್ ಅಲ್ಲಿ ಆದ್ರೂ ಹಾಕ್ಬೋದು. ನಮ್ಮಲ್ಲಿ ಇರುವ 4 ದೋಷಗಳು ಯಾವುದು? ಯಾರಿಗೂ ಗೊತ್ತಿಲ್ಲ? ನೋಡಿ, ಇದು ನೀವು ನೋಟ್ ಮಾಡಿ ಇಟ್ಕೊಳ್ಬೇಕು, ಇಂಪಾರ್ಟೆಂಟ್ ಇದೆಲ್ಲ. ಸೊ 4 ಅಂದ್ರೆ 4 ಡಿಫೆಕ್ಟ್ಸ್ ಆಫ್ ಎ ಕಂಡೀಷನ್ ಸೋಲ್ ಅಂತ ಹೇಳಿ, ಬದ್ಧಾತ್ಮ ಅಂತ ಹೇಳಿ ನಾವೆಲ್ಲ ನಮ್ಮಲ್ಲಿ ಇರುವಂತ 4 ದೋಷಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಇಂಪರ್ಫೆಕ್ಟ್ ಸೆನ್ಸಸ್. ಓಕೆ, ಇಂಪರ್ಫೆಕ್ಟ್ ಸೆನ್ಸಸ್ ಅಂದ್ರೆ ನಮ್ಮ ಇಂದ್ರಿಯಗಳು ಪರಿಪೂರ್ಣ ಅಲ್ಲ. ಸೊ ಈಗ ಒಂದು ರೂಮ್ ಅಲ್ಲೇನೆ ಕತ್ಲೆ ಇದ್ರೆ ನಮ್ಮ ಕೈಯೇ ನಮಗೆ ಕಾಣಲ್ಲ ಅಲ್ವಾ? ಅಂದ್ರೆ ಎಲ್ಲವೂ ಸ್ವಲ್ಪ, ಅಥವಾ ಒಂದು ಕೇಳುವಂತದ್ದು ಅಷ್ಟೇ, ಸ್ವಲ್ಪ ಒಂದು ಸೌಂಡ್ ತುಂಬಾ ಕೆಲವೊಂದು ಡೆಸಿಬಲ್ ಇಂದ ಕಡಿಮೆ ಇದ್ರೆ ಅದು ನಮಗೆ ಕೇಳಿಸಲ್ಲ. ನಮ್ಮ ಕಿವಿಯೂ ಪರ್ಫೆಕ್ಟ್ ಇಲ್ಲ, ನಮ್ಮ ಇದು ಇಲ್ಲ. ಹಾಗೂ ನಮ್ಮ ಬ್ರೈನ್ ಅಂದ್ರೆ ನಮ್ಮ ಮೆದುಳಿಗೂ ಸಹ ಕೆಲವೊಂದು ಹೆಚ್ಚು ವಿಷಯಗಳು ಒಂದೇ ಸರ್ತಿ ತಗೊಂಡ್ರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ನಮಗೆ ಸುಮಾರು ಅಪರಿಪೂರ್ಣ ನಾವು. ಸೊ ಇಂಥ ಅಪರಿಪೂರ್ಣ ಇಂದ್ರಿಯಗಳಿಂದ ಅಪರಿಪೂರ್ಣವಾದಂತ ಭಗವಂತನನ್ನ ನಾವು ತಿಳ್ಕೊಳಕ್ಕೆ ಹೇಗೆ ಸಾಧ್ಯ? ಹೇಗೆ ಅಂದ್ರೆ, ಈ ರೂಮ್ ಅಲ್ಲಿ ಈಗ ಒಂದು ಇರುವೆ ಇರುತ್ತೆ. ಆ ಇರುವೆಗೆ ಭಗವದ್ಗೀತೆ ಈಗ ನಾವು ಹೇಳ್ತಾ ಇರೋದು ಅರ್ಥ ಆಗಕ್ ಸಾಧ್ಯನಾ? ಇಲ್ಲ. ಹಾಗಂತ ಹೇಳ್ಬಿಟ್ಟು ಆ ಇರುವೆ ಅದಕ್ಕೆ ಗೊತ್ತಿರೋದೇ ಸರಿ ಅಂತ ಹೇಳುವಂಥದ್ದು ಎಷ್ಟು ಸರಿ? ಸೊ ಹಾಗಾಗಿ ನಮಗೆ ಗೊತ್ತಿಲ್ಲದೆ ಇರುವಂತದ್ದು ಎಷ್ಟೋ ವಿಷಯಗಳಿದೆ. ಅದನ್ನ ನಾವು ಹೇಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಶಾಸ್ತ್ರಗಳಿಂದ ತಿಳ್ಕೊಬೇಕು. ಸೊ ಶಾಸ್ತ್ರಗಳು ಅದು ಯಾಕಂತ ಹೇಳಿದ್ರೆ ಭಗವಂತನಿಂದ ಬಂದಿರುವಂತದ್ದು. ಹಾಗೂ ಈ ಭಗವದ್ಗೀತೆ ಹಾಗೂ ಭಾಗವತ ಮೇಲೆ ಬರ್ದಿರುವಂತದ್ದು ಯಾರು? ಯಾರು ಬರ್ದಿರುವಂತದ್ದು ಹೇಳ್ಬೋದಾ? ಯಾರು ಬರ್ದಿರುವಂತದ್ದು ಭಗವದ್ಗೀತೆ ಹಾಗೂ ಭಾಗವತ ಬರ್ದಿರುವಂತದ್ದು ಯಾರು? ಇದರ ಆರ್ಥರ್ ಯಾರು? ವೇದವ್ಯಾಸರು. ವೇದವ್ಯಾಸರು. ಸೊ ವೇದವ್ಯಾಸರು ಯಾರು? ಅವರು ಬೇರೆ ಯಾರು ಇಲ್ಲ, ಕೃಷ್ಣನ ಇನ್ಕಾರ್ನೇಷನ್. ಇದು ಭಾಗವತಮಲ್ಲಿ ಬರುವಂತದ್ದು. ಸೊ ಅವರು ಸೊ ಹಾಗಾಗಿ ಈ ಬೇರೆ ನಾರ್ಮಲ್ ಯಾರೋ ಒಬ್ರು ಬರ್ದಿರೋದನ್ನ ನಾವು ಓದೋ ಹಾಗಿಲ್ಲ. ವ್ಯಾಸದೇವರು ಬರ್ದಿರೋದ್ರಿಂದ ನಾವು ಅದನ್ನ ಆಸ್ ಇಟ್ ಈಸ್ ತಗೊಳ್ಬೇಕು. ಭಗವದ್ಗೀತೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ, ಹಾಗೂ ಭಗವಂತ ಹೇಳಿರೋದು ಡೈರೆಕ್ಟ್ ಕೃಷ್ಣನೇ ಹೇಳಿರೋದ್ರಿಂದ ನಾವು ಬೇರೆ ವೇದಗಳನ್ನು ಸಹ ನೋಡ್ಬೇಕಂತ ಇಲ್ಲ. ಬರೀ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತ ನಾಲೆಜ್ ಅನ್ನೇ ನಾವು ಕೇಳಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಹೇಳ್ಬೋದು. ಒಂದ್ಸತಿ ಏನಾಗುತ್ತೆ, ಈಗ ಕೇಳೋದ್ರ ಬಗ್ಗೆ ನಾವು ತಗೊಂಡಾಗ ಅಂತ ಹೇಳಿದ್ರೆ, ಈಗ ಒಂದ್ಸತಿ ಪ್ರಭುಪಾದ್ ಆಗ ಅಂದ್ರೆ ಅವ್ರು ಒಂದ್ಸತಿ ಬೃಂದಾವನಕ್ಕೆ ಹೋಗಿರ್ತಾರೆ. ಅಲ್ಲಿ ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ ಅವರು ಬರ್ತಾರೆ ಅಂತ ಗೊತ್ತಾಗಿರುತ್ತೆ. ಸೊ ಇವ್ರು ಹೋಗಿರ್ತಾರೆ ಅವ್ರನ್ನ ನೋಡಕ್ಕೆ. ಆಗ ಪ್ರಭುಪಾದ್ ಇನ್ನು ಬಿಸ್ನೆಸ್ ಮಾಡ್ತಾ ಇದ್ರು. ಅವ್ರು ಕಂಪ್ಲೀಟ್ ಆಗಿ ಇರ್ಲಿಲ್ಲ ಈ ಸನ್ಯಾಸ ತಗೊಳ್ಳೋ ಮುಂಚೆ. ಇದು ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರು, ಆದ್ರೆ ಅವರು ಕಂಪ್ಲೀಟ್ ಆಗಿ ತೊಡಗಿರ್ಲಿಲ್ಲ. ಸೊ ಅವರಿಗೆ ಗೊತ್ತಾಗುತ್ತೆ ಈ ತರ ಗುರು ಮಹಾರಾಜ್ ಬರ್ತಾ ಇದಾರೆ ಅಂತ. ಅವ್ರು ಬೃಂದಾವನಕ್ಕೆ ಹೋಗ್ತಾರೆ. ಬೃಂದಾವನಕ್ಕೆ ಹೋದಾಗ ಅಲ್ಲಿ ಅವ್ರದ್ದು ಒಂದು ಲೆಕ್ಚರ್ ಇಟ್ಟಿರ್ತಾರೆ. ಸೊ ಸುಮಾರು ಅಂದ್ರೆ ಅವರ ಪ್ರಭುಪಾದ್ ಹೇಳುವಂತದ್ದು, ಅವರ ಗುರುಗಳಿಗೆ 12 ಗಂಟೆ ಲೆಕ್ಚರ್ ಕೊಡ್ಬೋದಂತೆ. ಆದ್ರೆ ಅಷ್ಟು ಕೂತ್ಕೊಳ್ಳೋ ಪೇಷನ್ಸ್ ಯಾರಿಗೂ ಇಲ್ಲ, ಜನಕ್ಕೆ ಇಲ್ಲ, ಕೇಳುವಂತ ಒಂದು ಇಂಟ್ರೆಸ್ಟ್ ಇಲ್ಲ. ಸೊ ಅವ್ರ ಏನ್ ಮಾಡ್ತಾರೆ, ಅವರು ಲೆಕ್ಚರ್ ಕೊಡ್ತಾ ಇರ್ತಾರೆ. ಸೊ ಆಗ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಎಲ್ಲರೂ ಇಷ್ಟ ಇರೋರೆಲ್ಲ ಹೋಗಿ ಬೃಂದಾವನಲ್ಲಿ ಸುಮಾರು ಅಂದ್ರೆ ಕೃಷ್ಣನ ಮೊಮ್ಮಗ ವಜ್ರನಾಭ ಅಂತ ಹೇಳಿ ಅವನು ಸಾವಿರಾರು ದೇವಸ್ಥಾನಗಳನ್ನ ಕಟ್ಟಿಸಿದಾನೆ ಬೃಂದಾವನದಲ್ಲಿ. ಸೊ ಅಲ್ಲಿ ಹೋಗಿ ಎಲ್ಲರೂ ನೋಡ್ಬೋದು ಅಂತ. ಸೊ ಎಲ್ಲರೂ ಅಂದ್ರೆ ಸುಮಾರು 1-2 ಗಂಟೆಯಿಂದ ನಡೀತಾ ಇರುತ್ತೆ ಲೆಕ್ಚರು. ಅದನ್ನ ಕೇಳಿ ಎಲ್ರಿಗೂ ಸಾಕಾಗಿರುತ್ತೆ, ಯಾರಿಗೂ ಅಷ್ಟು ಕೇಳಕ್ ಆಗಲ್ಲ ತುಂಬ. ಅವ್ರು ಎಲ್ಲರೂ ಹೋಗ್ತಾರಂತೆ. ಎಲ್ಲರೂ ಹೋದ್ಮೇಲೆ ಪ್ರಭುಪಾದ್ ಮಾತ್ರ ಹೋಗಲ್ಲ. ಅಂದ್ರೆ ಕಮ್ಮಿ ಆಗ್ತಾರೆ, ಒಂದು 4-5 ಜನ ಇರ್ತಾರೆ. ಆಗ ಅವ್ರು ಮಾಡ್ತಾ ಇರ್ತಾರೆ, ಒಂದು 3-4 ಗಂಟೆ ಆಗುತ್ತೆ ಲೆಕ್ಚರ್. ಆಮೇಲೆ ಲಾಸ್ಟ್ ಅಲ್ಲಿ ಪ್ರಭುಪಾದ್ ಮಾತ್ರ ಇರ್ತಾರೆ. ಪ್ರಭುಪಾದ್ನ ಅವರು ಕೇಳ್ತಾರೆ ಗುರುಗಳು, ಯಾಕೆ ನೀನ್ ಮಾತ್ರ ಇದೆಯಾ, ನೀನ್ ಹೋಗಲ್ವಾ ಇದೆಲ್ಲ ದೇವಸ್ಥಾನಗಳನ್ನ ನೋಡಕ್ಕೆ?
ಹೋಗ್ಬೋದಲ್ಲ, ಎಲ್ಲರೂ ಹೋಗಿದ್ದಾರೆ, ನೀನ್ ಯಾಕೆ ಹೋಗಲ್ಲ ಅನ್ನುವಾಗ ಅವ್ರು ಹೇಳ್ತಾರೆ, ದೇವಸ್ಥಾನಗಳನ್ನ ನಾನು ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದ್ರೆ ನಿಮ್ಮ ಒಂದು ಅಸೋಸಿಯೇಷನ್ ಏನಿದೆ ಅದು ನನಗೆ ಸಿಗಲ್ಲ ಯಾವಾಗ್ಲೂ. ಹಾಗಾಗಿ ನಾನು ಕೇಳ್ಬೇಕು. ಸೊ ಈ ಕೇಳೋದೇನಿದೆ ಸ್ಪಿರಿಚುವಲ್ ಲೈಫ್ ಅಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಈ ಕೇಳೋದನ್ನ ಒಂದು ಯಾರಿಗೆ ಇರುತ್ತೆ ಇಂಟ್ರೆಸ್ಟ್ ದೇವರ ಒಂದು ವಿಷಯಗಳನ್ನ, ಅವ್ರು ತುಂಬಾ ಬೇಗ ಅಡ್ವಾನ್ಸ್ ಆಗ್ಬೋದು ಅಂತ ನಾವು ಹೇಳ್ಬೋದು. ಸೊ ಈಗ ನೆಕ್ಸ್ಟ್, ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನು ಇರುವುದಿಲ್ಲ. ಸೊ ಈಗ ನಾನು ಹೇಳಿದೆ ಇಲ್ಲ, ನಮ್ಮ ಇಂದ್ರಿಯ ಗೋಚರವಾಗದ, ಸೊ ನಮಗೆ ಇಂದ್ರಿಯ ಎಲ್ಲ ಇಂದ್ರಿಯಗಳು ನಮ್ದು ಪರ್ಫೆಕ್ಟ್ ಇಲ್ಲ. ಓಕೆ, ನಾನು ಅದು 4 ಯಾವುದು ಅಂತ ಹೇಳಿಲ್ಲ ಅಲ್ಲ. ಫಸ್ಟ್ ಒಂದು ಇಂಪರ್ಫೆಕ್ಟ್ ಸೆನ್ಸ್ ಅಂದ್ರೆ ನಮ್ಮ ಇಂದ್ರಿಯಗಳು ಪರಿಪೂರ್ಣ ಅಲ್ಲ. ಇನ್ನೊಂದು ನಾವು ವಿ ಗೆಟ್ ಇಲ್ಯೂಷನ್ ಬೈ ಇಲ್ಯೂಷನ್ ಅಂತ ಹೇಳಿದ್ರೆ ನಾವು ಮಾಯೆಗೆ ಒಳಪಡ್ತೇವೆ ಅಂತ ಹೇಳಿದ್ರೆ ನಮಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಎವ್ರಿ ಟೈಮ್ ನಮಗೆ ಗೊತ್ತಾಗಲ್ಲ ಅಲ್ವಾ. ನಾವು ಕೆಲವೊಂದ್ಸತಿ ಒಳ್ಳೆಯವರನ್ನ ಕೆಟ್ಟವ್ರು ಅನ್ಕೊಳ್ತೀವಿ, ಕೆಟ್ಟವರನ್ನ ಒಳ್ಳೆಯವ್ರು ಅನ್ಕೊಳ್ತೀವಿ. ಸೊ ಯಾಕೆ ಇದೆಲ್ಲ ಅಂತ ಹೇಳಿದ್ರೆ ಮಾಯೆಗೆ ಒಳಪಟ್ಟಿದ್ದೇವೆ ನಾವು. ಸೊ ವಿ ಗೆಟ್ ಇಲ್ಯೂಷನ್ ಅಂಡ್ ಆಲ್ಸೋ ನೋಡಿದ್ದನ್ನು ಸಹ ನಾವು ಬೇರೆ ಏನೋ ಅರ್ಥ ಮಾಡ್ಕೊಳ್ತೀವಿ. ಸೊ ಇದೆಲ್ಲ ಇಲ್ಯೂಷನ್ ಆಗುವಂತದ್ದು. ಸೊ ಇದು ನಮಗೆ ಆಗುವಂತದ್ದು ಒಂದು ಇಂಪರ್ಫೆಕ್ಟ್ ಸೆನ್ಸಸ್, ಇನ್ನೊಂದು ವಿ ಗೆಟ್ ಇಲ್ಯೂಷನ್, ಇನ್ನೊಂದು ನಾವು ತಪ್ಪುಗಳನ್ನ ಮಾಡ್ತೀವಿ, ಕಮಿಟ್ ಮಿಸ್ಟೇಕ್ಸ್. ಸೊ ಎವ್ರಿ ಡೇ ಒಂದಲ್ಲ ಒಂದು ನಾವು ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಲ್ವಾ. ಯಾರಾದ್ರೂ ಇಲ್ಲಿದ್ದೀರಾ ನಾನು ಲೈಫ್ ಅಲ್ಲಿ ಒಂದೊಂದು ಮಿಸ್ಟೇಕ್ ಮಾಡಿಲ್ಲ ಅಂತ ಹೇಳೋರು ಯಾರು ಇದೀವ? ಇಲ್ಲ ಇಲ್ಲ ಅಲ್ವಾ, ಸಾಧ್ಯನೇ ಇಲ್ಲ. ಸೊ ನಾವು ತಪ್ಪು ದಿನ ಏನಾದ್ರೂ ಒಂದು ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ. ಸೊ ವಿ ಕಮಿಟ್ ಮಿಸ್ಟೇಕ್ಸ್. ಇನ್ನೊಂದು ನಮ್ಮ ವಿ ಹ್ಯಾವ್ ಚೀಟಿಂಗ್ ಪ್ರೊಫೆನ್ಸಿಟಿ, ಅಂದ್ರೆ ಮೋಸ ಮಾಡುವ ಒಂದು ಪ್ರವೃತ್ತಿ ನಮ್ಮಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಅಂತ ಹೇಳಿದ್ರೆ ಈಗ ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಬಸ್ ಅಲ್ಲಿ ಹತ್ಬೇಕಾದ್ರೆ ಈಗ ತುಂಬಾ ರಶ್ ಇರುತ್ತೆ. ಈಗ ಯಾರಿಗೆ ವಯಸ್ಸಾದವರಿಗೆ ಎದ್ದು ಕೊಡ್ಬೇಕು, ಆದ್ರೆ ಕೊಡ್ತಾರ ಜನ? ಕೊಡಲ್ಲ. ಈಗ ಹೆಂಗಿರೋರು ಅಂದ್ರೆ ಹೆಂಗಿರೋರು ಸಹ ಕೈಯಲ್ಲಿ ಅಂದ್ರೆ ಅವ್ರು ಎದ್ದು ನಿಂತು ಕೊಡ್ಬೋದು, ಆದ್ರೂ ಸಹ ಅಂದ್ರೆ ರೂಢಿ ಎಲ್ಲ ಮಾಡಿ ಅದ್ರ ರಿಸರ್ವ್ ಹಾಕಿ ಖರ್ಚೀಫ್ ಹಾಕಿ ಎಲ್ಲ ಕೂತು ನಾವ್ ಏನ್ ಮಾಡ್ತೀವಿ, ನಮ್ಗೆ ನಾವು ಕೂತ್ಕೊಂಡ್ರೆ ಆಯ್ತು, ಬೇರೆಯವ್ರು ಏನ್ ಬೇಕಾದ್ರ ಅಂದ್ರೆ ಆ ಒಂದು ಮನೋಭಾವ ಇಲ್ಲ ನಮಗೆ. ಚೀಟಿಂಗ್ ಪ್ರೊಫೆನ್ಸಿಟಿ ಅದೇನಿದೆ, ಮೋಸ ಮಾಡೋ ಪ್ರವೃತ್ತಿ, ಅಥವಾ ಬೇರೆಯವರಿಗೂ ಬೇರೆ ಎಷ್ಟೋ ಹಣಕಾಸಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜನರು ಮೋಸಗಳನ್ನ ಮಾಡ್ತಾರೆ. ಸೊ ಈ 4 ದೋಷ ಇರೋದ್ರಿಂದ ನಾವು ಪರ್ಫೆಕ್ಟ್ ಅಲ್ಲ. ಸೊ ಭಗವಂತನನ್ನ ನಾವು ಶ್ರುತಿ ಅಂತ ಹೇಳ್ತೀವಿ, ವೇದಗಳನ್ನ ಶ್ರುತಿ ಪ್ರಮಾಣ ಅಂತ ಸಹ ಹೇಳ್ತಾರೆ. ಸೊ ಅದರಿಂದ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಹೇಳುವಂತದ್ದು ಕೃಷ್ಣ ನನ್ನ ಇಂದ್ರಿಯ ಗೋಚರವಾಗದ ಜ್ಞಾನವನ್ನ ಅದೇ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯದತಿ ಸಿದ್ಧಯೇ ಯದತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು, ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಸೊ ಎಷ್ಟೋ ಜನ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಗೆಲ್ಲ ಬೇರೆ ಬೇರೆ ಉದ್ದೇಶ ಇರುತ್ತೆ. ಅದು ಒಂದು ನಿಷ್ಕಾಮವಾಗಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬರುವಂತ ಭಕ್ತರು ತುಂಬಾ ಕಡಿಮೆ. ಸೊ ಅಂದ್ರೆ ನಾವೆಲ್ಲ ಹೆಚ್ಚಾಗಿ ದೇಹದ ಒಂದು ಭಾವನೆಯಲ್ಲೇ ಇದ್ದೀವಿ. ದೇಹದ ಒಂದು ಭಾವನೆಯಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮ ಮೇನ್ ಪ್ರಯಾರಿಟೀಸ್ ಬರೀ ಆಹಾರ, ನಿದ್ರಾ, ಭಯ, ಮೈತ್ರ. ಈ 4 ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್ ಅಂಡ್ ಡಿಫೆಂಡಿಂಗ್. ಈ 4ರಲ್ಲೇ ಇದ್ದಾಗ ನಾವು ಹೇಗೆ ಭಗವಂತನ ಹೋಗ್ಬೇಕು? ನಮ್ಗೆ ಆ ಒಂದು ಬರಲ್ಲ. ಆದ್ರೆ ನಮ್ಗೆ ಇದು ಈ ಒಂದು ಆಧ್ಯಾತ್ಮಿಕ ವಿಷಯದಲ್ಲಿ ಇಂಟ್ರೆಸ್ಟ್ ಬರ್ಬೇಕಾದ್ರೂ ಕೃಷ್ಣನ ಒಂದು ಕೃಪೆ ಇರ್ಬೇಕು. ಇಲ್ಲಾಂದ್ರೆ ಹಾಗೂ ಒಂದು ಭಕ್ತರ ಒಂದು ಅಸೋಸಿಯೇಷನ್ ಅಲ್ಲಿ ಇದ್ರೆ ಮಾತ್ರ ನಿಮ್ಗೆ ಬರ್ಲಿಕ್ಕೆ ಸಾಧ್ಯ. ಸೊ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅಂದ್ರೆ ದೇವತೆಗಳಿಗೂ ಸಹ ಸಾಧ್ಯ ಇಲ್ಲ. ಕೃಷ್ಣ ಹೇಳುವಂಥದ್ದು ನಾಮೇ ವಿದು ಸುರಗಣ ಅಂತಂದ್ರೆ ಈ ದೇವತೆಗಳು ಯಾರಿದ್ದಾರೆ ಅವರಿಗೂ ನನ್ನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೃಷ್ಣ ಆದಿಪುರುಷ. ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಯಾರು ಇರ್ಲಿಲ್ಲ. ಕೃಷ್ಣ ಇರುವಾಗ ಮೊದ್ಲು ಯಾರು ಇಲ್ಲ, ಆಮೇಲೆ ಬಂದಿರುವಂತದ್ದು. ಬ್ರಹ್ಮನಿಂದ ಬೇರೆ ದೇವತೆಗಳೆಲ್ಲ ಬಂದಿರುವಂತದ್ದು. ಸೊ ಬ್ರಹ್ಮನೇ ಮತ್ತೆ ಬಂದಿರುವಂತದ್ದು. ಬ್ರಹ್ಮ ಬಂದಿರುವಂತದ್ದು ಮಹಾವಿಷ್ಣುವಿನ ಒಂದು ಇದರಿಂದ ನಾವೆಲ್ ಇಂದ, ಅಂದ್ರೆ ಹೊಕ್ಕಳಿಂದ ಹುಟ್ಟಿರುವಂತದ್ದು. ಅಂದ್ರೆ ಕಮಲದಲ್ಲಿ ಬ್ರಹ್ಮ ಹುಟ್ಟಿರುವಂತದ್ದು. ಬ್ರಹ್ಮ ನಮ್ಮ ಹಾಗೆ ಹುಟ್ಟಲ್ಲ, ಅವನಿಗೆ ತಾಯಿ ಇಲ್ಲ. ಅಂದ್ರೆ ಕೃಷ್ಣನಿಂದನೇ ಹುಟ್ಟಿರುವಂತದ್ದು, ಮಹಾವಿಷ್ಣುವಿಂದ. ಸೊ ಆತರ ಎಲ್ಲ ಭಾಗವತಮಲ್ಲಿ ಬರುವಂತದ್ದು. ಸೊ ಕೃಷ್ಣ ಹಾಗಿರೋ ದೇವತೆಗಳಿಗೆ ಅರ್ಥ ಮಾಡ್ಕೊಳ್ತಾ ಇರುವಾಗ ಇನ್ನು ಮನುಷ್ಯರಿಗೆ ಎಷ್ಟು ಜನಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಆದ್ರೆ ಕೃಷ್ಣ ಭಕ್ತರಿಗೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇದು ಹೇಗೆ ಅಂದ್ರೆ ಇಲ್ಲಿ ನಾವು ಇಲ್ಲಿ ಎಕ್ಸಾಂಪಲ್ ಅಲ್ಲಿ ನೋಡ್ಬೋದಂದ್ರೆ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ
ಯಾರಾದ್ರೂ ಹೇಳ್ಬೋದಾ ಏನಾಗ್ತಾ ಇದೆ ಇಲ್ಲಿ? ಮ್ಯಾರಥಾನ್. ಹಾ, ಮ್ಯಾರಥಾನ್ ಆಗ್ತಾ ಇದೆ. ಸೊ ಮ್ಯಾರಥಾನ್ ಅಲ್ಲಿ ಎಷ್ಟು ಜನ ಎಂಡಿಗೆ ರೀಚ್ ಆಗ್ತಾರೆ? ಎಲ್ಲರಿಗೂ ತಲುಪಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಸೊ ಈಗ 10 ಕಿಲೋಮೀಟರ್ ಇಲ್ಲ 5 ಕಿಲೋಮೀಟರ್ ಅಥವಾ 5000 ಸ್ಟೆಪ್ಸ್ ಅಥವಾ 10 ಕಿಲೋಮೀಟರ್ ಅದರಲ್ಲೇ ಇರುತ್ತೆ. ಸೊ ಎಲ್ಲರಿಗೂ ಸಾಧ್ಯ ಇಲ್ಲ ಅಲ್ವಾ? ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಹುಡ್ಕೊಂಡು ಹೋಗ್ತಾರೆ, ಬಟ್ ಎಂಡಿಗೆ ಬರುವಂತದ್ದು ತುಂಬಾ ಕಮ್ಮಿ ಜನ. ಈಗ ನಾವು ಭಗವದ್ಗೀತಾ ಕ್ಲಾಸ್ ಅಲ್ಲಿ ಸಹ ತುಂಬಾ ಜನ ಎನ್ರೋಲ್ ಆಗುವಂತ, ತುಂಬಾ ಜನ ರಿಜಿಸ್ಟರ್ ಆಗುವಂತವ್ರು ತುಂಬಾ, ಮತ್ತೆ ಕ್ಲಾಸಿಗೆ ಬರುವಂತವ್ರು ಫಸ್ಟ್ 2 days ಸ್ವಲ್ಪ ಜನ, ಆಮೇಲೆ ಕಮ್ಮಿ ಆಗ್ತಾ ಲಾಸ್ಟ್ ಅಲ್ಲಿ ಉಳ್ಕೊಳ್ಳುವಂತವ್ರು ತುಂಬಾ ಕಡಿಮೆ ಜನ. ಸೊ ಅದೇ ತರ ಭಗವಂತ ಹೇಳ್ತಾ ಇರೋದು, ತುಂಬಾ ಕಡಿಮೆ ಜನ ನನ್ನನ್ನ ಅರ್ಥ ಮಾಡ್ಕೊಳ್ಳೋದು. ಸಾವಿರಾರು ಜನರಲ್ಲಿ ಒಬ್ಬರು ಪರಿಪೂರ್ಣತೆಯನ್ನ ಸಾಧಿಸಬಹುದು, ಅದ್ರಲ್ಲಿ ಸಹ ಒಬ್ಬನು ನನ್ನನ್ನ ನಿಜವಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳಿ. ಬಟ್ ಕೃಷ್ಣನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಹೇಗೆ ಅಂತ ಹೇಳ್ಬೋದಾ ಇರೋದು? ಹೇಗೆ ಅರ್ಥ ಮಾಡ್ಕೋಬಹುದು ನಾವು? ಅರ್ಥ ಮಾಡ್ಕೊಳಿಕ್ಕೆ ಸಾಧ್ಯ, ಅದು ಹೇಗೆ? ವಾಯ್ಸ್ ಕ್ಲಿಯರ್ ಇಲ್ವಾ? ಹರೇ ಕೃಷ್ಣ. ಬೇಕಾಗ್ತಾ ಇದೆ. ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು, ನಮಗೆಲ್ಲ ಕ್ಲಿಯರ್ ಇದೆ. ಓಕೆ ಮಾತಾಜಿ, ನಿಮ್ದು ಆಡಿಯೋ ಚೆಕ್ ಮಾಡಿ. ಹೌದು, ಓಕೆ. ಸೊ ಮಧ್ಯದಲ್ಲಿ ಹಾ, ಹೇಗೆ ಹೇಗೆ ಅರ್ಥ ಮಾಡ್ಕೋಬೇಕಾಗಿದ್ರೆ ಹೇಗೆ ಸಾಧ್ಯ? ಹಾ, ಕ್ಲಿಯರ್ ಇಲ್ಲ ವಾಯ್ಸ್. ಕ್ಲಿಯರ್ ಇಲ್ವಾ? ಹೌದು ಮಾತಾಜಿ. ಏನ್ ಮಾಡೋದಪ್ಪ, ನಂಗೆ ಫುಲ್ ವಾಯ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಬ್ಲೂಟೂತ್ ಸಹ ಯೂಸ್ ಮಾಡ್ತಾ ಇಲ್ಲ, ಈಗ ವಾಯ್ಸ್ ಕೇಳ್ತಾ ಇಲ್ಲ ಅಂತ ಹೇಳಿ. ಮೇಘಾ ಒಂದೊಂದ್ಸರ್ತಿ ಕಟ್ ಆಗುತ್ತೆ, ಕಟ್ ಆಗ್ತದೆ. ಹೌದಾ? ನಿಮ್ಗೆ ಚೆನ್ನಾಗಿ ಕೇಳ್ತಾ ಇದ್ದೀರಿ. ಇವಾಗ ಕ್ಲಿಯರ್ ಇದೆ. ಕ್ಲಿಯರ್ ಆಗಿ ಕೇಳ್ತಿದೆ ಮಾತಾಜಿ. ಇವಾಗ ಕ್ಲಿಯರ್ ಇದೆ. ಸರಿ ಸರಿ, ಕ್ಲಿಯರ್ ಇದೆ. ಆಯ್ತಾಯ್ತು, ಧನ್ಯವಾದ. ಓಕೆ, ಭಗವಂತನನ್ನ ಹೇಗೆ ತಿಳ್ಕೊಬಹುದಾಗಿದ್ರೆ? ಚಾಂಟಿಂಗ್. ಸೊ ಭಕ್ತಿಯಿಂದ. ಓಕೆ, ಭಗವಂತ ಹೇಳುವಂತದ್ದು ಭಕ್ತಿಯ ಮಾಮಪಿ ಜಾನಾತಿ. ಸೊ ಭಕ್ತಿಯಿಂದ ಮಾತ್ರ ನನ್ನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಆಧ್ಯಾತ್ಮಿಕ, ಈಗ ವಿಜ್ಞಾನದಲ್ಲಿ ಜಿಜ್ಞಾಸೆ. ಸೊ ನಾವು ಹೇಗೆ ಇದನ್ನ ಈ ವಿಷಯವನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ, ಆಧ್ಯಾತ್ಮಿಕ ವಿಷಯವನ್ನ ಅಂತ ಹೇಳಿದ್ರೆ, ನಾವೊಂದು ಸರಿಯಾದ ಒಂದು ಅಂದ್ರೆ ಈಗ ನಮ್ಮ ಸಂಪ್ರದಾಯದಲ್ಲಿ ಬರುವಂತ ಒಂದು ಬೋನಫೈಡ್ ಆಚಾರ್ಯರನ್ನ ಅಪ್ರೋಚ್ ಮಾಡ್ಬೇಕು. ಹೇಗೆ? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಾ ಸತ್ವ ದರ್ಶಿನ. ಅಂದ್ರೆ ತದ್ವಿದ್ಧಿ ಪ್ರಣಿಪಾತೇನ, ಆ ಒಂದು ಹ್ಯುಮಿಲಿಟಿಯಿಂದ. ಚೈತನ್ಯ ಮಹಾಪ್ರಭು ಸಹ ಹೇಳುವಂತದ್ದು, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ. ಯಾವ ರೀತಿ ಇರ್ಬೇಕು ನಮ್ಗೆ, ಅಷ್ಟು ಹಂಬಲ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ನಮ್ಗೆ ಈ ಒಂದು ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ನಾವು ಒಬ್ಬ ರೈಟ್ ಬೋನಫೈಡ್ ಆಚಾರ್ಯರನ್ನ, ಸೊ ಈಗ ನೀವೆಲ್ಲ ರೈಟ್ ಅಂದ್ರೆ ಪ್ಲಾಟ್ಫಾರ್ಮ್ ಗೆ ಬಂದಿದ್ದೀರಾ. ಸೊ ಇಲ್ಲಿಂದ ಏನಂದ್ರೆ ಗುರುಗಳು ಕೊಟ್ಟಿರುವಂತದನ್ನ, ಒಂದು ತತ್ವಗಳನ್ನ ಫಾಲೋ ಮಾಡುವಂಥದ್ದು. ಸೊ ಅದರಿಂದ ನಮಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದೇ ಈಗ ನಾವು ಬೇರೆ ಫೇಕ್ ಗುರುಗಳಿಗೆ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರು ನಮಗೆ ದುಡ್ಡು ತಗೊಳ್ತಾರೆ, ಹಾಗೂ ಬೇರೆ ಬೇರೆ ಭೌತಿಕ ಇಚ್ಛೆಗಳನ್ನ ನಾನು ಪೂರೈಸ್ತೀನಿ, ನಿಮ್ಮನ್ನ ಶ್ರೀಮಂತ ಮಾಡ್ತೀನಿ, ಅಥವಾ ನಿಮಗೆ ಬೇರೆ ಏನಾದ್ರು ಅನುಕೂಲ ಮಾಡಿ ಕೊಡ್ಬೋದು ಅಂತ ಹೇಳಿ ಅದನ್ನೆಲ್ಲ ಇಲ್ದೇ ಇರೋವಂಥದ್ದೆಲ್ಲ ಹೇಳ್ತಾರೆ. ಅದನ್ನ ನಿಜ ಇಲ್ಲ ಅದರಲ್ಲಿ. ಅವ್ರಿಗೆ ಯಾವುದೇ ಒಂದು, ಮತ್ತೆ ಮ್ಯಾಜಿಕ್ ಮಾಡುವಂಥದ್ದಲ್ವಾ, ಮ್ಯಾಜಿಕ್ ಮಾಡಿ ಏನೋ ಪೂಜೆ ಪಡಿಸೋದು ಅಥವಾ ಬೇರೆ ಏನೋ ಮಾಡುವಂಥದ್ದು, ಇದೆಲ್ಲ ಏನು, ಅದೆಲ್ಲ ಜಸ್ಟ್ ಫೇಕ್ ಗುರುಗಳು, ನಿಜವಾದಲ್ಲ. ನಿಜವಾದ ಗುರುಗಳು ಯಾವಾಗ್ಲೂ ಆತರ ಮ್ಯಾಜಿಕ್ ಮಾಡಲ್ಲ. ಒಂದ್ಸಲಿ ಪ್ರಭುಪಾದಿಗೆ ಯಾರೋ ಹೋಗ್ಬಿಟ್ಟು ಕೇಳ್ತಾರೆ, ಕೈ ತೋರ್ಸ್ಬಿಟ್ಟು ಹೇಳ್ತಾರಂತೆ, ನಿಮ್ಗೆ ಕೈ ನೋಡಕ್ ಬರುತ್ತಾ ಅಂತ ಕೇಳ್ತಾರೆ. ಹಾ, ನೋಡ್ತೀನಿ ಅಂತಾರೆ ಪ್ರಭುಪಾದ್. ಸರಿ, ಪ್ರಭುಪಾದ್ ಕೊಡ್ತಾರೆ. ಅವನು ಪ್ರಭುಪಾದ ಅದನ್ನ ನೋಡ್ಬಿಟ್ಟು ಹೇಳ್ತಾರಂತೆ, ನಿಮ್ಗೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅಂದ್ರೆ ಅವನಿಗೆ ಫುಲ್ ಇದಾಗತ್ತೆ, ಹೆದರಿಕೆ ಆಗತ್ತೆ, ಏನ್ ಹೇಳ್ತಾ ಇದಾರಪ್ಪ ಅಂತ ಹೇಳಿ. ಅಂದ್ರೆ ಏನಿಲ್ಲ, ಅವ್ನು ಹೇಳ್ತಾನೆ, ನಿನಗೆ ಓಲ್ಡ್ ಏಜ್ ಬರುತ್ತೆ, ಹಾಗೂ ನಿನಗೆ ಕಾಯಿಲೆಗಳು ಬರುತ್ತೆ, ಹಾಗೂ ಮರಣ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲ ನಾರ್ಮಲ್, ಎಲ್ಲರಿಗೂ ಅದು ಕಾಮನ್ ಆಗಿ ಇರುವಂತದ್ದು. ಸೊ ಪ್ರಭುಪಾದ್ ಯಾವತ್ತೂ ಆತರ ಮೋಸವಾಗಿ ಏನೇನೋ ಹೇಳುವಂತದ್ದು ಅದೆಲ್ಲ ಮಾಡ್ಲಿಲ್ಲ. ಪ್ರಭುಪಾದ್ ಕೊಟ್ಟಿರುವಂತದ್ದು ಎಲ್ಲವೂ ಶಾಸ್ತ್ರದಲ್ಲಿ ಇರುವಂತದ್ದೇ, ಬೇರೆ ಏನಿಲ್ಲ. ಈಗ ಅವ್ರು ನಿಯಂತ್ರಕ ತತ್ವಗಳು ಅಂತ ಏನ್ ಕೊಟ್ಟಿದ್ದಾರೆ, 4 ರೆಗ್ಯುಲೇಟರಿ ಪ್ರಿನ್ಸಿಪಲ್: ನೋ ಮೀಟ್ ಈಟಿಂಗ್, ನೋ ಗ್ಯಾಮ್ಲಿಂಗ್, ನೋ ಇಂಟಾಕ್ಸಿಕೇಷನ್, ಇಲಿಸಿಟ್, ನೋ ಇಲಿಸಿಟ್. ಇದು ಸಹ ಧರ್ಮದ ಕಾಲುಗಳು ಅಂತ ಹೇಳ್ತಾರೆ. ಇದು ಭಾಗವತಮಲ್ಲಿ ಇದಕ್ಕೆ 4 ಧರ್ಮದ ಕಾಲುಗಳು ಅಂತ ಹೇಳ್ತಾರೆ. ಸೊ ಇದನ್ನ ಆಚಾರ್ಯರು ಕೊಟ್ಟಿರುವಂತದ್ದು. ಏನೇ ನೀವು
ಪ್ರಭುಪಾದ್ ಹೇಳಿರುವಂತದ್ದು ನೀವ್ ಏನೇ ನೋಡಿ, ಎಲ್ಲಿ ಸಹ ನಾವು ಒಂದು ಮಿಸ್ಟೇಕ್ ಪಾಯಿಂಟ್ ಔಟ್ ಮಾಡಕ್ಕಾಗಲ್ಲ. ಇಂಥದ್ದು ಸರಿ ಇಲ್ಲ ಅನ್ನೋ ತರ ಇಲ್ಲ. ಯಾಕಂದ್ರೆ ಅವ್ರು ಎಲ್ಲೂ ಅವರ ಒಂದು ಸ್ವಂತ ಅಭಿಪ್ರಾಯ ಕೊಡ್ಲೇ ಇಲ್ಲ. ಶಾಸ್ತ್ರ ಏನ್ ಹೇಳುತ್ತೆ ಅದನ್ನೇ ಕೊಟ್ಟಿರೋದು. ಹಾಗಾಗಿ ಇಸ್ಕಾನ್ ಅಷ್ಟು ಸ್ಟ್ರಾಂಗ್ ಇರುವಂತದ್ದು. ಫಿಲಾಸಫಿ, ಪ್ರಭುಪಾದ್ ಹೇಳುವಂತದ್ದು, ಫಿಲಾಸಫಿ ವಿತೌಟ್ ಸೆಂಟಿಮೆಂಟ್ ಇಟ್ಸ್ ಅ ಡ್ರೈ ಮೆಂಟಲ್ ಸ್ಪೆಕ್ಯುಲೇಷನ್. ಅಂದ್ರೆ ಬರೀ ಫಿಲಾಸಫಿ ಇದ್ರೆ ಅದು ಮೆಂಟಲ್ ಸ್ಪೆಕ್ಯುಲೇಷನ್. ಅದೇ ರಿಲಿಜಿಯನ್ ವಿತೌಟ್ ಫಿಲಾಸಫಿ ಇಸ್ ಅ ಜಸ್ಟ್ ಅ ಸೆಂಟಿಮೆಂಟ್ ಅಂತ. ಅಂದ್ರೆ ಈಗ ಕೆಲವು ಜನ ನೋಡಿರ್ತೀವಿ ನಾವು, ಸುಮ್ನೆ ಭಕ್ತಿ ಮಾಡ್ತಾರೆ ದೇವರಿಗೆ. ಅವರಿಗೆ ಯಾಕೆ ಮಾಡ್ತಾ ಇದೀವಿ, ಅದು ಏನು ಅಂತ ಏನು ಗೊತ್ತಿಲ್ಲ. ಸುಮ್ನೆ ಪೂಜೆಗಳನ್ನ ಮಾಡುವಂತದ್ದು, ಏನೋ ಆಚರಣೆಗಳನ್ನ ಮಾಡೋದು ಅಥವಾ ವ್ರತಗಳನ್ನ ಇಡುವಂತದ್ದು. ಬಟ್ ಅದ್ರ ಹಿಂದಿನ ಉದ್ದೇಶವೇ ಗೊತ್ತಿಲ್ಲ. ದೇವರನ್ನ ಅರ್ಥ ಮಾಡ್ಕೋಬೇಕು ನಾವು, ಆ ಉದ್ದೇಶ ಗೊತ್ತಿಲ್ಲದೆ ಮಾಡುವಂತದ್ದು. ಸೊ ಈ ಎರಡು ಸಹ ಸರಿಯಲ್ಲ ಅಂತ ಪ್ರಭುಪಾದ್ ಹೇಳೋದು. ಏನಂದ್ರೆ ರಿಲಿಜಿಯನ್ ವಿದೌಟ್ ಫಿಲಾಸಫಿ ಇಸ್ ಅ ಸೆಂಟಿಮೆಂಟ್, ಫಿಲಾಸಫಿ ವಿದೌಟ್ ರಿಲಿಜಿಯನ್ ಇಸ್ ಅ ಮೆಂಟಲ್ ಸ್ಪೆಕ್ಯುಲೇಷನ್. ಸೊ ಇದೆರಡು ಕಂಬೈನ್ ಆದ್ರೆ ಮಾತ್ರ ಅದು ಸ್ಟ್ರಾಂಗ್ ಆಗುವಂತದ್ದು ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್. ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಸೊ ಈ 8 ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಸೊ ಇದು 24 ಎಲಿಮೆಂಟ್ಸ್ ಅಂತ ಬರುತ್ತೆ. ಸೊ ಇದು ಬರುವಂತದ್ದು ಸಾಂಖ್ಯ ಫಿಲಾಸಫಿಯಲ್ಲಿ. ಕಪಿಲ ಮುನಿ ಅಂತ ಹೇಳಿ ಅವರು ಇದನ್ನ ಕೊಟ್ಟಿದ್ದಾರೆ. ಭಾಗವತಮಲ್ಲಿ ಡೀಟೇಲ್ ಆಗಿ ಬರುವಂತದ್ದು ಇದು ಕ್ಯಾಂಟೋ 3ನೇ ಕ್ಯಾಂಟೋ ಅಲ್ಲಿ. ಸೊ 24 ಎಲಿಮೆಂಟ್. ಈ ಮಾಯಾವಾದಿಗಳೆಲ್ಲ ಏನಂತ ಹೇಳಿದ್ರೆ, ಅವರಿಗೆ ಜಸ್ಟ್ ಆ 24 ಎಲಿಮೆಂಟ್ಸ್ ಏನಿದೆ ಅದ್ರ ಬಗ್ಗೆ ಮಾತ್ರ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ. ನಾವ್ ಇದನ್ನ 13ನೇ ಅಧ್ಯಾಯದಲ್ಲಿ ಡೀಟೇಲ್ ಆಗಿ ತಿಳ್ಕೊತೀವಿ. ಸೊ ಇಲ್ಲಿ 8 ಎಲಿಮೆಂಟ್ಸ್ ಬಗ್ಗೆ ಭಗವಂತ ಹೇಳ್ತಾ ಇರುವಂತದ್ದು. ಸೊ ಇದರಲ್ಲಿ 24 ಎಲಿಮೆಂಟ್ಸ್ ಗೆ ಆತ್ಮ ಹಾಗೂ ಪರಮಾತ್ಮ ಸೇರಿಸಿದ್ರೆ ಅದು ಕಂಪ್ಲೀಟ್ ಆಗುವಂಥದ್ದು, ಅದಕ್ಕೆ ವ್ಯಾಲ್ಯೂ ಬರುವಂತದ್ದು ಅಂತ ಹೇಳಿ. ಸೊ ಇಲ್ಲಿ 8 ಎಲಿಮೆಂಟ್ ಯಾವ್ದೆಲ್ಲ? ಸೊ ಭೂಮಿ, ನೀರು, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಇದರಲ್ಲಿ 5 ಬಂದು ಗ್ರಾಸ್ ಎಲಿಮೆಂಟ್ಸ್. ಅದರಲ್ಲಿ ಯಾವ್ದೆಲ್ಲ ಅಂದ್ರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಸೊ ಸೂಕ್ಷ್ಮ ಶರೀರ ಯಾವ್ದಾಗತ್ತೆ? ಅದು ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ. ಸೊ ಈಗ ಅದೆಲ್ಲ ಕೃಷ್ಣಂದೇ ಒಂದು ಶಕ್ತಿ ಅಂತ ಹೇಳುವಂತದ್ದು. ಕೃಷ್ಣ, ಇದೆಲ್ಲ ಕೃಷ್ಣನ ಎಕ್ಸ್ಟರ್ನಲ್ ಎನರ್ಜಿ ಅಂತಾರೆ, ಅಂದ್ರೆ ಭೌತಿಕ ಶಕ್ತಿ. ಸೊ ಕೃಷ್ಣನ ನಾವೆಲ್ಲರೂ ಸಹ ನಾವು ಕೃಷ್ಣನ ಒಂದು ಪೊಟೆನ್ಸಿನ ಅಂದ್ರೆ 3 ಶಕ್ತಿಗಳಿದೆ. ಒಂದು ಅಂತರಂಗ ಶಕ್ತಿ ಅಂದ್ರೆ ಇಂಟರ್ನಲ್ ಪೊಟೆನ್ಸಿ, ಬಹಿರಂಗ ಶಕ್ತಿ ಅಂದ್ರೆ ಎಕ್ಸ್ಟರ್ನಲ್ ಪೊಟೆನ್ಸಿ, ಹಾಗೂ ತಟಸ್ಥ ಶಕ್ತಿ ಅಂದ್ರೆ ಮಾರ್ಜಿನಲ್ ಪೊಟೆನ್ಸಿ. ನಾವು ಬಿಲಾಂಗ್ ಆಗುವಂತದ್ದು ಒಂದು ಮಾರ್ಜಿನಲ್ ಪೊಟೆನ್ಸಿ ಅಂತ ಹೇಳಿದ್ರೆ. ಈಗ ಇಂಟರ್ನಲ್ ಪೊಟೆನ್ಸಿ ಅಂತ ಹೇಳಿದ್ರೆ ಕೃಷ್ಣನ ಒಂದು ಯಾರು ರಾಧಾರಾಣಿ ಇರ್ಬೋದು, ಅಥವಾ ಕೃಷ್ಣನ ಎಕ್ಸ್ಟ್ರಾಕ್ಷನ್ಸ್ ಇರ್ಬೋದು, ಬೇರೆ ಬೇರೆ ಅವತಾರಗಳು, ಅದೆಲ್ಲ ಕೃಷ್ಣನ ಒಂದು ಇಂಟರ್ನಲ್ ಪೊಟೆನ್ಸಿ, ಒಂದು ಅಂತರಂಗ ಶಕ್ತಿಯಿಂದ ಬರುವಂತದ್ದು. ಸೊ ಆದ್ರೆ ಬಹಿರಂಗ ಶಕ್ತಿ ಅಂದ್ರೆ ಈ ಮಾಯೆ ಏನಿದೆ, ಕೃಷ್ಣನ ಒಂದು 3 ಗುಣಗಳು, ಇದು ಸತ್ವಗುಣ, ರಜಗುಣ ಹಾಗೂ ತಮಗುಣ, ಇದೆಲ್ಲ ಎಕ್ಸ್ಟರ್ನಲ್ ಎನರ್ಜಿ, ಮಾಯೆ. ಸೊ ನಾವು ಬಂದು ನಮಗೆ ಚಾಯ್ಸ್ ಇದೆ, ಲೈಕ್ ಮಾರ್ಜಿನಲ್ ಪೊಟೆನ್ಸಿ ಅಂತ ಹೇಳಿ. ಅಂದ್ರೆ ನಾವು ಸಮ್ಟೈಮ್ಸ್ ನಾವೇನ್ ಮಾಡ್ತೀವಿ, ಅದೇ ಈಗ ಚಾಂಟಿಂಗ್ ಮಾಡುವಂತದ್ದು, ದೇವರ ಬಗ್ಗೆ ಕೇಳುವಂತದ್ದು, ಇದೆಲ್ಲ ಮಾಡುವಾಗ ನಾವು ಕೃಷ್ಣನ ಅಂತರಂಗ ಶಕ್ತಿಯಲ್ಲಿ ಪ್ರೊಟೆಕ್ಟ್ ಆಗ್ತೀವಿ. ಅದೇ ನಾವು ಇದನ್ನ ಯಾವ್ದು ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ನಾವು ಬಹಿರಂಗ ಶಕ್ತಿ ಅದ್ರಲ್ಲಿ ಇರ್ತೀವಿ. ನಾವ್ ಯಾವ್ದೋ ಒಂದು ಅಂದ್ರೆ ಪ್ರಭುಪಾದ ಹೇಳುವಂತದ್ದು, ಇಟ್ ಈಸ್ ಯುವರ್ ಚಾಯ್ಸ್. ನಿಮ್ಗೆ ಯಾರ ಸರ್ವೆಂಟ್, ಯಾರ ಸೇವಕ ಆಗ್ಬೇಕು, ಮಾಯೆಯ ಸೇವಕ ಆಗ್ಬೇಕಾ ಅಥವಾ ಕೃಷ್ಣನ ಸೇವಕ ಆಗ್ಬೇಕಾ? ಸೊ ಎರಡು ನಮ್ಮ ಚಾಯ್ಸ್ ಅಲ್ಲಿ ಇದೆ. ನಾನು ಕೃಷ್ಣನ ಸೇವಕನಾಗಿದ್ರೆ ನಾನು ಆ ಒಂದು ಕೃಷ್ಣನ ಅಂತರಂಗ ಶಕ್ತಿ ಅಂದ್ರೆ ಇಂಟರ್ನಲ್ ಪೊಟೆನ್ಸಿಯಲ್ ಪ್ರೊಟೆಕ್ಷನ್ ಇರುತ್ತೆ. ಅದೇ ನಾನು ಬಹಿರಂಗ ಶಕ್ತಿ, ನಾನು ಮಾಯೆಯಲ್ಲಿ ನನ್ನ ಇಂದ್ರಿಯ ಸಿಕ್ಕಕ್ಕೋಸ್ಕರ ನಾನು ಮಾಡ್ತಾ ಇದ್ರೆ ಏನಾಗುತ್ತೆ, ಮಾಯೆ ನಮ್ಮನ್ನ ಆಟಾಡಿಸ್ತಾಳೆ ಅಲ್ವಾ, 3 ಗುಣಗಳಿಂದ ನಮ್ಮನ್ನ ಆಟಾಡಿಸುವಂಥದ್ದು. ಸೊ ಇಲ್ಲಿ ಕೃಷ್ಣ ಹೇಳುವಂಥದ್ದು ಈ 8 ವಿಷಯಗಳು ನನ್ನ ಭೌತಿಕ ಶಕ್ತಿಗಳು. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿಧಿ ಮೇ ಪರಾಂ ಜೀವಭೂತ ಮಹಾಬಾಹೋ ಯಯೇದಂ ದಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಸೊ ನಾವು ಪ್ರಕೃತಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು ಅಲ್ವಾ, ಅಂದ್ರೆ ನಾವು ಹೈಯರ್. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇರುವಂತದ್ದು ಜೀವಿಗಳನ್ನ. ಸೊ ಜೀವಿಗಳು ಅಂದ್ರೆ 84 ಲಕ್ಷ ಜೀವಿಗಳಲ್ಲಿ ಬರುವಂತದ್ದು. ಸೊ ಇವರು ಹೈಯರ್ ಎನರ್ಜಿ ಅಂತ ಹೇಳಿ, ನಮ್ಮ ಅಂದ್ರೆ
ಅದು ಲೋಯರ್, ಪ್ರಕೃತಿ ಬಂದು ಲೋವರ್ ಆಯ್ತು, ನಾವು ಹೈಯರ್ ಇದೀವಿ. ಸೊ ನಾವ್ ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು, ಪ್ರಕೃತಿಯನ್ನ ಅವರು ಇದ್ ಮಾಡುವಂಥದ್ದು ಅಂತ ಹೇಳಿ. ಸೊ ಈಗ ನಾವು ಈಗ ಪ್ರಭುಪಾದ್ ಈಗ ಒಂದು ಕಟ್ಟಡವನ್ನ ಕಟ್ಟಿರ್ತಾರೆ ಅಮೆರಿಕದಲ್ಲಿ, ಆಗ ಎಲ್ಲರೂ ಅವರು ತುಂಬಾ ಹೆಮ್ಮೆಯಿಂದ ನಾವು ಕಟ್ಟಿದ್ದು ಅಂತ ಹೇಳಿ ಹೇಳ್ಕೊಳ್ಳುವಂಥದ್ದು. ಆಗ ಪ್ರಭುಪಾದ್ ಕೇಳುವಂಥದ್ದು ಅವರಿಗೆ, ನಿಮಗೆ ಇಲ್ಲಿಗೆ ಈ ಕಟ್ಟಡವನ್ನ ಕಟ್ಲಿಕ್ಕೆ ಎಲ್ಲಿಂದ ಬಂತು, ಮಣ್ಣು ಎಲ್ಲಿಂದ ಬಂತು, ಸಿಮೆಂಟ್ ಎಲ್ಲಿಂದ ಬಂತು? ಓಕೆ, ನೀವಿಷ್ಟು ಪ್ರೌಡ್ ಅಂದ್ರೆ ನಿಮ್ಮ ಸಾಧನೆ ಬಗ್ಗೆ ಹೆಮ್ಮೆ ಇದೆಯಲ್ಲ ನಿಮಗೆ, ಹಾಗಾದ್ರೆ ನಿಮಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇದರಿಂದ ಬಿಡುಗಡೆ ಮಾಡುವಂತ ನಿಮ್ಮ ಯಾವ್ದಾದ್ರು ಸಾಧನೆ ಇದೆಯಾ? ಇದನ್ನ ನೀವು ಮಾಡಿದ್ರೆ ನಿಮ್ಮನ್ನ ನಾನು ಮೆಚ್ಕೊಳ್ತೀನಿ ಅಂತ ಪ್ರಭುಪಾದ್ ಅವರಿಗೆ ಹೇಳುವಂಥದ್ದು. ಸೊ ಅದು ಸಾಧ್ಯ ಇಲ್ಲ ಅಲ್ವಾ? ಸೊ ಭಗವಂತನ ಒಂದು ಎನರ್ಜಿ ನಾವು. ಸೊ ನಾವು ಸಹ ಒಂದು ಮಾರ್ಜಿನಲ್ ಪೊಟೆನ್ಸಿ ಅಂತ ಹೇಳಿ, ಅಥವಾ ಅಂದ್ರೆ ಕೃಷ್ಣನಿಂದ ಸಪರೇಟ್ ಆಗಿರುವಂತದ್ದು. ಸೊ ಏತದ್ಯೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವೂ ನಾನೇ ಎಂದು ತಿಳಿದುಕೋ. ಇನ್ನೊಂದು ಶ್ಲೋಕ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವವಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನಲ್ಲೇ ಅವಲಂಬಿಸಿದೆ. ಸೊ ಇಲ್ಲಿ ಕೃಷ್ಣ ಹೇಳುವಂಥದ್ದು ಎಲ್ಲದಕ್ಕೂ ನಾನೇ ಮೂಲ. ಸೊ ಇದನ್ನ ಕೃಷ್ಣ ತುಂಬಾ ಕಡೆ ಹೇಳ್ಕೊಂಡಿದ್ದಾನೆ. ಯಾಕೆ ಹೇಳ್ಬಾರ್ದು? ಭಗವಂತ ಅದನ್ನ ಔಟ್ ಆಫ್ ಅಂದ್ರೆ ನಮ್ಮ ಮೇಲಿರೋ ಒಂದು ಕರುಣೆಯಿಂದ ಹೇಳುವಂಥದ್ದು. ಹಾಗಾದ್ರೂ ನಾವು ಭಗವಂತನ ಅರ್ಥ ಮಾಡ್ಕೊಂಡು ನಾವು ಸರೆಂಡರ್ ಆಗ್ಲಿ ದೇವರಿಗೆ. ಒಂದು ನಾವು ಶರಣಾಗತಿ, ಯಾವ ರೀತಿಯ ಶರಣಾಗತಿ ಅಂದ್ರೆ ಹೆದರಿ ಆ ರೀತಿಯ ಶರಣಾಗತಿ ಕೃಷ್ಣ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಭಕ್ತಿಯಿಂದ ಪ್ರೀತಿಯಿಂದ ನಾವು ದೇವರನ್ನ ಸರೆಂಡರ್ ಆಗ್ಬೇಕು ಅಂತ ಹೇಳಿ. ಈಗ ಅಂದ್ರೆ ಈಗ ತಂದೆ ತಾಯಿಗೆ ಮಕ್ಕಳು ಒಂದು ವಿನಯವಾಗಿ ವಿನಮ್ರರಾಗಿದ್ದಾಗ ಎಷ್ಟು ಖುಷಿ ಆಗುವಂಥದ್ದಲ್ವಾ? ಆ ರೀತಿಯಿಂದ ಭಗವಂತ ನಮ್ಮನ್ನ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಅಂದ್ರೆ ಈಗ ಆಧ್ಯಾತ್ಮಿಕ ಜಗತ್ತಲ್ಲಿ ಎಲ್ಲರೂ ತುಂಬಾ ಭಗವಂತನನ್ನ ಅಂದ್ರೆ ಒಬೀಡಿಯಂಟ್ ಚಿಲ್ಡ್ರನ್ ತರ ಅವರೆಲ್ಲ. ಅಂದ್ರೆ ಭಗವಂತನ ಇದನ್ನ ರೇಖೆಯನ್ನ ದಾಟಲ್ಲ. ಆದ್ರೆ ನಾವು ಹಾಗಲ್ಲ. ಈ ಕೃಷ್ಣನನ್ನ ನಾವು ಬಿಟ್ಟು ಬರುವಾಗ ಕೃಷ್ಣ 3 ಸತಿ ಕೇಳ್ತಾನಂತೆ ನಮ್ಮನ್ನ, ಹೋಗ್ಬೇಡ ಹೋಗ್ಬೇಡ ಅಂತ. ನಾನು ಇಲ್ಲ. ನಾವಾಗ ಅದನ್ನ ತಿರಸ್ಕರಿಸಿ ನಮಗೆ ಆಸೆಗಳಿರುತ್ತೆ. ನಾವು ಹೇಳ್ತೀವಿ ಇಲ್ಲ, ನಾನು ಎಂಜಾಯ್ ಮಾಡ್ಬೇಕು, ನಾನು ಹೋಗ್ತೀನಿ ಅಂತ ಹೇಳಿ ನಾವು ದೇವರನ್ನ ಬಿಟ್ಟು ಈ ಭೌತಿಕ ಜಗತ್ತಿಗೆ ಬಂದಿದ್ದೀವಿ. ಇಲ್ಲಿ ಬಂದು ನಮಗೆ ಅದನ್ನ ಮರ್ತೋಗಿದ್ದೇವೆ. ನಮ್ಮ ಒಂದು ಕನೆಕ್ಷನ್ ಏನಿದೆ ಅದನ್ನ ನಾವು ಈಗ ಮರ್ತೋಗಿದ್ದೇವೆ. ಸೊ ಕೃಷ್ಣ ಹೇಳುವಂಥದ್ದು, ಹಾಗೂ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣ ಹೇಳುವಂಥದ್ದು, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಸೊ ಸರ್ವ ಕಾರಣ ಕಾರಣ, ನಾನೇ ಎಲ್ಲ ಕಾರಣಗಳ ಕಾರಣ ಅಂತೇಳಿ. ಏನೇ ಆಗುವಂಥದ್ದಂದ್ರೆ ಭೌತಿಕ ಜಗತ್ತು ಇರುವಂತದ್ದಾಗ್ಲಿ ಅಥವಾ ಆಧ್ಯಾತ್ಮಿಕ ಜಗತ್ತು ಎಲ್ಲವೂ ಕೃಷ್ಣನಿಂದನೇ ಬರುವಂತ. ಸೊ ಇಲ್ಲಿ ನಾವು ನೋಡ್ಬೋದು, ಈಗ ಆಕಾಶದಲ್ಲಿ ಎಲ್ಲ ಗ್ರಹಗಳೆಲ್ಲ ಹೇಗೆ ಸುತ್ತುತ್ತಾ ಇದೆ, ಹಾಗೂ ಹೇಗೆ ಬೆಳಿಗ್ಗೆ ಅಂದ್ರೆ ಹೇಗೆ ಸರಿಯಾದ ಟೈಮಲ್ಲಿ ಒಂದು ಸೂರ್ಯೋದಯ ಆಗುವಂಥದ್ದು, ಸೂರ್ಯಾಸ್ತ ಆಗುವಂಥದ್ದು, ಎಲ್ಲವೂ ಸರಿಯಾದ ಇದ್ರಲ್ಲಿ ಹೇಗೆ ನಡೆಯುವಂಥದ್ದು, ಹೇಗೆ ಬೇರೆ ಬೇರೆ ಒಂದು ಋತುಗಳು ಬರುವಂಥದ್ದು. ಅಂದ್ರೆ ಎಲ್ಲವೂ ಬೇಕು, ಇಲ್ಲಾಂದ್ರೆ ನಾವು ಬದುಕಿರಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮನುಷ್ಯನಿಗೆ ಬೇಕಾದನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ. ಹೇಗೆ ಇದೆಲ್ಲ ಸಾಧ್ಯ ಆಯ್ತು? ಈಗ ಆಕಾಶದಲ್ಲಿ ಆ ಒಂದು ಎಂಟಿ ಸ್ಪೇಸ್ ಅಲ್ಲಿ ಹೇಗೆ ಗ್ರಹಗಳು ನಿಂತಿದೆ, ಅದು ಹೇಗೆ ನಿಂತಿದೆ ಅಂದ್ರೆ ಇಲ್ಲಿ ಕೃಷ್ಣ ಹೇಳುವಂಥದ್ದು, ಕೃಷ್ಣನ ಒಂದು ಶಕ್ತಿಯಿಂದ ನಿಲ್ಲುವಂಥದ್ದು, ಕೃಷ್ಣನ ಒಂದು ಎನರ್ಜಿ ಇದೆ, ಇಲ್ಲಾಂದ್ರೆ ಅಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿ ಇಲ್ಲಿಗ ಇಲ್ಲಿ ಯಾವ ರೀತಿಯ ಒಂದು ಎಕ್ಸಾಂಪಲ್ ಅಂದ್ರೆ, ಈಗ ಒಂದು ಇದು ಒಂದು ಮುತ್ತಿನ ಹಾರ ಇದೆ. ಸೊ ಮುತ್ತಿನ ಹಾರ ನಾವು ನೋಡುವಾಗ ಏನು ಬರೀ ಮುತ್ತುಗಳು ಕಾಣುತ್ತೆ ಅಲ್ವಾ? ಆದ್ರೆ ಅದನ್ನ ಹಿಡಿದಿಟ್ಟಿರುವಂತದ್ದು ಅದರೊಳಗಡೆ ಒಂದು ದಾರ ಇದೆ ಅಲ್ವಾ? ಆ ದಾರ ಇರೋದ್ರಿಂದಾನೇ ಆ ಮುತ್ತಿನ ಹಾರ ನಿಂತಿದೆ. ಆ ದಾರ ಕಟ್ಟಾದ್ರೆ ಎಲ್ಲ ಹೋಗುತ್ತೆ. ಸೊ ಈ ಪ್ರಭುಪಾದ ಹೇಳುವಂಥದ್ದು ಸ್ವಲ್ಪ ಒಂಚೂರು ಆಚೆ ಡಿಫ್ರೆನ್ಸ್ ಆದ್ರೆ ಇಡೀ ಪ್ಲಾನೆಟೇ ಕೊಲ್ಯಾಪ್ಸ್ ಆಗ್ಬೋದಂತೆ, ಏನ್ ಬೇಕಾದ್ರೂ ಆಗ್ಬೋದು. ಸೊ ಆದ್ರೆ ಅಷ್ಟು ಒಂದು ಅದನ್ನೆಲ್ಲ ಹಿಡಿದಿಟ್ಟಿರುವಂತದ್ದು ಯಾರು? ಕೃಷ್ಣ. ಅಷ್ಟು ಒಂದು ನಾವು ಡಿಪೆಂಡ್ ಆಗಿದ್ದೀವಿ, ಬಟ್ ನಮಗೆ ಅದು ಗೊತ್ತಿಲ್ಲ ಅಷ್ಟೇ. ಸೊ ಕೃಷ್ಣ ಇವನ್ ಬ್ರಹ್ಮ ಸಮಿತಿಯಲ್ಲಿ ಯಕ್ಷಾಕ್ಷುರೈವ ಸವಿತಾ ಸಕಲ ಗ್ರಹಾಣ ರಾಜ ಸಮಸ್ತ ಸುರಮೂರ್ತಿ ರಶೇಷ ತೇಜಃ ಯಸ್ಯಾಗ್ನಯಾ ಭ್ರಮತಿ ಸಂವ್ರತ ಕಾಲಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಎಲ್ಲಾ
ಗ್ರಹಗಳ ರಾಜ ಸೂರ್ಯ. ಆದ್ರೆ ಆ ಸೂರ್ಯನಿಗೆ ಬೆಳಕು ಹಾಗೂ ಶಾಖವನ್ನು ಕೊಡುವಂತದ್ದು ಯಾರು? ಕೃಷ್ಣ. ಇದು ಯಾರು ಹೇಳುವಂತದ್ದು? ಸ್ವತಃ ಬ್ರಹ್ಮ ಹೇಳುವಂತದ್ದು, ಬ್ರಹ್ಮ ಸಂಹಿತೆ. ಓಕೆ. ಸೊ ಇಲ್ಲಿಂದ ಭಗವಂತ ಅವನ ಎನರ್ಜೀಸ್ ಬಗ್ಗೆ ಹೇಳುವಂತದ್ದು. ಅಂದ್ರೆ ಈಗ ನಮ್ಗೆ ಭಗವಂತನನ್ನ ಕಣ್ಣಿಂದ ನೋಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು? ಅವನ ಶಕ್ತಿಗಳಿಂದ. ಸೊ ನನ್ನನ್ನ ಈಗ ಇವನ್ ಯಾರೇ ಒಬ್ರು ಯಾರಂತಾರೆ, ಈಗ ನಂಬಿಕೆ ಇಲ್ದವ್ರು, ದೇವರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅಂತ ಹೇಳ್ತೀವಲ್ಲ, ದೇವರನ್ನ ನಂಬಲ್ಲ ಅಂತವ್ರು ಸಹ ಭಗವಂತನ ಮೇಲೆ ಹೇಗೆ ಡಿಪೆಂಡ್ ಆಗಿದ್ದಾರೆ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪುರುಷಂ ಪೌರುಷಂ ಋಷು. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯಚಂದ್ರರಲ್ಲಿ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಸೊ ಭಗವಂತ ನೀರಿನಲ್ಲಿ ರುಚಿ. ಸೊ ನಮಗೆ ತುಂಬಾ ಸುಸ್ತಾದಾಗ ಏನೋ ಅಂದ್ರೆ ತುಂಬಾ ಈಗ ಏನಾದ್ರು ತುಂಬಾ ಓಡಿರ್ತೀರ, ಈಗ ನಾವು ಜಾಗಿಂಗ್ ಏನಾದ್ರು ಮಾಡ್ಕೊಂಡ್ ಬರ್ತೀವಿ, ಆಗ ನಮ್ಗೆ ಏನ್ ಬೇಕಾಗತ್ತೆ? ನೀರು. ಆಗ ನಮಗೆ ಯಾರು ಊಟ ಬೇರೆ ಏನೇ ಕೊಟ್ರು ಸಹ ನಮಗೆ ಬೇಡ ಅಲ್ವಾ? ನೀರು ಕೊಟ್ರೆ ಸಾಕು. ಅಥವಾ ಈಗ ಮರಳು ಭೂಮಿಯಲ್ಲಿ ಒಬ್ನಿಗೆ ನೀರು ಸಿಕ್ಕಿದ್ರೆ ಹೇಗಾಗ್ಬೋದು? ಅಮೃತ ಸಿಕ್ಕಿದಾಗ ಆಗತ್ತಲ್ವಾ? ಹಾಗೆ ಆ ನೀರಿನಲ್ಲಿ ಇರೋ ರುಚಿ ಕೃಷ್ಣ. ಆ ನೀರು ಕೊಡೋ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಬೇರೆ ಯಾವ್ದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಪ್ತೀರಾ ಇದನ್ನ ಎಲ್ಲರೂ? ಬೇರೆ ಯಾವ್ದಾದ್ರು ಕೊಡಕ್ಕೆ ಸಾಧ್ಯ ಇದೆಯಾ ನೀರಲ್ದೆ ನಮಗೆ ಸಮಾಧಾನ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್? ಓಕೆ, ಇಲ್ಲ ಅಲ್ವಾ? ಸೊ ಯಾವ್ದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೃಷ್ಣ ಹೇಳುವಂಥದ್ದು ಆ ನೀರಿನಲ್ಲಿರುವಂತ ಒಂದು ರುಚಿ ನಾನು. ಸೊ ಅದಾದ್ಮೇಲೆ ಸೂರ್ಯಚಂದ್ರನಲ್ಲಿ ಬೆಳಕು. ಸೊ ಸೂರ್ಯಚಂದ್ರರಲ್ಲಿ ಈಗ ನಾವು ಹೇಳಿದ ಒಂದು ಶ್ಲೋಕ, ಹೇಗೆ ಕೃಷ್ಣನಿಗೆ ಸೂರ್ಯಚಂದ್ರಲ್ಲಿ ಬೆಳಕು ಕೊಡುವಂತದ್ದು ಹೇಗೆ? ಕೃಷ್ಣ ಇಲ್ಲ ಅಂದ್ರೆ ಅವರಿಗೆ ಬೆಳಕಿಲ್ಲ, ಕೃಷ್ಣನಿಂದ ಅವರು ಬೆಳಕು ತಗೊಂಡು ನಮಗೆ ಕೊಡುವಂಥದ್ದು. ಅದರಲ್ಲಿ ಇರುವಂತ ಬೆಳಕು ನಾನೇ. ಸೊ ವೇದದ ಓಂಕಾರ, ವೇದ ಮಂತ್ರಗಳಲ್ಲಿ ಓಂಕಾರ. ಸೊ ಎಲ್ಲ ವೇದ ಮಂತ್ರಗಳಲ್ಲಿ ಮಂತ್ರಗಳು ಶುರುವಾಗುವಂತದ್ದು ಓಂ ಇಂದ ಅಲ್ವಾ? ಓಂ ಭೂರ್ಭುವ ಸ್ವಃ ಗಾಯತ್ರಿ ಮಂತ್ರ. ಸೊ ಅದು ಇರ್ಬೋದು. ಎಲ್ಲ ಬೇರೆ ಯಾವುದೇ ನಾವು ದೇವತೆಗಳದ್ದು ಕೆಲವರು ಇದೆ, ಅದು ಬಿಟ್ರೆ ಅಥವಾ ಯಾವುದೇ ನೀವು ತಗೊಳ್ಳಿ, ಶಿವಂದಿರ್ಬೋದು, ಯಾವುದೇ ತಗೊಂಡ್ರು ಅದು ಸ್ಟಾರ್ಟ್ ಆಗುವಂಥದ್ದು ಓಂ. ಸೊ ಆ ಓಂ ಯಾರು? ಅದು ಭಗವಂತ. ಕೃಷ್ಣ ಹೇಳ್ತಾನೆ, ನಾನದು ಓಂಕಾರ, ಬೇರೆ ಯಾರು ಅಲ್ಲ, ನಾನು. ಸೊ ನಾನು ಆಕಾಶದಲ್ಲಿ ಶಬ್ದ. ಸೊ ಆಕಾಶದಲ್ಲಿ ಶಬ್ದ ಇದೆ, ನಮ್ಗದು ಗೊತ್ತಿಲ್ಲ, ಅದಕ್ಕೆ ಈಥರ್ ಅಂತ ಹೇಳ್ತೀವಿ. ಸೊ ಅದು ಅದನ್ನ ಸೈಂಟಿಸ್ಟ್ಗಳು ಕೂಡ ಅವರು ಕೂಡ ಗೊತ್ತಿದೆ ಅದು, ಅಂದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಬಟ್ ಅದು ಏನು ಅಂದ್ರೆ ಅದು ಕೃಷ್ಣ ಅಂತ ಹೇಳ್ಬಿಟ್ಟು, ಅದು ಅಂದ್ರೆ ನಾವು ಫ್ರೀಕ್ವೆನ್ಸಿ ಅಂತೀವಲ್ಲ, ಏನೋ ಒಂದು ಫ್ರೀಕ್ವೆನ್ಸಿ ಇದೆ ಅದು, ಅದಕ್ಕೆ ಅದು ನಾನು ಅಂತ ಇಲ್ಲಿ ಕೃಷ್ಣ ಹೇಳುವಂಥದ್ದು. ಸೊ ಪುರುಷರಲ್ಲಿ ಪೌರುಷ ಅಂದ್ರೆ ಯಾರೇ ಒಂದು ಸ್ಟ್ರೆಂತ್ ಏನಿದೆ, ಅಥವಾ ಒಬ್ರಲ್ಲಿ ಈಗ ಯಾರೋ ಒಬ್ರಲ್ಲಿ ಒಂದು ಅಂದ್ರೆ ಒಬ್ರಿಗೆ ಮ್ಯೂಸಿಕ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲೆವರ್ ಅಂದ್ರೆ ಒಳ್ಳೇದಿರ್ತಾರೆ, ಅಥವಾ ನೃತ್ಯದಲ್ಲಿ ಇರ್ತಾರೆ ಒಬ್ರು ಕೆಲವರು, ಅಥವಾ ಒಬ್ರಿಗೆ ಮೆಮೊರಿ ತುಂಬಾ ಒಳ್ಳೇದಿರುತ್ತೆ, ಜ್ಞಾಪಕ ಶಕ್ತಿ ಒಳ್ಳೇದಿರುತ್ತೆ. ಸೊ ಈ ತರ ಬೇರೆ ಬೇರೆ ರೀತಿಯಲ್ಲಿ ಒಬ್ರಿಗೆ ಕೃಷ್ಣ ಅದನ್ನ ಅನುಗ್ರಹಿಸಿರ್ತಾನೆ. ಸೊ ಆ ಒಂದು ಎಲ್ಲಿಂದ ಬಂತವರಿಗೆ ಅಂತಂದ್ರೆ ಅದು ಕೃಷ್ಣನಿಂದ. ಸೊ ಹಾಗಾಗಿ ನಾವು ಬೇರೆಯವ್ರ ಮೇಲೆ ಅಸೂಯೆ ಪಡಬಾರ್ದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಾವು ಅಸೂಯೆ ಪಟ್ರೆ ಅದು ಕೃಷ್ಣನ ಮೇಲೆ ಅಸೂಯೆ ಪಟ್ಟಾಗೆ ಲೆಕ್ಕ ಆಗುತ್ತೆ. ಆ ಒಂದು ಬೇರೆಯವ್ರು ಯಾಕೆ ಅವರಿಗೆ ಯಾರ ಕೊಟ್ಟಿರುವಂತದ್ದು? ಕೃಷ್ಣನೇ ಕೊಟ್ಟಿರುವಂತದ್ದು. ಸೊ ನಾವು ಅದನ್ನ ಅಸೂಯೆ ಪಡಬಾರ್ದು. ಓಕೆ, ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ. ಈಗ ಹರೇ ಕೃಷ್ಣ ಮಂತ್ರದಲ್ಲಿ ಓಂ ಇಲ್ಲ, ಯಾಕೆ? ಹರೇ ಕೃಷ್ಣ, ಈಗ ಹರೇ ಕೃಷ್ಣ ಮಂತ್ರದಲ್ಲಿ ಓಂ ಇಲ್ಲ, ಯಾಕೆ? ಎಲ್ಲದರಲ್ಲೂ ಎಲ್ಲಾ ಮಂತ್ರಗಳು ವೇದ ಮಂತ್ರದಲ್ಲಿ ಓಂ ಬರುವಂತದ್ದು, ಆದ್ರೆ ಹರೇ ಕೃಷ್ಣ ಮಂತ್ರದಲ್ಲಿ ಓಂ ಯಾಕೆ ಇಲ್ಲ? ಹೇಳ್ಬೋದಾ ಯಾರಾದ್ರೂ? ಹಲೋ, ಹರೇ ಕೃಷ್ಣ, ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಕೃಷ್ಣನೇ ಓಂಕಾರ ಆಗಿರೋದ್ರಿಂದ ಹರೇ ಕೃಷ್ಣ ಮಂತ್ರದಲ್ಲಿ ಓಂಕಾರ ಇಲ್ಲ. ಹಾ, ವೆರಿ ನೈಸ್. ಎಸ್, ವೆರಿ ಗುಡ್ ಆನ್ಸರ್. ಎಸ್, ಎಸ್, ಥ್ಯಾಂಕ್ ಯು ಶ್ರೀಧರ್ ಪ್ರಭುಜಿ. ಸೊ ಕೃಷ್ಣನೇ ಇರೋದ್ರಿಂದ ಅಲ್ವಾ ಹರೇ ಕೃಷ್ಣ ಹರೇ ಕೃಷ್ಣ, ಆಲ್ರೆಡಿ ಕೃಷ್ಣ ಇರೋದ್ರಿಂದ ಅಲ್ಲಿ ಓಂ ಅಗತ್ಯ ಇಲ್ಲ. ಸೊ ಇಲ್ಲಿ ಕೃಷ್ಣ ಹೇಳುವಂಥದ್ದು
I am original fragrance of earth and the heat in fire. I am the life of all that lives and I am penances of all ascetics. ಅಂದ್ರೆ ಈ ಮಳೆ ಬರುವಾಗ ಒಂದು ಒಂದು ಫ್ರಾಗ್ರೆನ್ಸ್ ಇರುತ್ತೆ ಭೂಮಿಯಲ್ಲಿ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ ಅದು ಸ್ಮೆಲ್. ಫಸ್ಟ್ ಮಳೆ ಬರುವಾಗ ಆ ಸ್ಮೆಲ್ ನಾನು ಅಂತ ಹೇಳ್ತಾನೆ ಕೃಷ್ಣ. ಅಂದ್ರೆ ಆ ಒಂದು ಫ್ರಾಗ್ರೆನ್ಸ್ ಏನಿದೆ, ಸುವಾಸನೆ ಏನಿದೆ ಅದು ನಾನು. ಹಾಗೂ ಬೆಂಕಿಯಲ್ಲಿರುವ ಒಂದು ಶಾಖ ಅದು ನಾನು. ಹಾಗೂ ಎಲ್ಲ ಜೀವಿಯಲ್ಲಿ ಜೀವ ಯಾವುದು, ಜೀವ ಅಂತಿರುವಂತದ್ದು ಕೃಷ್ಣನೇ. ಯಾಕಂದ್ರೆ ಈ ಆತ್ಮ ಬೇರೆ ಯಾರಲ್ಲ, ಕೃಷ್ಣನ ಒಂದು ಪಾರ್ಟ್ ಅಲ್ವಾ. ಸೊ ನಾವು ಸಹ ಕೃಷ್ಣನ ಒಂದು ಪಾರ್ಟ್. ಮಮೈ ವಂಶೋ ಜೀವಲೋಕೆ ಜೀವಭೂತ ಸನಾತನ ಕೃಷ್ಣ ಹೇಳುತ್ತೆ. ಹಾಗೂ ಪೆನಾನ್ಸಸ್ ಆಫ್ ಅಸೆಟಿಕ್ಸ್ ಅಂದ್ರೆ ನಾವು ಯಾವುದೇ ಒಂದು ಪೆನಾನ್ಸ್ ಮಾಡುವಂತದ್ದು, ಅಂದ್ರೆ ಈಗ ಏಕಾದಶಿ ಇಡುವಂತದ್ದು ಇರ್ಬೋದು, ಅಥವಾ ಬೇರೆ ದೇವರಿಗೋಸ್ಕರ ನಾವ್ ಏನೇ ಒಂದು ಮಾಡ್ಲಿ, ದೇವರಿಗೋಸ್ಕರ ಒಂದು ಟೈಮ್ ಇಟ್ಟು ಭಗವದ್ಗೀತೆ ಕ್ಲಾಸ್ ಕಲಿಯಬಹುದು. 1 ಗಂಟೆ ನೀವು ಬೇರೆ ಏನೋ ಮಾಡ್ಬೋದಿತ್ತು, ಅದನ್ನ ಬಿಟ್ಟು ನೀವು ದೇವರಿಗೆ ವಿಷಯ ತಿಳ್ಕೊಳ್ಳೋಣ ಅಂತ ಹೇಳಿ ನೀವು ಬಂದಿದ್ದೀರಲ್ವಾ, ಅದೆಲ್ಲ ಸಹ ಕೃಷ್ಣನಿಗೆ ಖುಷಿ ಆಗುವಂಥದ್ದು. ಸೊ ಪೆನಾನ್ಸಸ್ ಅಲ್ಲಿ ಕೃಷ್ಣ ಅದು ಅಂತ ಇಲ್ಲಿ. ಸೊ ಬೇರೆ ಬೇರೆ ಎನರ್ಜೀಸ್ ಎಲ್ಲ ನಾನು ಏನು ಅಂತ ಇಲ್ಲಿ ಹೇಳೋದು. ಸೊ ಇಲ್ಲಿ ನಾವು ನೋಡ್ಬೋದು ನೀರಿನಲ್ಲಿ ರುಚಿ, ಚಂದ್ರ ಸೂರ್ಯರಲ್ಲಿ ಬೆಳಕು, ವೈದಿಕ ಮಂತ್ರದಲ್ಲಿ ಓಂ, ಆಕಾಶದಲ್ಲಿ ಧ್ವನಿ, ಮನುಷ್ಯನಲ್ಲಿ ಸಾಮರ್ಥ್ಯ, ಭೂಮಿಯಲ್ಲಿ ಪರಿಮಳ, ಬೆಂಕಿಯಲ್ಲಿ ಶಾಖ, ಅದೆಲ್ಲವೂ ಜೀವಿಗಳಲ್ಲಿ ಇದು ಬೇಸಿಕಲಿ ಜೀವಿಗಳಲ್ಲಿ ಜೀವ ಇರುವಂತದ್ದು ಸೋಲ್ ಇದು. ಹಾಗೂ ಎಲ್ಲಾ ತಪಸ್ವಿಗಳಲ್ಲಿ ತಪಸ್ಸು, ಎಲ್ಲಾ ಅಸ್ತಿತ್ವಗಳಲ್ಲಿ ಮೂಲ ಬೀಜ. ಸೊ ಬೀಜ ಅಂದ್ರೆ ಕೃಷ್ಣ ಹೇಳುವಂಥದ್ದು ಏನದು ಅಹಂ ಸರ್ವ ಯೋನೀಶು ಕೌಂತೆಯ ಅಹಂ ಬೀಜ ಪ್ರದಪಿತ. ಸೊ ಎಲ್ಲಾ 84 ಲಕ್ಷ ಯೋನಿಗಳಲ್ಲಿ ಬೀಜವನ್ನ ಯಾರು ಕೊಡುವಂಥದ್ದು, ಕೃಷ್ಣ ಅಲ್ವಾ. ಈಗ ಸೈನ್ಸ್ ಎಷ್ಟೋ ಹೇಳ್ಬೋದು, ನಾವು ಆ ಸಾಧನೆ ಮಾಡಿದೀವಿ, ಈ ಸಾಧನೆ ಮಾಡಿದೀವಿ. ಸೊ ಪ್ರಭುಪಾದ ಅವರಿಗೆ ಕೇಳುವಂತ ಪ್ರಶ್ನೆ, ಒಂದು ಬೀಜವನ್ನ ಮಾಡ್ಲಿಕ್ಕೆ ಸಾಧ್ಯವಾ ನಿಮಗೆ? ಒಂದು ಯಾವುದೋ ಒಂದು ಗಿಡದ್ದು ಯಾವುದೇ ಒಂದು ಬೀಜ ಮಾಡ್ಲಿಕ್ಕೆ ಸಾಧ್ಯನಾ? ಆ ಒಂದು ಬೀಜದೊಳಗೆ ಒಂದು ಅಷ್ಟು ದೊಡ್ಡ ಮರ ಅಡಗಿದೆ ಅಲ್ವಾ, ಹೇಗೆ ಸಾಧ್ಯ ಇದು ಭಗವಂತನಿಂದ ಮಾತ್ರ ಸಾಧ್ಯ. ಸೊ ಈ ಎಲ್ಲಾ ಮೂಲ ಬೀಜ ನಾನೇ ಅಂತ ಕೃಷ್ಣ ಹೇಳುವಂಥದ್ದು. ಹಾಗೂ ಬುದ್ಧಿವಂತರಲ್ಲಿ ಬುದ್ಧಿಶಕ್ತಿ ಏನು, ಅದು ನಾನು. ಎಲ್ಲಾ ಶಕ್ತಿಶಾಲಿ ಪುರುಷರಲ್ಲಿ ಪರಾಕ್ರಮ ನಾನು. ಕಾಮಾಸಕ್ತರಹಿತವಾದ ಸಾಮರ್ಥ್ಯ. ಸೊ ಧರ್ಮ ತತ್ವಗಳಿಗೆ ವಿರುದ್ಧವಲ್ಲದ ಲೈಂಗಿಕ ಜೀವನ. ಸೊ ಲೈಂಗಿಕ ಜೀವನದಲ್ಲಿ ಯಾವುದು ಧರ್ಮ ತತ್ವ ವಿರುದ್ಧ ಇಲ್ವೋ, ಅಂದ್ರೆ ಹೇಗೆ ಒಂದು ವೈವಾಹಿಕ ಯಾರು ಒಂದು ಯಜ್ಞದಲ್ಲಿ ಇದಾಗಿ ಮಾಡಿರ್ತಾರೋ ಅದರಲ್ಲಿ ಇರುವಂತ ಒಂದು ಅಂದ್ರೆ ಕೃಷ್ಣ ಪ್ರಜ್ಞೆಗೋಸ್ಕರ ಒಂದು ಮಗುವನ್ನ ಪಡೆಯುವಂಥದ್ದು ಅಂತ ಹೇಳ್ಬೋದು ಪ್ರಭುಪಾದ ಹೇಳುವಂಥದ್ದು. ಸೊ ಅದು ತಪ್ಪಲ್ಲ. ಸೊ ಆ ಲೈಂಗಿಕ ಜೀವನ ನಾನು. ये चैव सात्विका भावा राजसास्तामसाश्चये मत्त एवेति तान् विद्धि न त्वं हन्तेषु ते मयि. ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವು. ಸೊ ಯಾವ್ದಿದು ಐಹಿಕ ಮೂರು ಗುಣಗಳು? ಒಂದು ಸತ್ವಗುಣ, ರಜೋಗುಣ ಹಾಗೂ ತಮೋಗುಣ. ಸೊ ಈ ಮೂರು ಗುಣಗಳು ಕೃಷ್ಣನ ಒಂದು ನಿರ್ದೇಶನದಲ್ಲಿ ಈ ಮೂರು ದೇವಿಗಳು ಅಂತ ಹೇಳ್ತಿದ್ದಾರೆ. ಮೂರು ಗುಣಗಳು ಸಹ ಕೆಲಸ ಮಾಡುವಂಥದ್ದು. ನಾವು ನಾವು ಅನ್ಕೊಳ್ಳುವಂಥದ್ದೇನು, ನಾನು ಮಾಡುವಂಥದ್ದು ಕೆಲಸ ಅದು ನಾನು ಮಾಡೋದನ್ನ. ಸೊ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಅಂದ್ರೆ ಅಹಂಕಾರ ವಿಮೂಢಾತ್ಮ, ಈ ಫಾಲ್ಸ್ ಈಗೋ ಏನಿದೆ ಅದೊಂದು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಬರುವಂತದ್ದು. ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ. ಈ ಅಹಂಕಾರದಿಂದ ಏನಾಗುತ್ತೆ, ನಾನು ಈ ದೇಹ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದು. ನಾನು ಗಂಡು, ನಾನು ಹೆಣ್ಣು, ನಾನು ಒಬ್ಬ ಉದ್ಯಮಿ, ಅಥವಾ ನಾನು ಒಬ್ಬ ಏನೋ ಒಂದು ಬೇರೆ ಬೇರೆ ನಮ್ಮ ಪ್ರೊಫೆಷನ್ಸ್ ಇಂದ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದು. ಇದೆಲ್ಲ ಬರುವಂತದ್ದು ಯಾಕೆ? ಈ ದೇಹದ ಭಾವನೆಯಿಂದ. ಸೊ ಆ ಒಂದು ಅದನ್ನ ಬರುವಂತದ್ದು, ಆ ಭಾವನೆಗಳು ಬರುವಂತದ್ದು ಹೇಗೆ? ಹಾಗೂ ನಾವು ಬೇರೆ ಬೇರೆ ಗುಣಗಳಲ್ಲಿ ಇರುವಂತದ್ದು, ರಜೋಗುಣ, ತಮೋಗುಣ ಹಾಗೂ ಸತ್ವಗುಣದಲ್ಲಿ. ಸೊ ಈ ಗುಣಗಳು ನಮ್ಮನ್ನ ನೋಡಿ ಈ ತರ ಒಂದು ಪಪೆಟ್ ತರ ಆಟ ಆಡ್ಸುವಂಥದ್ದು. ಆದ್ರೆ ಮನುಷ್ಯ ಅದನ್ನ ಮರ್ತು ಅನ್ಕೊಳ್ಳುವಂಥದ್ದು, ಇದಕ್ಕೆಲ್ಲ ಕಾರಣ ನಾನೇ ಮಾಡುವಂಥದ್ದು. ಸೊ ಕೃಷ್ಣ ಹೇಳುವಂಥದ್ದು, ಈ ಮೂರು ಗುಣಗಳು ನನ್ನ ಕೆಳ ಮಾಡುವಂಥದ್ದು, ಆದರೆ ನಾನು ಈ ಗುಣಗಳಿಗೆ ಒಳಪಟ್ಟಿಲ್ಲ. ಯಾಕೆ ಒಳಪಟ್ಟಿಲ್ಲ ಅಂದ್ರೆ ಅದು ಕೃಷ್ಣನಿಂದ ಬಂದಿರುವಂಥದ್ದು. ಸೊ ಕೃಷ್ಣ ಅದಕ್ಕೆ ಯಾವ್ದಕ್ಕೂ ಒಳಪಟ್ಟಿಲ್ಲ. ಕೃಷ್ಣನಿಗೆ ಅದೇನು ಮಾಯೆ ಎಫೆಕ್ಟ್ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ಕೃಷ್ಣ ದೇಹ ಸಹ ಟ್ರಾನ್ಸೆಂಡೆಂಟಲ್.
ಸೊ ಕೃಷ್ಣನನ್ನ ಇನ್ಸ್ಟೆಡ್ ನಾವು ಸರೆಂಡರ್ ಆದ್ರೆ ಅದರಿಂದ ನಾವು ಹೊರಗಡೆ ಬರುತ್ತೆ. ತ್ರಿಭಿರ್ಗುಣಮಯೇ ಭಾವೈಃ ರೇಭಿ ಸರ್ವ ವಿದ್ವಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮಾವ್ಯಯಂ. ಸಾತ್ವಿಕ, ರಾಜಸ ಮತ್ತು ತಾಮಸವೆನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೆ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಸೊ ಕೃಷ್ಣ ಅದ್ವೈತಂ ಅಚ್ಯುತಂ ಅನಂತಂ ಅನಾದಿ ಅನಂತಂ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ. ಸೊ ಅವ್ಯಯ ಕೃಷ್ಣ ಎಲ್ಲವನ್ನು ಮೀರಿರುವಂತವನು, 3 ಗುಣಗಳಿಂದ ಮೇಲೆ ಇರುವಂತವನು. ಸೊ ಈ ಬೇರೆಯವರೆಲ್ಲ ನಾವೇನಂತಾರೆ ಈಗ ಇಲ್ಯೂಷನ್ ಅಂದ್ರೆ ಮೋಹಿತರಾಗಿರುವಂತ ಈ ಗುಣಗಳಿಂದಾಗಿ ನಾವು ಇಲ್ಯೂಷನ್ ಆಗಿ ನಮಗೆ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಕೃಷ್ಣ ಹೇಳುವಂತದ್ದು ಈ 3 ಗುಣಗಳಿಂದ ಹೊರಗಡೆ ಬಾ. ಈಗ ನೀನು 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವಂತದ್ದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ವ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ತ್ರೈಗುಣ್ಯ ವಿಷಯ ವೇದಗಳು ಸಹ ಹೇಳುವಂತದ್ದು ಈ 3 ಗುಣಗಳ ಬಗ್ಗೆ. ಆದ್ರೆ ನಿಸ್ತ್ರೈಗುಣ್ಯೋ ಭವಾರ್ಜುನ, ಈ 3 ಗುಣಗಳಿಂದ ಮೇಲೆ ಬಾ ಅಂದ್ರೆ ಶುದ್ಧ ಸತ್ವಕ್ಕೆ ನೀನು ಬಾಳ್ಬೇಕು. ನಾವು ಶುದ್ಧ ಸತ್ವದ ಗುಣಕ್ಕೆ ಬರಬೇಕು ಅಂತ ಹೇಳಿ ಭಗವಂತ ಹೇಳುವಂತ. ಸಾತ್ವಿಕ, ರಾಜಸ ಮತ್ತು ತಾಮಸವೆನ್ನುವ 3 ಗುಣಗಳಿಂದಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ದೈವೀ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಸೊ ನಾವೆಲ್ಲರೂ ಈ 3 ಗುಣಗಳಲ್ಲಿ ಇದ್ದೇವೆ ಅಲ್ವಾ? ಅಂದ್ರೆ ಶುದ್ಧ ಭಕ್ತರು ಶುದ್ಧ ಸತ್ವ ಗುಣದಲ್ಲಿ ಇರ್ತಾರೆ. ಅವ್ರು ಈ 3 ಗುಣಗಳನ್ನ ದಾಟಿ ಮೇಲೆ ಇರ್ತಾರೆ. ಈಗ ಪ್ರಭುಪಾದೆಲ್ಲ 3 ಗುಣಗಳನ್ನ ದಾಟಿದ್ದಾರೆ. ಪ್ರಭುಪಾದ ಸರಿ ಕೇಳ್ತಾರೆ, ಪ್ರಭುಪಾದ್ ನೀವ್ ಇಂದ್ರಿಯ ಸುಖ ಮಾಡಿದೀರಾ ಅಂತ. ಪ್ರಭುಪಾದ ಹೇಳ್ತಾರೆ, ಈ ಒಂದು ಜೀವನದಲ್ಲಿ ನಾನು ಮಾಡ್ಲಿಲ್ಲ ಅಂತಂದ್ರೆ ಹೋಲ್ ಲೈಫ್ ಅಲ್ಲಿ ಪ್ರಭುಪಾದ್ ನೋಡಿ ಇಮ್ಯಾಜಿನ್ ಮಾಡಿ ಹೇಗೆ ಸಾಧ್ಯ ಅಂತ. ಇಂದ್ರಿಯ ಸುಖವನ್ನ ಮಾಡೇ ಇಲ್ಲ ಈ ಲೈಫ್ ಅಲ್ಲಿ ನಾನು ಮಾಡಿಲ್ಲ. ಹಾಗೂ ಅವರನ್ನ ಮಾಯೆ ಅಟ್ಯಾಕ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಇಂದ್ರಿಯ ಸುಖದಲ್ಲಿ ಇದ್ದಾಗ್ಲೇನೆ ನಮ್ನ ಮಾಯೆ ಅಟ್ಯಾಕ್ ಮಾಡುವಂಥದ್ದು. ಅಂದ್ರೆ ಮಾಯೆ ಕೆಲ್ಸ ಏನಂದ್ರೆ ನಮ್ಮನ್ನ ಕೃಷ್ಣನಿಂದ ದೂರ ಮಾಡುವಂಥದ್ದು. ಯಾಕೆ ಮಾಡುವಂಥದ್ದು ಅಂದ್ರೆ ನಮ್ಮ ಪರೀಕ್ಷೆ ಮಾಡುವಂಥದ್ದು ಎವ್ರಿ ಟೈಮ್. ನಮಗೆ ನೋಡಿ, ನಾವು ಎಷ್ಟೋ ಸರ್ತಿ ನೀವೀಗ ಭಗವದ್ಗೀತೆ ಕ್ಲಾಸ್ ಬರ್ಬೇಕು ಅಂತೀರಿ, ಆಗ ನಿಮಗೆ ಇನ್ನೇನೋ ಕಾಲ್ ಬರುತ್ತೆ, ಮೂವಿಗೆ ಹೋಗೋಣ ಬಾ ಅಂತ ಹೇಳಿ ಯಾರೋ ಕರಿಬೋದು, ಫ್ರೆಂಡ್ಸ್ ಹೋಗೋಣ ಅಂದ್ರೆ ಬೇರೆ ಬೇರೆ ಅದೆಲ್ಲ ಮಾಯೆ. ಅದು ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡುವಂಥದ್ದು, ಕೃಷ್ಣನಿಂದ ದೂರ ಮಾಡೋದೇ ಕೆಲಸ ಮಾಯೆಗೆ. ಸೊ ಆದ್ರೆ ಇಲ್ಲಿ ಕೃಷ್ಣ ಹೇಳುವಂಥದ್ದು, ಅದಕ್ಕೆ ಹೇಳುವಂಥದ್ದು ಈ 3 ಗುಣಗಳಿಂದ ಹೊರಗಡೆ ಬರುವಂಥದ್ದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಆದ್ರೆ ಸಾಧ್ಯ ಯಾವಾಗ ಅಂದ್ರೆ ನನ್ನನ್ನೇ ಯಾರು ಶರಣಾಗ್ತಾರೆ ಅವರು ತುಂಬಾ ಸುಲಭವಾಗಿ ದಾಟಬಹುದು. ಅಂದ್ರೆ ಈ ಭೌತಿಕ ಜಗತ್ತೇನಿದೆ ಅದು ತುಂಬಾ ಅಂದ್ರೆ ಒಂದು ಸಮುದ್ರಕ್ಕೆ ಕಂಪೇರ್ ಮಾಡಿರುತ್ತೊಂದು, ಅಂದ್ರೆ ಓಷನ್ ಆಫ್ ಮಿಸರೀಸ್. ಅಷ್ಟೊಂದು ಕಷ್ಟಗಳಿದೆ, ಅದರಿಂದ ಹೊರಗಡೆ ಬರಕ್ಕೆ ಸುಲಭವಾಗಿ ಸಾಧ್ಯ ಇಲ್ಲ. ನಮಗೆ ಒಂದು ಆಚಾರ್ಯರ ಒಂದು ಹೆಲ್ಪ್ ಬೇಕು. ಈಗ ಪ್ರಭುಪಾದ್ ಅಂದ್ರೆ ಒಂದು ದೋಣಿಯನ್ನ ತಂದಿದ್ದಾರೆ ಕರ್ಕೊಂಡು ಹೋಗಕ್ಕೆ ನಮ್ನ. ಆ ದೋಣಿಯಲ್ಲಿ ನಾವು ಕೂತ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಎಲ್ಲಾ ತಿಮಿಂಗಿಲಗಳು ಎಲ್ಲವೂ ಇದೆ, ದೊಡ್ಡ ದೊಡ್ಡ ಮೀನುಗಳೆಲ್ಲ, ಅದೆಲ್ಲ ನಮ್ಮನ್ನ ತಿಂದು ಬಿಡುತ್ತೆ. ಅಂದ್ರೆ ಬೇರೆ ಬೇರೆ ತೊಂದರೆಗಳೆಲ್ಲ. ಸೊ ಅದರಿಂದ ಹೊರಗಡೆ ಬರ್ಬೇಕಾದ್ರೆ ನಮ್ಗೆ ಒಂದು ಸರಿಯಾದ ಒಂದು ಆಚಾರ್ಯರ ಒಂದು ಪ್ರೊಟೆಕ್ಷನ್ ಬೇಕು. ಸೊ ಆಗ ಕೃಷ್ಣ ಏನ್ ಮಾಡ್ತಾನೆ, ಕೃಷ್ಣ ಎಲ್ಲ ನಮ್ಮ ತೊಂದರೆಗಳನ್ನ ಒಂದು ಈ ದನದ ಒಂದು ಪಾದ ಏನಿದೆ ಅಂದ್ರೆ ಕಾಲು ಸಣ್ಣದಲ್ವಾ. ಸೊ ಈಗ ದೊಡ್ಡ ಸಮುದ್ರವನ್ನ ಈಜೋದಕ್ಕೆ ಒಂದು ಇವನ್ ಒಬ್ಬ ಈಜುಗಾರ ಅಂದ್ರೆ ದೊಡ್ಡ ಸ್ವಿಮ್ಮರ್ ಇರ್ಬೋದು, ಅವನು ಅಂದ್ರೆ ಒಲಿಂಪಿಕ್ ಅಲ್ಲಿ ಎಲ್ಲ ವಿನ್ ಆಗಿರ್ಬೋದು. ಆದ್ರೆ ಅಂತವ್ರು ಸಹ ಅವರಿಗೆ ಈಜಕ್ಕೆ ಸಾಧ್ಯ ಇಲ್ಲ ಸಮುದ್ರವನ್ನಲ್ವಾ, ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಆಗ ಕೃಷ್ಣ ಏನ್ ಮಾಡ್ತಾನೆ, ಅಷ್ಟು ಕಷ್ಟಗಳನ್ನ ಸಣ್ಣ ಮಾಡುವಂತದ್ದು ಭಕ್ತರಿಗೆ. ಅಂದ್ರೆ ಈಗ ಒಂದು ದನದ ಕರು ಏನಿದೆ ಅದು ಕಾಲಿಟ್ಟು ಒಂದು ಮಣ್ಣಿನಲ್ಲಿ ಕಾಲಿಟ್ಟು ಅಲ್ಲಿ ತೆಗೆದಾಗ ಅಲ್ಲಿ ಒಂದು ಪಾದದ ಒಂದು ಇಂಪ್ರೆಷನ್ ಬರುತ್ತಲ್ವಾ, ಸಣ್ಣ ಒಂದು ಜಾಗ ಬರುತ್ತೆ. ಆ ಜಾಗದಲ್ಲಿ ನೀರಿದ್ರೆ ಅದನ್ನ ಹೇಗೆ ದಾಟ್ಬೋದು ನಾವು, ತುಂಬಾ ಆರಾಮಾಗಿ ಕಾಲ್ ದಾಟ್ಬೋದು. ಆ ರೀತಿ ಒಂದು ತೊಂದರೆಯನ್ನ ಕೃಷ್ಣ ಕಡಿಮೆ ಮಾಡ್ತಾನೆ. ಸೊ ಕೃಷ್ಣನಿಗೆ ನಾವು ಯಾವಾಗ ಸರೆಂಡರ್ ಆಗ್ತೀವಿ ನಮ್ಮ ಕಷ್ಟಗಳೆಲ್ಲ ಕಮ್ಮಿ ಆಗುವಂತದ್ದು.
ಸೊ ಸರೆಂಡರ್ ಅಂದ್ರೆ ಏನು? ಸರೆಂಡರ್ ಅಂತ ಹೇಳಿದ್ರೆ ನಾವು ಈಗ ಚಾಂಟಿಂಗ್ ಸಹ, ಈಗ ದೇವರಿಗೆ ನಾವು ಏನು ಹರೇ ಕೃಷ್ಣ ಮಂತ್ರ ಹೇಳ್ತೀವಿ ಅದು ಸಹ ಸರೆಂಡರ್. ಯಾಕಂದ್ರೆ ನಾನು ದೇವರಿಗೋಸ್ಕರ ಅಷ್ಟು ಟೈಮ್, ನನ್ನ ಟೈಮಲ್ಲಿ ನಾನು ಅಷ್ಟು ಟೈಮಲ್ಲಿ ಇಟ್ಟು ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಅದರಿಂದ ಕೃಷ್ಣ ಪ್ಲೀಸ್ ಆಗುವಂಥದ್ದು, ಅದು ಮಾಡುವಂಥದ್ದು. ಅಥವಾ ನಾವು ಒಂದು ಏಕಾದಶಿಯನ್ನ ವ್ರತ, ಏಕಾದಶಿ ಅಂದ್ರೆ ಮಾಡಿದ್ರೆ ತುಂಬಾ ಪ್ಲೀಸ್ ಆಗುವಂಥದ್ದು ಕೃಷ್ಣನಿಗೆ, ತುಂಬಾ ಬೇಗ ಅಡ್ವಾನ್ಸ್ ಆಗ್ಬೋದು ಈ ಒಂದು ಸ್ಪಿರಿಚುವಲ್ ಲೈಫ್ ಅಲ್ಲಿ. ಏಕಾದಶಿಯನ್ನ ಇಟ್ಕೊಳ್ಳುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಕೃಷ್ಣನ ನಾವು ಪ್ಲೀಸ್ ಮಾಡುವಂಥದ್ದು. ಸೊ ಇದೆಲ್ಲ ಮಾಡಿದಾಗ ನಾವು ಈ ಒಂದು ಕಷ್ಟದಿಂದ ಹೊರಬರ್ತೀವಿ. ಹೇಗೆ ಒಂದು ಪ್ರಹ್ಲಾದ್ ಮಹಾರಾಜನ ಕೃಷ್ಣ ಹೇಗೆ ಕಾಪಾಡಿದ, ಸಮುದ್ರದಲ್ಲಿ ಕೂಡ ಹಾಕಿರ್ತಾರೆ ಅವನು ದೇವರ ಕೃಷ್ಣನ ಅವನನ್ನ ಇಟ್ಕೊಂಡು ಅವನನ್ನ ಸೇವ್ ಮಾಡುವಂತ. ಸೊ ನಮ್ಮನ್ನು ಸಹ ಹಾಗೆ ಮಾಡ್ಬೋದು ಅಂತ ಪ್ರೋಗ್ರಾಮ್ ಹೇಳ್ತಾರೆ. ನಮಾನ್ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾತಮಾಃ ಮಾಯೆಯ ಪರತಜ್ಞಾನ ಆಸುರಂ ಭಾವಮಾಶ್ರಿತಾಃ. ಈಗ 4 ರೀತಿಯ ಜನರು ನನ್ನ ಹತ್ರ ಯಾರು ಬರಲ್ಲ ಅಂತ ಕೃಷ್ಣ ಹೇಳುವಂಥದ್ದು. ಯಾರೆಲ್ಲ? ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಸೊ 4 ರೀತಿಯ ಜನರು ಕೃಷ್ಣನ ಹತ್ರ ಬರಲ್ಲ. ಯಾರೆಲ್ಲ ಅಂದ್ರೆ, ಒಬ್ಬ ಮೂರ್ಖರಂದ್ರೆ ನನಗೆ ಟೈಮ್ ಇಲ್ಲ ಅಂತ. ಸೊ ಬೆಳಿಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾರೆ. ಯಾಕೆ ಮಾಡುವಂಥದ್ದು? ಪ್ರಭುಪಾದ ಹೇಳುವಂಥದ್ದು, ಬೆಳಿಗಿಂದ 12 ಗಂಟೆ 16 ಗಂಟೆ ಎಲ್ಲ ಕೆಲಸ ಮಾಡಿ ರಾತ್ರಿ ತಿನ್ನುವಂಥದ್ದು 2 ಚಪಾತಿ 3 ಚಪಾತಿ. ಇದಕ್ಕೆ ಎಷ್ಟು ಕಷ್ಟ ಪಡ್ಬೇಕಾ? ಯಾಕೆ ಅಂದ್ರೆ ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ಆಕ್ಷನ್ ಇನ್ ಆಕ್ಷನ್. ಅಂದ್ರೆ ನೋಡೋದಕ್ಕೆ ಈಗ ಒಬ್ಬ ಭಕ್ತ 2 ಗಂಟೆ ಚಾಂಟ್ ಮಾಡೋದನ್ನ ನೋಡಿ ಬೇರೆಯವ್ರು ಅನ್ಕೊಳ್ಬಹುದು, ಈಗ ಬೇರೆ ಕೆಲಸ ಇಲ್ಲ, ಟೈಮ್ ವೇಸ್ಟ್, ಕೆಲಸ ಇಲ್ಲ ಅನ್ಸುತ್ತೆ. ಆದ್ರೆ ಆಕ್ಚುಲಿ ಅವನ ಆತ್ಮಕ್ಕೆ ಕೆಲಸ ಮಾಡ್ತಾನೆ ಅಲ್ವಾ, ನಿಜವಾದ ಕೆಲಸ ಆಗ್ತಾ ಇದೆ ಅಲ್ಲಿ. ಅದೇ ನಾವು ಓಡಾಡ್ತಾ ಇದೀವಿ ಬೆಳಗಿಂದ ರಾತ್ರಿವರೆಗೂ, ಆಫೀಸ್ ಅದು ಇದು ಅಂತ ಹೇಳಿ, ಬಟ್ ಆತ್ಮದ ಜ್ಞಾನವೇ ಇಲ್ಲ, ಆತ್ಮಕ್ಕೋಸ್ಕರ ಏನು ಮಾಡ್ತಾ ಇಲ್ಲ. ಸೊ ಆಕ್ಷನ್ ಇದ್ರೂ ಕೂಡ ಅಲ್ಲಿ ಏನು ಆಕ್ಷನ್ ಇಲ್ಲ ಅಲ್ವಾ, ನಮ್ದು ಆ ತರ ಇದೆ. ಸೊ ಅಂತವ್ರನ್ನ ಮೂರ್ಖರು ಅಂತ ಇಲ್ಲಿ ಪ್ರಭುಪಾದ. ಸೊ ಪ್ರಭುಪಾದ ಅಲ್ಲ, ಕೃಷ್ಣ ಹೇಳುವಂಥದ್ದು. ಸಾರಿ. ನೆಕ್ಸ್ಟ್ ನರಾಧಮರು ಅಂದ್ರೆ ಲೋಯೆಸ್ಟ್ ಆಫ್ ಮ್ಯಾನ್ ಕೈಂಡ್, ಅಂದ್ರೆ ಎಲ್ಲ ಬೇಡದ ಚಟುವಟಿಕೆಗಳಲ್ಲಿ ತೊಡಗಿರುವಂತವ್ರು, ದೇವರ ಒಂದು ನಿರ್ದೇಶನ ಇದೆ ಅದನ್ನ ಮಾಡದೆ ಪಾಲಿಸದೆ ತಪ್ಪು ದಾರಿಗಳನ್ನ, ಅಧರ್ಮದ ಕಾರ್ಯಗಳನ್ನ ಮಾಡೋರು, ಅವರೆಲ್ಲ ನರಾಧಮರು. ಮಾಯೆಯಿಂದ ಜ್ಞಾನ ನಷ್ಟವಾದವರು. ಸೊ ಯಾರಂತ ಹೇಳಿದ್ರೆ, ಈಗ ತುಂಬಾ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿರ್ಬೋದು, ಅವರೆಲ್ಲ ಅಂದ್ರೆ ತುಂಬಾ ಓದಿದ್ದಾರೆ, ಆದ್ರೆ ಅವರ ಜ್ಞಾನವೇ ನಷ್ಟವಾಗಿದೆ. ತುಂಬಾ ನಾಲೆಜ್ ಬಂದು, ಅಂದ್ರೆ ಒಂದು ಸರ್ವೆ ಪ್ರಕಾರ UK ಅಲ್ಲಿ ಮಾಡಿರುವಂತದ್ದು, ಅದರ ಪ್ರಕಾರ ಏನಂದ್ರೆ ಹೈಯರ್ ಅಂದ್ರೆ ಒಂದು ಕಾಲೇಜಿಗೆ ಬರುವಾಗ ಒಂದು 50% ಅಷ್ಟು ದೇವರ ಮೇಲೆ ನಂಬಿಕೆ ಇರುವಂತದ್ದು. ಅದರಿಂದ ಒಂದು ಹೈಯರ್ ಡಿಗ್ರಿ ಮಾಡಿದಾಗ ಆಗ ಅವರಿಗೆ ದೇವರಲ್ಲಿ ಇನ್ನೊಂದು ಕಮ್ಮಿ ಆಗೋದು 10%, PhD ಹೀಗೆ ಹೈಯರ್ ಹೋದಾಗ 1% ದೇವರ, ಅಂದ್ರೆ ಅಹಂಕಾರ ಜಾಸ್ತಿ ಆಗ್ತಾ ಹೋಗುದು. ನನಗೆಲ್ಲ ಗೊತ್ತು, ನನ್ನಿಂದನೇ ಸಾಧ್ಯ, ಹಾರ್ಡ್ ವರ್ಕ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಈ ತರ ಹೇಳೋರು ಎಷ್ಟೋ ಜನ ಇದ್ದಾರೆ. ಅಂದ್ರೆ ಭಗವಂತನ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಜ್ಞಾನ ನಷ್ಟವಾದದ್ದು, ಮಾಯೆಯಿಂದ ಜ್ಞಾನ ನಷ್ಟವಾಗುವಂಥದ್ದು. ಹಾಗೂ ಇನ್ನೊಂದು ಆಸುರಿ ಸ್ವಭಾವ, ರಾಕ್ಷಸ ಸ್ವಭಾವ. ಈಗ ದುರ್ಯೋಧನನಿಗಾಗ್ಲಿ ಶಿಶುಪಾಲನಿಗಾಗ್ಲಿ ಭಗವಂತನನ್ನ ಅರ್ಥ ಆಗಿಲ್ಲ. ಇವಾಗ ಭಗವಂತನೇ ಇದ್ದಲ್ಲಿ, ಕೃಷ್ಣ ಇದ್ರೂ ಸಹ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಯಾಕೆಂದ್ರೆ ಅವರೆಲ್ಲ ಆಸುರಿ ಸ್ವಭಾವದಲ್ಲಿ ಇದ್ದವರು ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡ್ಬೋದು ಅಲ್ವಾ, ಹೇಗೆ ಕಷ್ಟ ಪಡ್ತಾ ಇರುವಂತದ್ದು, ಏನು ಪ್ರಯೋಜನ ಇಷ್ಟು ಕಷ್ಟ ಪಡ್ತಾ ಇರುವಂತದ್ದು, ಅಂದ್ರೆ ಆತ್ಮಜ್ಞಾನ ಇಲ್ಲ. ಸೊ ಇದು ನರಾಧಮರು, ಮಗಾಯಿ ಇರುವುದು ನಾವು 10ನೇ ಅಧ್ಯಾಯದಲ್ಲಿ. ಹಾಗೂ ಇದು ಹಿರಣ್ಯಕಶಿಪು. ಸೊ ಹಿರಣ್ಯಕಶಿಪು ಒಂದು ಇದು ರಾಕ್ಷಸ ಇದರಲ್ಲಿ ಬರುವಂತ ದುಷ್ಟರು. ಇವ್ರು ಯಾರು ಕೃಷ್ಣನನ್ನ ಶರಣಾಗತರಾಗುತ್ತಿಲ್ಲ. ಈಗ 4 ಜನ ಯಾರು ಶರಣಾಗತರಾಗ್ತಾರೆ ಅಂದ್ರೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಸೊ 4 ರೀತಿಯ ಜನರು ಯಾರು? ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ 4 ವಿಧಗಳ ಪುಣ್ಯವಂತರು, 4 ವಿಧಗಳ ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು, ಮತ್ತು ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವವರು, ಇವರೇ 4 ಬಗೆಯ ಜನರು. ಅಂದ್ರೆ 4 ರೀತಿಯ ಜನ ಯಾರು? ಒಬ್ರು
ದುಃಖಿಗಳು ಅಂದ್ರೆ ಕಷ್ಟದಲ್ಲಿದ್ದಾಗ, ಕಷ್ಟದಲ್ಲಿ ಸಂಕಟ ಬಂದರೆ ವೆಂಕಟರಮಣ ಅಂತೀವಲ್ವಾ, ಅಂದ್ರೆ ಕಷ್ಟ ಬಂದಾಗ ದೇವರ ಹತ್ರ ಹೋಗ್ಬೇಕು. ಆದ್ರೂ ಸಹ ದೇವರವರನ್ನ ಸುಕೃತಿನೋ ಅಂತಾರೆ, ಅಂದ್ರೆ ಒಳ್ಳೆಯವರು, ಯಾಕಂದ್ರೆ ಅವರು ನನ್ನ ಹತ್ರ ಬರ್ತಾರೆ. ಸೊ ಕಷ್ಟದಲ್ಲಿರುವಾಗ ನಾವು ದೇವರ ಹತ್ರ ಹೋಗುವಂತವ್ರು. ಅಥವಾ ಜಿಜ್ಞಾಸುಗಳು, ಜಿಜ್ಞಾಸು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇರುವಂತವ್ರು, ತಿಳ್ಕೊಳಕ್ಕೆ ಬಂದಿರೋದು. ಈಗ ನಾವೆಲ್ಲ ಜಿಜ್ಞಾಸ್ಬೇಕಲ್ವಾ, ಭಗವದ್ಗೀತೆಯನ್ನು ತಿಳ್ಕೊಳಕ್ಕೆ ಬಂದಿರೋದು ನಾವು ಜಿಜ್ಞಾಸು. ಐಶ್ವರ್ಯವನ್ನು ಬಯಸುವವರು. ಸೊ ಐಶ್ವರ್ಯ ಅಂದ್ರೆ ದುಡ್ಡಿಗೋಸ್ಕರ ಧ್ರುವ ಮಹಾರಾಜ್ ಅವರಿಗೆ ತಂದೆಗಿಂತ ದೊಡ್ಡ ಒಂದು ಕಿಂಗ್ಡಮ್ ಬೇಕಾಯ್ತು. ಯಾಕಂತ ಹೇಳಿದ್ರೆ ಅವನಿಗೆ ತಂದೆ ಅವಮಾನ ಮಾಡಿರ್ತಾರೆ. ಸೊ ಅಂದ್ರೆ ತಂದೆಯಿಂದ ಅವಮಾನ ಆಗುವಂಥದ್ದು. ಹಾಗಾಗಿ ಅವನು ಇನ್ನೂ ದೊಡ್ಡ ರಾಜ್ಯ ಬೇಕು ಅಂತ ಹೇಳಿ ಬರುವಂಥದ್ದು. ಸೊ ದುಡ್ಡಿಗೋಸ್ಕರ ಬರುವಂತದ್ದು. ಹಾಗೂ ಪರಾತ್ಪರದ ಜ್ಞಾನ ಅನ್ವೇಷಣೆ. ಸೊ ಇದು ಯಾರು ಅಂತ ಹೇಳಿದ್ರೆ ನೈಮಿಷಾರಣ್ಯದಲ್ಲಿ ಅಂದ್ರೆ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ಬರುತ್ತೆ. ಸೊ ಅದೇಂತ ಅಂದ್ರೆ ಜ್ಞಾನಕ್ಕೋಸ್ಕರ, ಭಗವಂತನನ್ನ ತಿಳ್ಕೊಳ್ಳಿಕ್ಕೋಸ್ಕರ ಅಂತಾನೆ ಅವರು ಹೆಚ್ಚು ತಿಳ್ಕೊಳ್ಳುತ್ತಾರೆ. ಅಂದ್ರೆ ಅವರಿಗೆ ಭಗವಂತನ ಗೊತ್ತಿದೆ, ಭಗವಂತನೇ ಫೈನಲ್, ಕೃಷ್ಣನೇ ಎಲ್ಲ ಅಂತ ಹೇಳಿ, ಎಲ್ಲ ಕಾಸಸ್ ಆಫ್ ಆಲ್ ಕಾಸಸ್, ಸರ್ವ ಕಾರಣ. ಸೊ ಅವನ ಬಗ್ಗೆ ತಿಳ್ಕೊಂಡು ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂತ ಹೇಳಿ ಬರುವಂತದ್ದು 4ನೇ. ಸೊ ಇದ್ರಲ್ಲಿ ನಾವು ನೋಡ್ಬೋದು, ಇದರಲ್ಲಿ ಮೊದಲನೇದು ಸಾರಿ, ಸೊ ಇದ್ರಲ್ಲಿ ಗಜೇಂದ್ರ ಮೋಕ್ಷ. ಇಲ್ಲಿ ಯಾವ ರೀತಿ ಇದು ಯಾವ್ದ್ರಲ್ಲಿ ಹೇಳ್ಬೋದು ನಾವು, ಇದು ದುಃಖಿನ ಅಥವಾ ದುಡ್ಡಿಗೋಸ್ಕರ ಬರುವಂತದ್ದ? ಅರ್ಥಾರ್ಥೋ ಜಿಜ್ಞಾಸು ಮತ್ತು ಜ್ಞಾನಿ. ಆರ್ಥೋ ಅಂತ ಹೇಳಿದ್ರೆ ದುಡ್ಡಿಗೆ ಬರುವಂತದ್ದು, ಆರ್ಥೋ ಅಂದ್ರೆ ದುಃಖಿ, ಅರ್ಥಾರ್ಥೋ ಅಂದ್ರೆ ಹಣಕ್ಕೋಸ್ಕರ ಬರುವಂತದ್ದು, ಜ್ಞಾನಿ ಹಾಗೂ ಅರ್ಥ ಜಿಜ್ಞಾಸು. ಸೊ ಇಲ್ಲಿ ಇದು ದುಃಖಿ ಅಲ್ವಾ, ದುಃಖವರೆ ಅಂದ್ರೆ ಅವನ ಕಾಲನ್ನ ಮೊಸಳೆ ಹಿಡಿದಿರುತ್ತೆ. ಆಗ ಅವನು ಸುಮಾರು ಶ್ಲೋಕಗಳಿದೆ ಭಾಗವತಮಲ್ಲಿ ಬರುವಂತದ್ದು. ಅಂದ್ರೆ ಆನೆ ಅವನ ಒಂದು ಹೂವನ್ನ, ತಾವರೆಯನ್ನ ಕೊಟ್ಟು ತಾವರೆಯನ್ನೇ ಸಮರ್ಪಣೆ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು. ಆಗ ಭಗವಂತ ಬರುವಂಥದ್ದು. ಸೊ ಇದು ದುಃಖಿ. ಸೊ ಇದು ಯಾರು ಹೇಳ್ಬೋದ? ಇಲ್ಲಿ ಏನಾಗ್ತಾ ಇರುವಂತದ್ದು? ದುಃಖಿ ಅಲ್ವಾ, ದ್ರೌಪದಿ ಅಲ್ವಾ. ದ್ರೌಪದಿ ಸಹ ಅವಳಿಗೆ ಯಾವ ಪಾಂಡವರು ಸೋಲ್ತಾರೆ ಒಂದು ಯುದ್ಧ ಕ್ರೀಡೆಯಲ್ಲಿ. ಸೊ ಅವಾಗ ಅವಳು ಅಂದ್ರೆ ಕೌರವರು ಅವಳನ್ನ ದುಶ್ಯಾಸನ ಅಲ್ವಾ, ದುರ್ಯೋಧನ ಹಾಗೂ ದುಶ್ಯಾಸನ ಹೇಳುವಂಥದ್ದು. ಆವಾಗ ಕೃಷ್ಣನಿಗೆ ಅವಳು ಮೊರೆ ಹೋಗುವಾಗ ಕೃಷ್ಣ ಪ್ರೊಟೆಕ್ಟ್ ಮಾಡುವಂಥದ್ದು, ಅನ್ಲಿಮಿಟೆಡ್ ಸೀರೆಯನ್ನ ಕೊಡುವಂಥದ್ದು ಕೃಷ್ಣ ಅಲ್ವಾ. ಸೊ ಇಲ್ಲಿ ಇದು ವ್ಯಾಸದೇವರ ಮಗ ಶುಕಮುನಿ ಹೊಟ್ಟೆಯಲ್ಲಿ, ಅಂದ್ರೆ ಶುಕಮುನಿ 16 ವರ್ಷ ತನ್ನ ತಾಯಿಯ ಹೊಟ್ಟೆಯಲ್ಲಿ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಹೊರಗಡೆ ಅಂದ್ರೆ ಅವ್ರ ತಂದೆಯಿಂದ ಕೇಳಿರ್ತಾರೆ ಭಾಗವತ ಹೊಟ್ಟೆಯಲ್ಲಿರುವಾಗಲೇ, ಅವರಿಗೆ ಗೊತ್ತಾಗುತ್ತೆ ಹೊರಗಡೆ ಬಂದ್ರೆ ಮಾಯೆ ಅವಳನ್ನ ಹಿಡಿತಾರೆ. ಸೊ ಹಾಗಾಗಿ ನಾನು ಬರಲ್ಲ ಅಂತವ್ರು 16 ವರ್ಷ ಬರಲ್ಲ. ಆಮೇಲೆ ಅವರು ಕೃಷ್ಣನ ಹತ್ರ ಹೋಗಿ ಕೇಳ್ಕೊಳ್ಳುವಾಗ ಕೃಷ್ಣ ಬಂದ್ ಹೇಳುವಂಥದ್ದು, ಕೃಷ್ಣ ಅವರಿಗೆ ಧೈರ್ಯ ಕೊಡುವಂಥದ್ದು, ನಿನಗೆ ಮಾಯೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನ್ ನಿನಗೆ ಪ್ರೊಟೆಕ್ಷನ್ ಕೊಡ್ತೀನಿ, ನನ್ನ ಒಂದು ಅಂತರಂಗ ಶಕ್ತಿಯಲ್ಲಿ ನಿನ್ನ ಕಾಪಾಡ್ತೀನಿ ಹೇಳಿದ್ಮೇಲೆ ಅವರು ಹೊರಗಡೆ ಬಂದಿದ ತಕ್ಷಣ 16 ವರ್ಷದ ಬಾಲಕ ಆಗಿ ಅವನು ಕಾಡಿಗೆ ಹೋಗ್ತಾನೆ. ಸೊ ಇದು ಜಿಜ್ಞಾಸು ಅಲ್ವಾ, ಅಂದ್ರೆ ಇದು ಸಾರಿ ಲಾಸ್ಟ್ ಬರುತ್ತೆ ಇದಕ್ಕೆ ತಿಳ್ಕೊಳ್ಳುವಂಥದ್ದು, ಕೃಷ್ಣನ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಅರ್ಥಾರ್ಥಿ ಜಿಜ್ಞಾಸು ಯಾವ್ದದು, ಜ್ಞಾನಿ ಆಗ್ತಾನೆ. ಸೊ ಇದು ಇಲ್ಲಿ ಶುಕಮುನಿ ಪರೀಕ್ಷಿತ್ ಮಹಾರಾಜ್ಗೆ. ಸೊ ಪರೀಕ್ಷಿತ್ ಮಹಾರಾಜು ಕೇಳಕ್ ಬಂದಿರುವಂತದ್ದು, ಅಂದ್ರೆ ಪರೀಕ್ಷಿತ್ ಮಹಾರಾಜ್ಗೆ ಗೊತ್ತಾಗಿರುತ್ತೆ ಸಾವು ಅಂತ ಹೇಳಿ. ಆಗ ಅವರು ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬರುವಂತದ್ದು. ಸೊ ಅದು ಜಿಜ್ಞಾಸು ಅಂತ ಹೇಳ್ತಾರೆ. ಸೊ ಇಲ್ಲಿ ಧ್ರುವ ಮಹಾರಾಜು ಅವರಿಗೆ ಒಂದು ಕಿಂಗ್ಡಮ್ ಬೇಕು ಅಂತ ಬರುವಂತದ್ದು. ಸೊ ಹಾಗಾಗಿ ಇದು ಅರ್ಥಾರ್ಥಿ. ಸೊ ಇಲ್ಲಿ ಸಹ ಇದು ಹನುಮಾನ್ ಹಾಗೂ ಸುಗ್ರೀವ ಅಲ್ವಾ, ಸುಗ್ರೀವ ಸಹ ರಾಜ್ಯಕ್ಕೋಸ್ಕರ ಬರುವಂತದ್ದು ರಾಮನ ಹತ್ರ. ಸೊ ಅವನು ಸಹ ಅರ್ಥಾರ್ಥಿ. ಸೊ ಇಲ್ಲಿ ಇದು ಜ್ಞಾನಿಗಳಂದ್ರೆ ನೈಮಿಷಾರಣ್ಯ ಅಂತ ಹೇಳಿ. ಈಗ ಭಾಗವತಂ 2 ಸತಿ ಹೇಳಲಾಯ್ತು. 1ನೇ ಸತಿ ಶುಕಮುನಿ ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾ ಇರುವಂತದ್ದು. ಆಗ ಅಲ್ಲಿ ಸೂತ ಗೋಸ್ವಾಮಿ ಅಂತ ಸಹ ಇರ್ತಾರೆ ಅವರ ಶಿಷ್ಯರು. ಸೊ ಆ ಸೂತ ಗೋಸ್ವಾಮಿ ಅವ್ರ ಹತ್ರ ಬೇರೆ ಕಲಿಯುಗದ ಶುರುವಾಗುವಾಗ ತುಂಬಾ ತೊಂದರೆಗಳಿದೆ ಅಂತ ಗೊತ್ತಾಗುವಾಗ ಎಲ್ಲಾ ಋಷಿ ಮುನಿಗಳು ಸೇರಿ 1000 ವರ್ಷ ಒಂದು ಹೋಮವನ್ನ ಮಾಡ್ತಾರೆ ಎಲ್ಲರ ಜನರಿಗೆ ಒಳ್ಳೇದಕ್ಕೋಸ್ಕರ. ಆವಾಗ ಸುತ ಗೋಸ್ವಾಮಿ ಎಲ್ಲರಿಗೂ ಹೇಳೋದು ನೈಮಿಷಾರಣ್ಯದ ಋಷಿಗಳು. ಸೊ ನೈಮಿಷಾರಣ್ಯದ ಋಷಿಗಳು ಜ್ಞಾನಿ
ಜಿಜ್ಞಾಸು ಅಥವಾ ಜ್ಞಾನಿಗಳು. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಇವರಲ್ಲಿ ಪರಿಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಸೊ ಇದೆಲ್ಲದರಲ್ಲಿ ಯಾರು ನಾಲ್ಕು ರೀತಿಯ ಜನರು ಬರ್ತಾರೆ. ಆದರೆ ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ, ಅವರಿಗೆ ಬೇರೆ ಒಂದೇನೋ ಕಲಿಬೇಕು ಅಂತ. ಆದ್ರೆ ನಿಜವಾಗಿ ಭಕ್ತಿ ಸೇವೆಯಲ್ಲಿ ಯಾವುದೇ ಒಂದು ನಿಷ್ಕಾಮ ಇಲ್ಲದೆ ಭಗವಂತನ ಅಹೈತುಕಿ ಅಪ್ರತೀಯತ, ಯಾವುದೇ ಒಂದು ಅಡಚಣೆ ಇಲ್ಲದೆ ಕಂಟಿನ್ಯೂಸ್ ಆಗಿ ಯಾರು ಸೇರಿರ್ತಾರೆ ಭಕ್ತಿ ಸೇವೆಯಲ್ಲಿ ಅಂತವನು ಶ್ರೇಷ್ಠ ಅಂತ. ಬಹೂನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲಾ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಸೊ ಇಲ್ಲಿ ಭಗವಂತ ಕೃಷ್ಣನನ್ನ ಹೇಗೆ ಎಷ್ಟೋ ಜನ್ಮಗಳು, ಅಂದ್ರೆ ಈಗ ನಾವು ಎಷ್ಟು ಜನ್ಮಗಳನ್ನ ಪಡೆದಿದ್ದೇವೆ ಎಂಬುದು ಎಷ್ಟು ಜನ್ಮಗಳನ್ನ ಪಡೆದಿದ್ದೇವೆ ಇದರ ಮೊದಲು 84 ಲಕ್ಷ. ವೆರಿ ನೈಸ್. ಎಸ್, 84 ಲಕ್ಷ ಅಲ್ವಾ? 84 ಲಕ್ಷ ಜನ್ಮವನ್ನ ಪಡೆದು 84 ಲಕ್ಷ ಅಷ್ಟು ಆದ ಮೇಲೆ ನಾವು ಬಂದಿರುವಂತದ್ದು. ಸೊ ಈಗ ನಮಗೆ ಯಾಕೆ ಅಂದ್ರೆ ಈಗ್ಲೂ ಸಹ ನಾವು ಪ್ರಾಣಿಗಳ ಹಂಗೆ ಬರೇ ಆಹಾರ ನಿದ್ರಾ ಭಯ ಮೈಥುನ ಈ ವಿಷಯಗಳಲ್ಲೇ ಇದ್ರೆ ನಾವು ಹೇಗೆ ನಾವು ಕೃಷ್ಣನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಸೊ ಹಾಗಾಗಿ ನಾವು ಹ್ಯೂಮನ್ ಲೈಫ್ ಏನಿದೆ, ಈ ಮನುಷ್ಯ ಜೀವನ ತುಂಬಾ ಪ್ರೇಷಿಯಸ್. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಅಂದ್ರೆ ಈ ಇಂಟೆಲಿಜೆನ್ಸ್ ಕೃಷ್ಣ ಕೊಟ್ಟಿದ್ದಾನೆ, ಬೇರೆ ಯಾವ ಪ್ರಾಣಿಗಳಿಗೂ ಅದು ಕೊಟ್ಟಿಲ್ಲ. ಬೇರೆ 84 ಲಕ್ಷ ಜೀವರಾಶಿಗಳಲ್ಲಿ ಆ ಇಂಟೆಲಿಜೆನ್ಸ್ ಇಲ್ಲ, ಬಟ್ ಹ್ಯೂಮನ್ ಲೈಫ್ ಅಲ್ಲಿ ಮಾತ್ರ ಇಂಟೆಲಿಜೆನ್ಸ್. ಹಾಗಾಗಿ ನಾವು ಅದನ್ನ ಸರಿಯಾದ ಉಪಯೋಗಿಸ್ಕೋಬೇಕು ಅಂತ ಹೇಳಿ. ಸೊ ಇಲ್ಲಿ ಕೃಷ್ಣ ಹೇಳುವಂಥದ್ದು, ಎಷ್ಟೋ ಜನ್ಮಗಳು ತಗೊಂಡು ಆಮೇಲೆ ನನ್ನನ್ನು ಒಬ್ರು ಅರ್ಥ ಮಾಡ್ಕೊಳ್ತಾರೆ. ಕಾಮೈಸ್ತೈಸ್ತೈರ್ಹೃತಜ್ಞಾನಾಃ ಪ್ರಪದ್ಯಂತೆ ದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಸೊ ಯಾರು ದೇವತೆಗಳ ಹತ್ರ ಹೋಗುವಂತದ್ದು? ಯಾಕೆಂದ್ರೆ ನಮಗೆ ಬೇರೆ ಬೇರೆ ಆಸೆಗಳಿದೆ. ಸೊ ಹಾಗಾಗಿ ಬೇರೆ ಅಂದ್ರೆ ಎಷ್ಟೋ ಬೇರೆ ಲಕ್ಷ್ಮಿ ಪೂಜೆಯನ್ನ ಮಾಡಿ ಸಂಪತ್ತನ್ನ ಸಮೃದ್ಧಿ ಮಾಡ್ಕೊಳಕ್ಕೋಸ್ಕರ ಮಾಡುವಂಥದ್ದು. ಸೊ ಆದ್ರೆ ಅದು ಲಕ್ಷ್ಮಿ ಸಹ ತುಂಬಾ ಸ್ಟೇ ಆಗಲ್ಲ. ಯಾಕಂದ್ರೆ ಲಕ್ಷ್ಮಿ ಎಲ್ಲಿ ಇರುವಂತದ್ದು? ನಾರಾಯಣ ಎಲ್ಲಿದಾನೋ ಅಲ್ಲೇ ಲಕ್ಷ್ಮಿ ಇರುವಂತದ್ದು. ಸೊ ನಮಗೆ ನಾರಾಯಣನ ಒಂದು ಕೃಷ್ಣನ ಒಂದು ಬ್ಲೆಸ್ಸಿಂಗ್ ಇದ್ರೆ ಮಾತ್ರ ಲಕ್ಷ್ಮಿ ಸಹ, ಇಲ್ಲಾಂದ್ರೆ ಲಕ್ಷ್ಮಿ ತುಂಬಾ ಚಂಚಲೆ ಅಲ್ವಾ, ಇವತ್ತಿರ್ತಾಳೆ ನಾಳೆ ಇರಲ್ಲ. ಸೊ ಬೇರೆ ದೇವತೆಗಳನ್ನ ನಾವು ಬೇರೆ ಯಾಕೆ ಹೋಗ್ತೀವಿ? ಇಲ್ಲಿ ಭಗವಂತ ಹೇಳುವಂಥದ್ದು ಬೇರೆ ಬೇರೆ ಡಿಸೈರ್ಸ್ ನ ಫುಲ್ಫಿಲ್ ಮಾಡಕ್ಕೆ. ಅವರ ಒಂದು ಗುಣಗಳ ಪ್ರಕಾರ, ಈಗ ಸತ್ವ ಗುಣದಲ್ಲಿರೋರು ದೇವತೆಗಳನ್ನ ಪೂಜೆ ಮಾಡುವಂಥದ್ದು, ರಜೋಗುಣಗಳಲ್ಲಿರೋರು ಬೇರೆ ಮನುಷ್ಯರನ್ನ ಸಹ ಪೂಜೆ ಮಾಡುವಂಥದ್ದು ನಾವು ನೋಡಿರ್ತೀವಿ. ಈಗ ಸೆಲೆಬ್ರಿಟೀಸ್ನೆಲ್ಲ ಯಾರಿಗೂ ದೇವಸ್ಥಾನ ಎಲ್ಲ ಇದೆಲ್ಲ ರಜೋಗುಣದಲ್ಲಿ ಬರುತ್ತೆ. ಸೊ ಅವರ ಗುಣ ಸ್ವಭಾವಕ್ಕೋಸ್ಕರ. ಅದೇ ತಮೋ ಗುಣದಲ್ಲಿರೋರು ಈ ಪಿಶಾಚಿಗಳನ್ನ ಅಲ್ವಾ, ಪ್ರೇತಗಳನ್ನ ಇದನ್ನ ಪೂಜೆ ಮಾಡುವಂಥದ್ದು, ಅದನ್ನ ಮಾಡ್ತಾರೆ. ಸೊ ಅದಕ್ಕೆ ಸರಿಯಾದ ಒಂದು ನಿಬಂಧನೆ ಅವರು ಅನುಸರಿಸ್ತಾರೆ. ಸೊ ಆದ್ರೆ ಇದನ್ನ ಬೇರೆ ದೇವತೆಗಳನ್ನ ಮಾಡಿದ್ರೆ ಮುಕ್ತಿ ಸಿಗಲ್ಲ ನಮಗೆ. ಅದು ಕೃಷ್ಣನ ಮಾಡಿದ್ರೆ ಮಾತ್ರ ಮುಕ್ತಿ ಮುಕ್ತಿ ಬೇಕಾದ್ರೆ ಕೃಷ್ಣನನ್ನೇ ನಾವು ಮಾಡ್ಬೇಕು, ಇಲ್ಲಾಂದ್ರೆ ಬೇರೆ. ಯೋ ಯೋ ಯಾಂ ಯಾಂ ತನು ಭಕ್ತಃ ಶ್ರದ್ಧಯಾರ್ಚಿತಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಯಾರಾದರೂ ಯಾವುದಾದರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಆತನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ಸೊ ಈಗ ಬೇರೆ ದೇವತೆಗಳ ಕೃಷ್ಣ ಎಲ್ಲರ ಹೃದಯದಲ್ಲಿ, ದೇವತೆಗಳ ಹೃದಯದಲ್ಲಿ ಸಹ ಪರಮಾತ್ಮನಾಗಿ ಇರುವಂಥದ್ದು.
ಸೊ ದೇವತೆಗಳಿಗೆ ಹೇಗ್ ಗೊತ್ತಾಗುವಂತದ್ದು ನನಗೆ ಇಂಥ ಒಂದು ಇಚ್ಛೆ ಇದೆ ಅಂತ? ಅದು ಕೃಷ್ಣನಿಂದನೇ, ಕೃಷ್ಣನೇ ಕೊಡುವಂತದ್ದು ಅವರಿಗೆ ಒಂದು ಸಹ ಇದರ ಇಂಡಿಕೇಶನ್. ನೋಡು, ಈ ತರ ಒಬ್ಬ ಭಕ್ತ ಬಂದಿದ್ದಾನೆ, ಅವನಿಗೆ ನೀನು ಅಂದ್ರೆ ಒಳ್ಳೆ ರೀತಿಯವರು ದೇವರ ಹತ್ರ ಹೋಗೋರು ಅಂತದಲ್ವಾ. ಇವನ್ ದೇವತೆಗಳ ಹತ್ರ ಹೋಗೋರು, ದೇವತೆಗಳು ಯಾರು ಅಂದ್ರೆ ಕೃಷ್ಣನ ಒಂದು ಅಡ್ಮಿನಿಸ್ಟ್ರೇಟರ್ಸ್, ಅವನ ಒಂದು ಬೇರೆ ಎಲ್ಲಾ ಕೆಲಸಗಳನ್ನು ನಿರ್ವಹಿಸುವಂತವ್ರು. ಈಗ ಸೂರ್ಯನಿಗೆ ಒಂದು ಕೆಲಸ ಕೊಟ್ಟಿದ್ದಾರೆ, ವಾಯು ಕೆಲಸ ಕೊಟ್ಟಿದ್ದಾರೆ, ಬೇರೆ ಬೇರೆ ದೇವತೆಗಳಿಗೆ, ದುರ್ಗೆಗೆ ಈ ಒಂದು ಭೌತಿಕ ಜಗತ್ತನ್ನ ನೋಡ್ಕೊಳ್ಳುವಂತ ಕೆಲಸ ಕೃಷ್ಣ ಕೊಟ್ಟಿದ್ದಾರೆ. ಸೊ ಎಲ್ಲಾ ದೇವರಿಗೆ ಒಂದೊಂದು ಕೆಲಸವನ್ನ ಕೊಟ್ಟಿರುವಂತದ್ದು ಕೃಷ್ಣ. ಹಾಗಾಗಿ ಅವ್ರ ಹತ್ರ ಹೋದವ್ರನ್ನ ಸಹ ಕೃಷ್ಣ ಹೇಳೋ ಅವರಿಗೆ ಅವರನ್ನ ಆ ದೇವತೆಯಲ್ಲಿ ಶ್ರದ್ಧೆಯನ್ನ ಯಾರು ಕೊಡುವಂಥದ್ದು, ಅದನ್ನ ಕೊಡುವಂಥದ್ದು ನಾನೇ ಅಂತ ಹೇಳಿ ಕೃಷ್ಣ ಹೇಳುವಂಥದ್ದು. ಸೊ ಹಾಗಾದ್ರೆ ನಾವು ಇಂಡೈರೆಕ್ಟ್ ಆಗಿ ಯಾಕೆ ಹೋಗ್ಬೇಕು? ನಾವು ಡೈರೆಕ್ಟ್ ಆಗಿ ಹೋಗಕ್ಕೆ ಚಾನ್ಸ್ ಇಲ್ಲ. ನಿಮ್ಗೆ ಸಿಎಂ ನ ಡೈರೆಕ್ಟ್ ಆಗಿ ಮೀಟ್ ಆಗುವಾಗ ನೀವ್ ಯಾಕೆ ಸೆಕ್ರೆಟರಿ ಇದ್ರು ಹೋಗ್ತೀರಾ ಅಲ್ವಾ? ಸೊ ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಸೊ ನಾನೇ ಅದನ್ನ ಮಾಡುವಂಥದ್ದು, ಅವರ ಶ್ರದ್ಧೆಯನ್ನು ಸ್ಥಿರ ಮಾಡುವಂಥದ್ದು ಬೇರೆ ಯಾರಲ್ಲ. ಅಂದ್ರೆ ಕೊನೆಯಲ್ಲಿ ಅವರು ನನ್ನ ಹತ್ರನೇ ಬರ್ತಾರೆ ಅಂತ ಭಗವಂತನಿಗೆ ಗೊತ್ತು. ಅಂದ್ರೆ ಯಾವಾಗ ತುಂಬಾ ಜನ್ಮಗಳಾಗುವಾಗ ವಾಸುದೇವ ಸರ್ವಮಿತಿ, ಕೃಷ್ಣ ಹೇಳಿದಲ್ವಾ ಪ್ರೀವಿಯಸ್ ಶ್ಲೋಕದಲ್ಲಿ, ವಾಸುದೇವ ಸರ್ವಮಿತಿ, ಕೃಷ್ಣನೇ ಎಲ್ಲದಕ್ಕೂ ಕಾರಣ ಅಂತ ಅವನು ಮಹಾತ್ಮ ಸುದುರ್ಲಭ. ಒಂದ್ಸತಿ ಅರ್ಥ ಮಾಡ್ತಾನೆ. ಸತಯ ಶ್ರದ್ಧಯ ಯುಕ್ತ ತಸ್ಯಾರಾಧನ ಮೀಯತೆ ಲಭತೆ ಚ ತತಃ ಕಾಮಾನ್ ಅನೈವ ವಿಹಿತಾನ್ ಹಿತಾನ್. ಇಂತಹ ಶ್ರದ್ಧೆಯನ್ನು ಪಡೆದು ಆತನ ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭೀಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ. ನಮ್ಮ ಮಕ್ಕಳಿಗೆ ಹೇಳುವಷ್ಟು ಕ್ಲಿಯರ್ ಆಗಿ ಹೇಳ್ತಾನೆ. ಆದ್ರೂ ನಮಗೆ ಇದನ್ನ ಒಪ್ಕೊಳ್ಳಲ್ಲ ಅಲ್ವಾ? ನಮ್ಗೆ ಅಂದ್ರೆ ಯಾಕೆ ಅಂತ ಹೇಳಿದ್ರೆ, ನಾವು 33 ಕೋಟಿ ದೇವರಿದ್ದಾರೆ, ನಾವು ಯಾರನ್ನ ನಂಬೋದು ಯಾರನ್ನ ಬಿಡೋದು, ನಮಗೆ ಇದು ದ್ವಂದ್ವ ಇದ್ದೇ ಇದೆ ಅಲ್ವಾ? ನಮಗೆ ಮನೆ ದೇವ್ರು, ಆ ದೇವ್ರು, ಈ ದೇವ್ರು ಅಂತ ಹೇಳಿ ಎಲ್ಲಾ ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ. ಅದ್ರಲ್ಲಿ ಕೃಷ್ಣ ಹೇಳ್ತಾ ಇರುವಂತದ್ದು ಎಲ್ಲರಿಗೂ ಯಾರು ದೇವತೆಗಳನ್ನು ಸಾರಿ ಇಂತಹ ಶ್ರದ್ಧೆಯನ್ನ ವಾಸ್ತವವಾಗಿ ಈ ಅನುಗ್ರಹವನ್ನೆಲ್ಲ ನೀಡುವವನು ನಾನೇ. ಇದನ್ನ ಯಾರು ಅನುಗ್ರಹ ಮಾಡುವಂತದ್ದು ದೇವರೇ. ಸೊ ಎಲ್ಲಾ ದೇವತೆಗಳು ಸಹ, ದೇವತೆಗಳಿಗೆ ಅಹಂಕಾರ ಇಲ್ಲ. ಅಂದ್ರೆ ದೇವತೆಗಳಿಗೆಲ್ಲ ಗೊತ್ತು ಕೃಷ್ಣನೇ ಎಲ್ಲದ ಕಾರಣ ಅಂತ. ಯಾವುದೇ ಒಂದು ತೊಂದರೆ ಬಂದಾಗ ಅವರು ಕ್ಷೀರೋದಕ ಶಾಯಿ ವಿಷ್ಣು ಅಂದ್ರೆ ಕೃಷ್ಣನ ಎಕ್ಸ್ಪಾನ್ಷನ್, ಫಸ್ಟ್ ಎಕ್ಸ್ಪಾನ್ಷನ್ ಮಹಾವಿಷ್ಣು ಅಂದ್ರೆ 3 ವಿಷ್ಣುವಲ್ಲಿ ಮಹಾವಿಷ್ಣುವಿಂದ ಇನ್ಯೂಮರಬಲ್ ಅಂದ್ರೆ ಮಹಾವಿಷ್ಣುವಿನ ಒಂದು ರೋಮದಿಂದ ತುಂಬಾ ಬ್ರಹ್ಮಾಂಡಗಳು ಕ್ರಿಯೇಟ್ ಆಗುತ್ತೆ. ಸೊ ಆ ಬ್ರಹ್ಮಾಂಡಗಳಲ್ಲೆಲ್ಲ ಹೋಗಿ ಒಂದು ಜೀವಶಕ್ತಿಯನ್ನ ಕೊಡುವುದು ಯಾರು? ಗರ್ಭೋದಕ ಶಾಯಿ ವಿಷ್ಣು. ಸೊ ಆ ಗರ್ಭೋದಕ ಶಾಯಿ ವಿಷ್ಣುವಿಂದ ಬರುವಂತದ್ದು ಕ್ಷೀರೋದಕ ಶಾಯಿ ವಿಷ್ಣು. ಸೊ ಕ್ಷೀರೋದಕ ಶಾಯಿ ವಿಷ್ಣು ನಮ್ಮ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇರುವಂತದ್ದು. ಶಂಖ ಚಕ್ರ ಗದಾ ಪದ್ಮ ಆ ಒಂದು ರೂಪದಲ್ಲಿ. ಸೊ ಈ ಕ್ಷೀರೋದಕ ಶಾಯಿ ವಿಷ್ಣು ಇರುವಂತದ್ದು ಕ್ಷೀರಸಾಗರದಲ್ಲಿ. ಆ ವಿಷ್ಣುವಿನ ಹತ್ರ ಎಲ್ಲಾ ದೇವತೆಗಳು ತೊಂದರೆ ಬಂದಾಗ ಹೋಗುವಂಥದ್ದು. ಇದನ್ನ ನಾವು ಕೇಳಿರ್ತೀವಲ್ವಾ? ಸೊ ದೇವತೆಗಳಿಗೆ ಇಲ್ಲ ಅಂದ್ಮೇಲೆ ನಮಗೆ ಯಾಕೆ ನಾವು ಒಪ್ಕೊಳ್ಬಾರ್ದು? ಕೃಷ್ಣ ದೇವತಮ ಅಂತವಂತ ಫಲಂ ತೇಷಾಂ ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ, ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪ ಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ಲೋಕವನ್ನು ಮುಟ್ಟುವರು. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು ದೇವತೆಗಳನ್ನ, ಈಗ ನಾವು ಅಂದ್ರೆ ಈಗ ಇಂದ್ರನನ್ನ ಪೂಜಿಸಿದ್ರೆ ಇಂದ್ರಲೋಕಕ್ಕೆ ಹೋಗ್ಬೋದು, ಬ್ರಹ್ಮನನ್ನ ಪೂಜಿಸಿದ್ರೆ ಬ್ರಹ್ಮಲೋಕ. ಆದ್ರೆ ಕೃಷ್ಣ ಹೇಳುವಂತದ್ದು ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ವಿದ್ಯತೆ. ಅಂದ್ರೆ ಆ ಬ್ರಹ್ಮ ಭುವನಾಲೋಕ, ನೀನು ಬ್ರಹ್ಮಲೋಕಕ್ಕೆ ಹೋಗಿ ಎಲ್ಲಿಗಾರು ಹೋಗು, ಮತ್ತೆ ನೀನು ಬರ್ಲೇಬೇಕು, ಹುಟ್ಟಿ ಬರ್ಬೇಕು ಈ ಭೌತಿಕ ಜಗತ್ತಿಗೆ. ಆದ್ರೆ ನನ್ನನ್ನ ಯಾರು ಪೂಜಿಸ್ತಾರೋ ಅವರಿಗೆ ಸಾವು ಇಲ್ಲ, ಜನ್ಮ ಮೃತ್ಯು ಜರ ವ್ಯಾಧಿ, ನಾವು ಹೊರಗಡೆ ಬರ್ಬೇಕಂದ್ರೆ ಕೃಷ್ಣನನ್ನ ಮೊರೆ ಹೋಗ್ಬೇಕು. ಇಲ್ಲಿ ಹೇಳುವಂತದ್ದು ಅದೇ. ದೇವತೆಗಳು ಕೊಡುವಂತದ್ದು ಸಹ ಫಲವು ಕಡಿಮೆ ಹಾಗೂ ಅಲ್ಪ ಕಾಲದ್ದು, ಶಾಶ್ವತ ಇಲ್ಲ. ಆದ್ರೆ ಕೃಷ್ಣನ ಹತ್ರ ಹೋದ್ರೆ ಅದು ಶಾಶ್ವತ, ಹಾಗೂ ಕೃಷ್ಣನ ಧಾಮಕ್ಕೆ ಹೋದ್ರೆ ನಾವು ಮತ್ತೆ ಹುಟ್ಟು ಸಾವು ಇಲ್ಲ, ನಾವು ಅಲ್ಲೇ ಇಂಟರ್ನಲ್ ಆಗಿ ದೇವರೊಟ್ಟಿಗೆ ಇರ್ಬೋದು. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಹಿರಣ್ಯಕಶಿಪು ಕೇಳುವಂತದ್ದು ಬ್ರಹ್ಮನಿಗೆ, ನಾನು ಇಂಟರ್ನಲ್ ಆಗ್ಬೇಕು, ಸಾಯಬಾರ್ದು, ನನಗೆ ಸಾವೇ ಇರಬಾರ್ದು ಅಂತ. ಆಗ ಬ್ರಹ್ಮ ಹೇಳೋದು, ನನಗೇ ಸಾವಿದೆ, ನಾನ್ ನಿನಗೆ ಹೇಗೆ ಇಂಥ ವರ ಕೊಡ್ಲಿ ಅಂತ ಹೇಳಿ. ಹಾಗೂ ಬ್ರಹ್ಮ ನಾವು ನೋಡಿದ್ವಿ ಏನಾಯ್ತು, ಬ್ರಹ್ಮ ಕೊಟ್ಟ ವರ ಅವನು ಎಷ್ಟೋ, ಆದ್ರೆ ಯಾವ ತರ ಅಂತ ಹೇಳಿದ್ರೆ ಅವನು ಇಡೀ ಬ್ರಹ್ಮಾಂಡವನ್ನೇ ಅವನು ಈ ಟೆಂಪರೇಚರ್ ಸಹ ಏರುಪೇರು ಮಾಡ್ತಾ ಇದ್ದಂತ. ಅವ್ನಿಗೆ
ಬೇಕಾದಾಗ ಅವನಿಗೆ ನಾವ್ ಹೇಗೆ AC ಸೆಟ್ಟಿಂಗ್ ಮಾಡ್ತೀವಿ ಆ ರೀತಿ ಅವನು ಅಷ್ಟು ಆಟ ಆಡ್ತಾ ಇದ್ದ ನೇಚರ್ ಜೊತೆ. ಅಂದ್ರೆ ಒಂದು ಆತರ ಶಕ್ತಿ ಇದ್ದವನು ಸಹ ಏನಾಯ್ತು ಕೊನೆಗೆ ಕೊಲ್ಲಲ್ಪಟ್ಟ. ಯಾರಿಂದ? ನರಸಿಂಹನಿಂದ, ವಿಷ್ಣು ಅಲ್ವಾ. ಸೊ ದೇವತೆಗಳು ಯಾರೇ ಕೊಟ್ಟಿರುವಂತ ಒಂದು ವರಗಳೇನಿವೆ, ಶಿವನು ಅಷ್ಟೇ ಎಷ್ಟೋ ಸರ್ತಿ ಬೇರೆ ರಾಕ್ಷಸರಿಗೆಲ್ಲ ಎಷ್ಟೋ ವರಗಳು ಕೊಟ್ಬಿಡ್ತಾನೆ. ಅದಾದ ಮೇಲೆ ಅವನು ಅಂದ್ರೆ ಕೃಷ್ಣ ತುಂಬಾ ಕರುಣಾಮಯ ಶಿವ ಅಲ್ವಾ. ಅವನು ಎಲ್ಲ ಬೇಗ ಕರುಣೆಯಿಂದ ಕೊಟ್ಟು ಬಿಡುವಂತದ್ದು ವರನ್ನ. ಆದ್ರೆ ಅದರಿಂದ ತೊಂದರೆ ನೋಡಲ್ಲ, ಅವ್ನು ಏನು ತೊಂದರೆ ಆಗ್ಬೋದು ಅಂತ. ಒಂದ್ಸತಿ ಭಸ್ಮಾಸುರ ಅವನನ್ನೇ ಕೊಲ್ಲಕ್ಕೆ. ಸೊ ಹಾಗಿರುವಾಗ ಅದನ್ನ ಮತ್ತೆ ಅದೆಲ್ಲವೂ ಕ್ಷಣಿಕ. ಆದರೆ ಅವರು ದೇವತೆಗಳಿಂದ ಪಡೆದಿರುವಂತದ್ದು ಬರೀ ಅಲ್ಪವಾದದ್ದು ಅಂತ ಹೇಳಿ ಕೃಷ್ಣ ಹೇಳೋದು. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯತೆ ಬುದ್ಧಯಃ ಪರಂ ಭಾವಮ ಜಾನಂತೋ ಮಾಮ ವ್ಯಯಮನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮ ಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರು ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನನ್ನು ಉನ್ನತ ಸ್ವರೂಪ ಅರ್ಥವಾಗುವುದಿಲ್ಲ. ಸೊ ಕೃಷ್ಣ ಹೇಳುವಂಥದ್ದು, ಯಾರು ಕೃಷ್ಣನನ್ನ ಬರೇ ಒಂದು ಲೈಟ್ ಅಥವಾ ಒಂದು ಶಕ್ತಿ ಅಂತ ಹೇಳ್ತಾರೋ, ಆಕಾರ ಇಲ್ಲ ಅಂತಾರೋ, ಅವರನ್ನ ಕೃಷ್ಣ ಇಲ್ಲಿ ಹೇಳುವಂಥದ್ದು ಬುದ್ಧಿಹೀನರು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕೃಷ್ಣನಿಗೆ ರೂಪ ಇದೆ. ವೇಣುಂ ಕ್ವಣಂ ತಮರವಿಂದ ದಲಾಯತಾಕ್ಷಂ ಬರ್ಹಾವತಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಎಷ್ಟು ಸುಂದರವಾಗಿರೋ ರೂಪವನ್ನ ವಿಶ್ಲೇಷಿಸ್ತಾರೆ ಬ್ರಹ್ಮ ಸಂಹಿತೆಯಲ್ಲಿ. ಸೊ ಕೃಷ್ಣನನ್ನ ನಾವು ನಿರಾಕಾರ ಅಂತ ಹೇಳುವಂಥದ್ದು, ಅಂದ್ರೆ ಮೊದಲ ಆಕಾರ ಇಲ್ಲ ಆಮೇಲೆ ಆಕಾರ ಬಂದಿರುವಂಥದ್ದು ಅಂತ ಹೇಳೋದು ತಪ್ಪು. ಕೃಷ್ಣ ಯಾವಾಗ್ಲೂ ಇಟರ್ನಲ್ಲಿ ಹಾಗೆ ಇರುವಂತದ್ದು. ಕೃಷ್ಣ ನವಯವ್ವನಂಚ, ಯಾವಾಗ್ಲೂ 16 ವರ್ಷದ ಯುವಕನಾಗೆ ಇರುವಂತ ಒಂದು ಕೃಷ್ಣ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಮೂಢರಿಗೆ ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ ಅಂತ ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತರಾಗಿರುತ್ತೇನೆ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಸೊ ಕೃಷ್ಣ ಈ ಭೂಮಿಗೆ ಬಂದಾಗ ಅಂದ್ರೆ ಈ ರಾಕ್ಷಸ ಪ್ರವೃತ್ತಿ ಇರೋರು ಅಥವಾ ಅವರಿಗೆಲ್ಲ ಕೃಷ್ಣ, ಈಗ ದುರ್ಯೋಧನ ಆಗ್ಲಿ ಶಿಶುಪಾಲ, ಇವರಿಗೆಲ್ಲ ಕೃಷ್ಣನ ದೇವರು ಅಂತ ಅವ್ರು ಒಪ್ಕೊಳ್ಳೇ ಇಲ್ಲ ಅಲ್ವಾ. ಅವ್ರಿಗೆ ಅರ್ಥ ಆಗ್ಲೇ ಇಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಅವರು ಕೃಷ್ಣ ಅವ್ರಿಗೆ ರಿವೀಲ್ ಆಗಲ್ಲ. ಸೊ ನಮಗೆ ಎಷ್ಟು ಏನಂತಾರೆ ಆ ಸರೆಂಡರ್ ಭಾವ ಇದೆ. ಈಗ ಕೃಷ್ಣನ ನಿನಗೆ ಗೊತ್ತಾಗಕ್ ಸಾಧ್ಯ, ನಾವು ಎಷ್ಟು ಒಂದು ಶರಣಾಗತಿ ಇದೆ ಅಷ್ಟು ಮಾತ್ರ ಕೃಷ್ಣ ನಮಗೆ ರಿವೀಲ್ ಆಗುವಂಥದ್ದು. ಸೊ ಇಲ್ಲ ಅಂದ್ರೆ ಕೃಷ್ಣ ಅವನ ಅಂತರಂಗ ಶಕ್ತಿಯಿಂದ ಅವನು ಕವರ್ ಆಗಿರ್ತಾನೆ, ಅವರಿಗೆ ಗೊತ್ತಾಗಲ್ಲ. ಸೊ ನನಗೆ ಹುಟ್ಟಿಲ್ಲ ಸಾವಿಲ್ಲ, ಅವ್ರೇನ್ ಅನ್ಕೊಳ್ತಾರೆ, ಎಷ್ಟೋ ಜನ ಹೇಳ್ತಾರೆ ಕೃಷ್ಣ ನಮ್ಮಾಗೆ ಹುಟ್ಟಿರುವಂತದ್ದು, ಅವನಿಗೆ ನಮ್ಮಾಗೆ ತಂದೆ ತಾಯಿ ಇದ್ದಾರೆ ಅಂತ ಹೇಳಿ. ಆದ್ರೆ ನನಗೆ ಹುಟ್ಟಿಲ್ಲ. ಇಲ್ಲಿ ಕೃಷ್ಣ ಹೇಳುವಂಥದ್ದು ನಾನು ಅವ್ಯಯನು, ನನಗೆ ಹುಟ್ಟಿಲ್ಲ. ಕೃಷ್ಣ ಆದಿಪುರುಷ, ಅದ್ವೈತಮಚ್ಯುತಮನಾದಿ ಅನಂತಮನಾದಿ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ. ಅಂದ್ರೆ ವೇದ್ಯಗಳಿಂದ ದುರ್ಲಭಂ. ವೇದಗಳನ್ನು ಓದಿ ನನ್ನನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ನನ್ನ ದುರ್ಲಭಂ ಆತ್ಮಭಕ್ತು ಅಂದ್ರೆ ಅದುರ್ಲಭಂ ಆತ್ಮಭಕ್ತು ಅಂದ್ರೆ ಭಕ್ತಿಯಿಂದ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. 2 ಶ್ಲೋಕ ಇದೆ ಅಷ್ಟೇ, ಇನ್ನೊಂದು 3 ಸ್ಲೈಡ್ ಇದೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಅರ್ಜುನ, ದೇವೋತ್ತಮ ಪರಮ ಪುರುಷನಾದ ನಾನು ಹಿಂದೆ ಆದುದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲಾ ಜೀವಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರು ಇಲ್ಲ. ಸೊ ಕೃಷ್ಣನಿಗೆ ಎಲ್ಲ ಗೊತ್ತಲ್ವಾ. ನಮಗೆ ಏನಾಯ್ತು ಅಲ್ವಾ, ಈಗ ಹಿಂದಿನ ದಿನ ಏನಾಯ್ತು ಅನ್ನೋದು ಸಹ ನಮಗೆ ಗೊತ್ತಿಲ್ಲ. ಆದರೆ ಭಗವಂತನಿಗೆ ಎಲ್ಲ ಗೊತ್ತು. ಕೃಷ್ಣನು 4ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು ಬಹುನಿ ನಾಂ ವ್ಯತೀತಾನಿ ಜನ್ಮ ಅಥವಾ ಅರ್ಜುನ, ಅಂದ್ರೆ ತುಂಬಾ ಜನ್ಮಗಳನ್ನ ನೀನು ನಾನು ಪಡೆದಿದ್ದೇವೆ, ಆದರೆ ನನಗೆ ಎಲ್ಲ ನೆನಪಿದೆ, ನಿನಗೆ ಯಾವುದು ನೆನಪಿಲ್ಲ. ಹಾಗೂ ಕೃಷ್ಣನಿಗೆ ಎಲ್ಲವೂ ನೆನಪಿದೆ. ಎಲ್ಲ ನಾವು ಎಷ್ಟು ಜನ್ಮ ತಗೊಂಡಿದ್ದೇವೆ, ನಾವ್ ಏನ್ ಮಾಡಿದ್ದೇವೆ, ಎಲ್ಲವೂ ಕೃಷ್ಣನಿಗೆ ಗೊತ್ತಿದೆ. ಆದ್ರೆ ನನ್ನನ್ನು ಬಲ್ಲವರು ಯಾರು ಇಲ್ಲ, ಕೃಷ್ಣನನ್ನು ಅರ್ಥ ಮಾಡ್ಕೊಂಡವರು ಯಾರು ಸಹ ಇಲ್ಲ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೋ ಮತ್ತು ಯಾರ ಪಾಪ ಕರ್ಮಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿದೆಯೋ
ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಸೊ ಯಾರು ಕೃಷ್ಣ ಪ್ರಜ್ಞೆ ಬರಕ್ಕೆ, ಕೃಷ್ಣ ಪ್ರಜ್ಞೆ ತುಂಬಾ ಡೈಮಂಡ್ ತರ, ಎಲ್ಲರಿಗೂ ಸಿಗಲ್ಲ ಇಲ್ವಾ? ದೇವರಿಗೆ ಕೃಷ್ಣನನ್ನ ನಾವು ಅರ್ಥ ಮಾಡ್ಕೊಳ್ಳೋಂತ ಅಷ್ಟು ಸುಲಭ ಇಲ್ಲ. ಎಲ್ಲಾ ನಮ್ಮ ಪಾಪ ಕರ್ಮಗಳು ಹೋಗಿರ್ಬೇಕಂತೆ. ಅದಾದ ಮೇಲೆ ಮಾತ್ರ ದ್ವಂದ್ವ ಮುಕ್ತರಾಗಿ, ಯಾವುದೇ ದ್ವಂದ್ವ ಇಲ್ಲ ಅಂದ್ರೆ ನೋ ಡುಯಾಲಿಟಿ, ಆಗ ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಅಂತವರು ನನ್ನ ಹತ್ರ ಬರ್ತಾರೆ ಅಂತ ಹೇಳಿ ಭಗವಂತ. ಸಾಧಿ ಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲವರು. ಸೊ ಈಗ ಜನ್ಮ ಮೃತ್ಯು ಜರವ್ಯಾಧಿ ಇದರಿಂದ ಹೊರಗಡೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಭಕ್ತಿ ಸೇವೆಯಲ್ಲಿ ಮಾಡ್ತಾ ಕೃಷ್ಣನನ್ನು ನಾವು ಪಡ್ಲಿಕ್ಕೆ ಸಾಧ್ಯ. ಆದ್ರೆ ನಿಜವಾದ ಭಕ್ತರು ಮುಕ್ತಿ ಕೂಡ ಬಯಸಲ್ಲಂತೆ. ಯಾಕಂದ್ರೆ ಅವರಿಗೆ ಗೊತ್ತಿರುತ್ತೆ, ಅಂದ್ರೆ ಅವ್ರು ಎಲ್ಲವನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಾಗ ಅವ್ರಿಗೆ ಮುಕ್ತಿವೇ, ಅಂದ್ರೆ ಅವ್ರು ಇಲ್ಲೇ ಮುಕ್ತಾತ್ಮ ಆಗಿರ್ತಾರೆ. ಯಾಕಂದ್ರೆ ಇಂದ್ರಿಯ ವಿಷಯಗಳಿಂದ ನಮ್ಗೆ ಯಾವಾಗ ಬಿಡುಗಡೆ ಆಗಿದೆ, ಆಗ ನಾವು ಮಾಯೆಯಲ್ಲಿ ಇಲ್ಲ, ಆಗ ಕೃಷ್ಣನ ಒಂದು ಪ್ರೊಟೆಕ್ಷನ್ ಅಲ್ಲಿ ಇದ್ದಾಗ ನಮಗೆ ಇಲ್ಲಿದ್ರೇನು ಅಥವಾ ಆಧ್ಯಾತ್ಮಿಕ ಲೋಕದಲ್ಲಿದ್ರೆ ಅವರು ಕೃಷ್ಣನ ಸೇವೆಯನ್ನ ಮಾಡಕ್ಕೆ ಇಷ್ಟಪಡ್ತಾರೆ. ವಿಹಾಯಸ್ಯ ಹರೇರ್ದಾಸ್ಯೆ ಕರ್ಮಣ ಮನಸಾಗಿರ ಕೀಲಶ್ವಪಿ ಅವಸ್ಥಾಸು ಜೀವನ್ ಮುಕ್ತ ಸ ಉಚ್ಯತೆ. ಈಗ ನಾವು ಯಾರು ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿರ್ತಾನೆ, ಅವನು ಈ ಭೌತಿಕ ಜೀವನದಲ್ಲಿ ಇದ್ಕೊಂಡು ಸಹ ಅವನು ಎಲ್ಲಾ ಕಾರ್ಯಗಳನ್ನು ಮಾಡಿಕೊಂಡು ಸಹ ಅವನು ಜೀವನ್ ಮುಕ್ತ, ಅವನನ್ನ ನಾವು ಆ ಲಿಬರೇಟೆಡ್ ಸೋಲ್ ಅಂತ ತಿಳ್ಕೊಬೇಕು, ಎಲ್ಲರ ತರ ಅಲ್ಲ. ಸೊ ಅಧ್ಯಾಯದ ಸಮ್ಮರಿ, ಸಾರಾಂಶ. ಸೊ ಗ್ಲೋರೀಸ್ ಆಫ್ ನಾಲೆಜ್ ಅಬೌಟ್ ಕೃಷ್ಣ. ಕಶ್ಚಿನ್ ಮಾಂ ವೇದಿ ತತ್ವತಃ. ದೇವರನ್ನ ತಿಳ್ಕೊಂಡ್ವಿ ನಾವು, ಹೇಗೆ ಕೃಷ್ಣ ಯಾವುದೇನಿಲ್ಲ ಅಂದ್ರೆ ಸೂರ್ಯನಿಗೆ ನಾನು ಬೆಳಕಾಗುವಂತ, ಹೇಗೆ ನಾನು ಎಲ್ಲವನ್ನ ಹಿಡಿದಿಟ್ಟಿದ್ದೇನೆ ಅದೆಲ್ಲ ಹೇಳಿದ. ನಾಲೆಜ್ ಆಫ್ ಕೃಷ್ಣಸ್ ಎನರ್ಜೀಸ್. ಕೃಷ್ಣನ ಶಕ್ತಿಯ ಬಗ್ಗೆ. ಪ್ರಕೃತಿ ವಿದ್ಯೆ ಮೇಪರ ಅಲ್ವಾ? ಬೇರೆ ಬೇರೆ ಎನರ್ಜಿ, ಸೂರ್ಯನಲ್ಲಿ ಶಾಖ, ಅಲ್ಲ ಬೆಂಕಿಯಲ್ಲಿ ಶಾಖ, ಸೂರ್ಯನಲ್ಲಿ ಅದೆಲ್ಲ ನೋಡಿದ್ವಿ. ಎನರ್ಜೀಸ್ ಬಗ್ಗೆ, ಶಕ್ತಿಗಳನ್ನ. ಸರೆಂಡ್ರಿಂಗ್ ಅಂಟು ಕೃಷ್ಣ. ಹೇಗೆ ನಾವು ಕೃಷ್ಣನಿಗೆ ಶರಣಾಗತರಾಗಬೇಕು ಅಂದ್ರೆ ಹೇಗೆ ನಾನು ಕಾಪಾಡ್ತೇನೆ, ಸಮುದ್ರದಿಂದ ನಿಮ್ಮನ್ನ ಕಾಪಾಡ್ತೇನೆ. ಮಾಮೇವಯೇ ಪ್ರಪದ್ಯಂತೆ. ಡೆಮಿಗಾಡ್ ವರ್ಷಿಪ್ ಅಂಡ್ ಇಂಪರ್ಸನಲಿಸಮ್ ಅಂದ್ರೆ ಈ ದೇವತಾ ಪೂಜೆ ಹಾಗೂ ಇಂಪರ್ಸನಲಿಸಮ್ ಅಂದ್ರೆ ಇದು ಅವ್ಯಕ್ತಂ ಅಂದ್ರೆ ದೇವರಿಗೆ ಆಕಾರ ಇಲ್ಲ ಅನ್ನೋದು, ನಿರಾಕಾರವನ್ನ ಬಗ್ಗೆ ಭಗವಂತ ಹೇಳುವ. ಮಯ್ಯೇವ ವಿಹಿತಾನ್ಹಿತ. ಸೊ ಫ್ರಮ್ ಡಿಲ್ಯೂಷನ್ ಟು ಡಿವೋಷನ್ ಅಂದ್ರೆ ಮಾಯೆಯಿಂದ ನಾವು ಇದರ ಭಕ್ತಿ ಸೇವೆ ಅಂದ್ರೆ ಇಚ್ಛಾದ್ವೇಷ ಸಮುತ್ಥೇನ. ಸೊ ಇಲ್ಲಿಗೆ ಅಧ್ಯಾಯ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಅದು ಹ್ಯಾಂಡ್ ರೈಸ್ ಆಗಿದೆ. ಧನ್ಯವಾದ ರಾಜೇಶ್ ಬಾಬು. ಟಕೇರಾಜ್. ಹರೇ ಕೃಷ್ಣ ಪ್ರಭುಜಿ, ಹೇಳಿ ನಿಮ್ಮ ಪ್ರಶ್ನೆ ಏನು? ಮಾತಾಜಿ, ಒಂದು ಕನ್ಫ್ಯೂಷನ್ ಇದೆ ನನ್ಗೆ. ಹೇಳಿ. ಅದು ಶ್ಲೋಕ ನಂಬರು 21. 21? ಹಾ, ಓಕೆ, ಹೇಳಿ ಏನಂತ. ಆ ಶ್ಲೋಕ ನಂಬರ್ 21ರಲ್ಲಿ ಯೋ ಯೋ ಯಾಂ ತನುಂ ಭಕ್ತ ಶುದು ಯಾಚಿದು ಮಿಚ್ಯತಿ ತಸ್ಯ ಜಲಂ ಶಬ್ದಂ ತಾಮೇವ ವಿದಿನಾಮ್ಯಹಂ ಅಂತ ಅದು ಶ್ಲೋಕ ಇದೆ ಸಂಸ್ಕೃತ. ಸೊ ಅದರಲ್ಲಿ ನಾವು ಈ ವರ್ಡ್ ಬೈ ವರ್ಡ್ ಅರ್ಥಗಳನ್ನು ನೋಡುವಾಗ ಎಲ್ಲಿಯೂ ಕೂಡ ಸಂಸ್ಕೃತ ಶ್ಲೋಕದಲ್ಲಿ ಪರಮಾತ್ಮ ಮತ್ತು ಹೃದಯ ಅನ್ನುವ ಶಬ್ದ ಇಲ್ವೇ ಇಲ್ಲ. ಬಟ್ ಇಲ್ಲಿ ಅನುವಾದದಲ್ಲಿ ಏನಿದೆ ಅಂದ್ರೆ ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೇನೆ ಅಂತ ಇದೆ. ಹೌ ಕ್ಯಾನ್ ಇಟ್ ಬಿ ಕರೆಕ್ಟ್ ಟ್ರಾನ್ಸ್ಲೇಷನ್ ಆಫ್ 21 ಅಂತ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಮಾತಾಜಿ. ಅದು ಕ್ಯಾನ್ ಯು ಕ್ಲಾರಿಫೈ ಇಟ್? ಒಂದ್ ನಿಮಿಷ. ಈಗ ಸ್ಕ್ರೀನ್ ಕಾಣ್ತಾ ಇದೆ ಅಲ್ವಾ ನಿಮ್ಗೆ?
ಯೋ ಯೋ ಯಾಮ್ ಯಾಮ್ ಇದಲ್ವಾ ನೀವ್ ಹೇಳ್ತಾ ಹೌದು ಇರೋದು? ಮಾತಾಜಿ. 21ನೇ ಶ್ಲೋಕ. ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ ಶ್ರದ್ಧೆಯ ತಸ್ಯ ತಸ್ಯ ಚಲಾಂ ಶ್ರದ್ಧಾ ತಾಮೇಹ ವಿದಿತಾಮಿ ಅಂತ. ಒಂದ್ ನಿಮಿಷ ನಾವು ವೇದಾಭ್ಯಾಸಿಗೆ ಹೋಗೋಣ. ಇದ್ರಲ್ಲಿ ವರ್ಡ್ ಟು ವರ್ಡ್ ಮೀನಿಂಗ್ ಇಲ್ಲ. ಹಾ ಅದ್ರಲ್ಲಿ ಇಲ್ಲ ಮಾತಾಜಿ, ಎರಡು ವರ್ಡ್ ಇಲ್ಲ, ಪರಮಾತ್ಮನೂ ಇಲ್ಲ ಹೃದಯನೂ ಇಲ್ಲ. ಒಂದ್ ನಿಮಿಷ 7.21 ಅಲ್ವಾ? ಒಂದ್ ನಿಮಿಷ ಓಪನ್ ಮಾಡೋಣ. ಇದೆ ಅಲ್ವಾ? 21 ಮಾತಾಜಿ. 21 ಇದೆ ಅಲ್ವಾ? ಓಕೆ, ಇದರಲ್ಲಿ ಹಾ ಅದೇ ಮಾತಾಜಿ. yam yam whichever coming form of demigod, bhaktah devotee, shraddhaya with faith, architum to worship, ittati desire, tasya tasya to hum, achalam steady, shraddham faith, tam eva viditami. I am in everyone hearted super soul. As soon as one desires to worship some demigod, I make his faith steady so that he can devote himself to particular. So ಇಲ್ಲಿ ಏನ್ ಗೊತ್ತಾ ಅಂದ್ರೆ ಅದರಲ್ಲಿ ಫ್ರಮ್ ಎ ಡೆಮಿಗಾಡ್ ಇಲ್ಲಿ ಕೊಟ್ಟಿದಾರಲ್ವಾ, ಅಂದ್ರೆ ವಿಚ್ ಎವರ್ ಫಾರ್ಮ್ ಆಫ್ ಡೆಮಿಗಾಡ್. ನಾನು ಅಂದ್ರೆ ಕೃಷ್ಣ ಕೊಡುವಂತದ್ದು ಹೇಗೆ, ಇಲ್ಲಿ ಕೃಷ್ಣ ಹೇಳ್ತಾರಂತದ್ದು ಇದರಲ್ಲಿ ನಾನ್ ಅವ್ರಿಗೆ ಮಾಡ್ತೀನಿ, ನಾನ್ ಮಾಡೋದು ಹೇಗೆ ಅಂತ ಪ್ರಭುಪಾದ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದಾರೆ ಅಷ್ಟೇ. ಹೇಗೆ ಅಂದ್ರೆ ನನ್ನ ಹಾರ್ಟ್ ಅಲ್ಲಿ ನಮಗೆ ಅರ್ಥ ಆಗ್ಲಿ ಅಂತ ಅದು ಆತರ ಕೊಟ್ಟಿರುವಂತದ್ದು. ಅಂದ್ರೆ ಕೃಷ್ಣ ಮಾಡ್ತೀನಿ ಅಂತ ಹೇಳಿದಾನೆ, ಅದು ಹೇಗೆ ಅಂತ ನಮಗೆ ಪ್ರಶ್ನೆ ಬರ್ಬೋದಲ್ವಾ, ಆ ಪ್ರಶ್ನೆಗೆ ನಾವು ಅವರು ಉತ್ತರವಾಗಿ ಹೇಳಿದ್ದಾರೆ. ಹಾರ್ಟ್ ಆಫ್ ಸೂಪರ್ ಸೋಲ್ ಅಂದ್ರೆ ಪರಮಾತ್ಮನಾಗಿ ಇಲ್ಲಿ ಕೃಷ್ಣ ಹೇಳುವಂತದ್ದು ನಾನ್ ಮಾಡ್ತೀನಿ ಅಂತ ಹೇಳಿದಾನಲ್ವಾ. ವಿಚ್ ಎವರ್ ಫಾರ್ಮ್ ಆಫ್ ಗಾಡ್ ಡಿವೋಟಿ ವಿತ್ ಫೇತ್ ಡಿಸೈರ್ಸ್ ಐ ಗಿವ್ ಶ್ಯೂರ್ಲಿ ಸ್ಟಡಿ ಫೇತ್. ಓಕೆ, ಸೊ ಕೃಷ್ಣ ಹೇಳುವಂತದ್ದು ನಾನು ಆ ಸ್ಟಡಿ ಫೇತ್ ಕೊಡ್ತೇನೆ ಅಂತ. ಸೊ ಕೃಷ್ಣ ಕೊಡೋದು ಹೇಗೆ, ಆ ಪ್ರಶ್ನೆ ಹೇಗೆ ಅಲ್ವಾ ನಮಗೆ ಬರುತ್ತಲ್ವಾ, ಹೇಗೆ ಬರುವಂತದ್ದು ಅಂದ್ರೆ ನಾನು ಪರಮಾತ್ಮನಾಗಿ ಇದ್ದೇನೆ ಹಾಗಾಗಿ ಕೊಡುವಂತದ್ದು. ಅದು ನಮಗೆ ಅರ್ಥ ಆಗ್ಲಿ ಅಂತ ಈಗ ಪ್ರಭುಪಾದರು ಯಾಕೆ ಕೊಡುವಂತದ್ದು ಈ ಭಾವಾರ್ಥದಾಗ್ಲಿ ಇದೆಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತದ್ದು. ಈಗ ಯಾರು ಬೇಕಾದ್ರೂ ಈಗ ಸಂಸ್ಕೃತ ಗೊತ್ತಿರೋರು ಇದನ್ನ ಜಸ್ಟ್ ಮೀನಿಂಗ್ಸ್ ಹಾಕ್ಬೋದು, ಬಟ್ ಅದ್ರ ನಮಗೆ ಕ್ಲಿಯರ್ ಅದು ಅರ್ಥ ಆಗ್ಬೇಕಾದ್ರೆ ಅದು ಆಚಾರ್ಯರಿಗೆ ಮಾತ್ರ ಸಾಧ್ಯ. ನಮಗೆ ಅರ್ಥ ಮಾಡಿಸೋ ಒಂದು ಉದ್ದೇಶದಲ್ಲಿ ಅದ್ರ ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಓಕೆ, ಎಲ್ಲರೂ ಕ್ವಿಜ್ ಎಲ್ಲ ತಗೊಳ್ತಾ ಇದ್ದೀರಾ? ಎಲ್ಲರೂ ಮಾಡ್ತಾ ಇದ್ದೀರಾ ಎವ್ರಿ ಡೇ? ಮಾಡ್ತಾ ಇದೀವಿ. ಮಾಡ್ತಾ ಇದ್ದೀರಾ? ಹಾ, ಯಾಕಂದ್ರೆ ಆಮೇಲೆ ಅದು ಅಂದ್ರೆ ನೀವು ಅದು ಮಾಡಿದ್ರೇನೆ ನಿಮಗೆ ಸರ್ಟಿಫಿಕೇಟ್ ಬರುವಂತದ್ದು. ಅದು 18 ದಿನದ್ದು ಅಧ್ಯಾಯ ಮಾಡಿದ್ಮೇಲೆ ಅದು ಆಟೋಮೆಟಿಕ್ ಸರ್ಟಿಫಿಕೇಟ್ ಆಗುತ್ತೆ. ಓಕೆ, ದಿವ್ಯಾ ಮಾತಾಜಿ ಕೇಳ್ತಾರೆ, ದೇವರು ಅಂದ್ರೆ ಯಾರು, ದೇವತೆಗಳು ಅಂದ್ರೆ ಯಾರು? ಸೊ ದೇವರು ಅಂದ್ರೆ ಭಗವಾನ್. ನಾವು ಆದ್ರೆ ಪರಾಶರ ಮುನಿಗಳು ಎಕ್ಸ್ಪ್ಲೇನ್ ಮಾಡಿದ್ದನ್ನ ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ವಲ್ಲ. ಭಗವಂತ ಅಂದ್ರೆ ಯಾರು? 6 ವಿಷಯಗಳಲ್ಲಿ ಪರಿಪೂರ್ಣವಾಗಿರುವಂತದ್ದು. ಯಾವ್ದಲ್ಲಿ ಅಂದ್ರೆ ಆಲ್ ಬ್ಯೂಟಿ, ಆಲ್ ಸ್ಟ್ರೆಂತ್, ಆಲ್ ನಾಲೆಜ್, ಆಲ್ ಫೇಮಸ್. ಅಂದ್ರೆ ಕೃಷ್ಣ ಫೇಮಸ್ ಯಾರಿಲ್ಲ. ಹಾಗೂ ಆಲ್ ಡಿನನ್ಸಿಯೇಷನ್ ಹಾಗೂ ಆಲ್ ರಿಚಸ್, ಶ್ರೀಮಂತಿಕೆ. ಈ 6 ವಿಷಯಗಳಲ್ಲಿ ಯಾರು ಪರಿಪೂರ್ಣ. ಸೊ ಬೇರೆ ಎಲ್ಲ ದೇವತೆಗಳಲ್ಲೂ ಎಲ್ಲ ಪರಿಪೂರ್ಣ ಇರಕ್ಕೆ ಸಾಧ್ಯ ಇಲ್ಲ. ಹಾಗೂ ದೇವತೆಗಳಿಗೆ ಇಂಥದೇ ಒಂದು ಅಂದ್ರೆ ಪರಿಪೂರ್ಣವಾಗಿರಂತವನು ಅವನು ಭಗವಂತ ಅಂತ ಹೇಳ್ತಾರೆ. ಅದು ಭಗವಂತ. ಸೊ ದೇವತೆಗಳು ಯಾರು ಅಂದ್ರೆ ಕೃಷ್ಣನ ಒಂದು ಅವ್ರೀಗ ಒಂದು ಅವರು ಸಹ ಅಂಗಗಳೇ ದೇವರ. ನಾವು ಹೇಗೆ ಕೃಷ್ಣನ ಒಂದು ಅಂಗಗಳು, ಅದೇ ತರ ಕೃಷ್ಣನ ಒಂದು ಅವರು ಸಹ ಅಂಗಗಳು. ಅಂದ್ರೆ ಲೈಕ್ ಹೆಂಗಂದ್ರೆ ಅಡ್ಮಿನಿಸ್ಟ್ರೇಟರ್ಸ್ ಅಂದ್ರೆ ಈಗ ಅವರು ಬೇರೆ ಬೇರೆ ಇನ್ಚಾರ್ಜ್ ಕೊಟ್ಟಿರುವಂತದ್ದು ದೇವತೆಗಳಿಗೆ, ಕಾರ್ಯನಿರ್ವಹಿಸುವಂತದ್ದು. ಅವರು ಸಹ ಕೃಷ್ಣನ ಒಂದು ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡುವಂತದ್ದು ದೇವತೆಗಳು ಸಹ. ಅರ್ಥ ಆಯ್ತಾ ಮಾತಾಜಿ? ಓಕೆ ಓಕೆ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಹಾಗೂ ಇದು ಚಾಂಟಿಂಗ್ ನೀವು ಈಗ ನೆಕ್ಸ್ಟ್ ಲೆವೆಲ್ 2, ಲೆವೆಲ್ 3 ಎಲ್ಲ ಇರುತ್ತೆ. ಸೊ ಅದು ದಯವಿಟ್ಟು ಮಾಡಿ ಇದಾದ್ಮೇಲೆ. ಸೊ ಲೆವೆಲ್ 2 ಅಲ್ಲಿ ಹೋಗ್ಬೇಕಿದ್ರೆ ನಿಮಗೆ ಅಟ್ಲೀಸ್ಟ್ ಮಿನಿಮಮ್ 1 ರೌಂಡ್ ಚಾಂಟಿಂಗ್ ಕಂಪಲ್ಸರಿ. ಸೊ ಇದರಿಂದನೇ ಅಭ್ಯಾಸ ಮಾಡಿ ಎಲ್ಲರೂ.
ನೆಕ್ಸ್ಟ್ ಲೆವೆಲ್ಗೆ ಸಹ ಹೋಗಿ. ಅದ್ರಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಸೀನಿಯರ್ಸ್ ಅಂದ್ರೆ ಇನ್ನು ಹೆಚ್ಚು ಪ್ರಜ್ಞೆಯಲ್ಲಿ ತುಂಬಾ ವರ್ಷದಲ್ಲಿ ಇರುವಂತವ್ರು ಟೀಚರ್ಸ್ ಎಲ್ಲ ಸೀನಿಯರ್ ಟೀಚರ್ಸ್ ಇರ್ತಾರೆ, ಇನ್ನು ಚೆನ್ನಾಗಿ ಕಲಿತಾರೆ. ಹರೇ ಕೃಷ್ಣ ಮಾತಾಜಿ, ನಾನು ಗ್ರೂಪ್ ಅಲ್ಲಿ ಇಲ್ಲ, ಅದಕ್ಕೆ ಆಡ್ ಮಾಡಿ. ಹೌದಾ, ನಿಮ್ಮ ನಂಬರ್ನ ಚಾಟ್ ಅಲ್ಲಿ ಹಾಕಿ, ನಾವು ಅದನ್ನ ಆಡ್ ಮಾಡಿ. ಹರೇ ಕೃಷ್ಣ. ಚಾಟ್ ಅಲ್ಲಿ ಮೇಘಾ ಮಾತಾಜಿ ಅದು ನೋಟ್ ಮಾಡ್ಕೊಳ್ಳಿ, ಅವ್ರನ್ನ ಆಡ್ ಮಾಡಿ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಓಕೆ, ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಇಲ್ವಾ? ಹಾಗಿದ್ರೆ ಮುಕ್ತಾಯ ಮಾಡೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಓಕೆ, 3 ಸತಿ ಹರೇ ಕೃಷ್ಣ ಹೇಳ್ತೀನಿ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ರಾಮ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ.